ಹಾಯ್ ಹಲೋ ನಮಸ್ಕಾರ ಸ್ವಾಗತ. ನಾನು ಶಿಶಾಂತ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯ ಈ ಒಂದು ಸಂಚಿಕೆಯಲ್ಲಿ ಮಾರ್ಗದರ್ಶಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಜೊತೆಯಾಗಿ ಇವತ್ತು ಭೇಟಿ ಆಗ್ತಾ ಇದ್ದೀವಿ. ಸೊ ಇವತ್ತಿನಿಂದ ದ್ವಿತೀಯ PUCಯ ಪರೀಕ್ಷೆ ಪ್ರಾರಂಭ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಕುತೂಹಲ, ಒಂದು ರೀತಿಯಲ್ಲಿ ಹೆದರಿಕೆ, ಯಾವ ಥರ ಎಕ್ಸಾಮನ್ನು ಫೇಸ್ ಮಾಡಬೇಕು, ಅದರಲ್ಲಿ ಬರುವಂತಹ ಪರೀಕ್ಷೆ ಯಾವ ಥರ ಉತ್ತರವನ್ನು ಮಾಡುವಂಥದ್ದು, ಅಥವಾ ಇಲ್ಲಿಯ ತನಕ ಕಲಿತಿರುವಂತಹ ಆ ಒಂದು ಶಿಕ್ಷಣವನ್ನು ಯಾವ ಮಟ್ಟಕ್ಕೆ ಈಸಿಲಿಯಾಗಿ ನಾವು ಮೂವ್ ಆನ್ ಮಾಡಬೇಕು ಅನ್ನುವಂತಹ ಕಾತುರತೆ ಇರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ಕಂಡುಕೊಳ್ಳುವಂಥ ಸಣ್ಣ ಪ್ರಯತ್ನ. ಸೊ ಮಾರ್ಗದರ್ಶಿ ಅನ್ನುವಂಥ ಕಾರ್ಯಕ್ರಮದ ಮುಖಾಂತರ ಸ್ಪೆಷಲಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂಶಯಗಳು ಅಥವಾ ಯಾವ ಥರ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಇಬ್ಬರು ಅತಿಥಿಗಳು ಸ್ಪೆಷಲಿ ಗಣಿತ ವಿಭಾಗದಲ್ಲಿ ನಮ್ಮ ಜೊತೆ ಎಕ್ಸ್ಪರ್ಟ್ PU ಕಾಲೇಜ್ ಇದರ ವೈಸ್ ಪ್ರಿನ್ಸಿಪಲ್ ಆಗಿರುವಂತಹ ಸುಬ್ರಹ್ಮಣ್ಯ ಉಡುಪ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ಭೌತಶಾಸ್ತ್ರ ವಿಭಾಗದಿಂದ HOD ಆಗಿರುವಂತಹ ಮಿಸ್ಟರ್ ಸಂತೋಷ್ ಪ್ರಭು ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಎಸ್ಪೆಷಲಿ ಸುಬ್ರಹ್ಮಣ್ಯ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸ್ಪೆಷಲಿ ಇವತ್ತಿನಿಂದ ಆ್ಯಕ್ಚುಲಿ ಎಕ್ಸಾಮ್ ಪ್ರಾರಂಭ ಆಗಿದೆ, ಲ್ಯಾಂಗ್ವೇಜ್ಗಳು. ಸೊ ವಿದ್ಯಾರ್ಥಿಗಳಲ್ಲಿ ಯಾವ ಥರದ ಕುತೂಹಲತೆ ಇತ್ತು ಇವತ್ತಿನಿಂದ, ಸ್ಪೆಷಲಿ ತಾವು ಗಮನಿಸಿರೋ ಪ್ರಕಾರ? ಈಗ ಒಂದು ಬೋರ್ಡ್ ಎಕ್ಸಾಮ್ ಅಂತ ಹೇಳಿದರೆ ಒಂದು ಎಕ್ಸೈಟ್ಮೆಂಟ್, ಒಂದು ನಮ್ಮನೆ ಹೆದರಿಕೆ ಮಕ್ಕಳಲ್ಲಿ ಇರುವಂಥದ್ದು ಸಾಮಾನ್ಯ. ಆದರೆ ಮೇಯ್ನಾಗಿ ಏನಂತ ಹೇಳಿದರೆ ಅವರಿಗೊಂದು ಕಾನ್ಫಿಡೆನ್ಸ್ ಇರಬೇಕು. ಅಂದರೆ ಅವರ ಪ್ರಿಪರೇಷನ್ ಮೇಲೆ ಅವರಿಗೊಂದು ಕಾನ್ಫಿಡೆನ್ಸ್ ಇರಬೇಕು. ಅವರದ್ದು ಏನು ಇಷ್ಟರವರೆಗೆ ಕಲ್ತಿದ್ದಾರೆ ಅವರು ಅದನ್ನು ಒಂದು ಯಾವ ರೀತಿ ಬೆಸ್ಟಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಹೇಳಿ ಅವರ ಟೀಚರ್ಸಿಂದ, ಅವರ ಪೇರೆಂಟ್ಸಿಂದ ಗೈಡೆನ್ಸ್ ತಗೊಂಡು ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಆದರೆ ಖಂಡಿತ ಅವರಿಗೆ ಯಶಸ್ಸು ಸಿಗ್ತದೆ. ಅದೇ ರೀತಿ ಇವತ್ತು ಮೊದಲನೇ ಎಕ್ಸಾಮ್, ಲ್ಯಾಂಗ್ವೇಜ್ ಎಕ್ಸಾಮ್ ಕನ್ನಡ ಸ್ಟಾರ್ಟ್ ಆಗಿದೆ. ಮಾರ್ಚ್ 20ರವರೆಗೆ ನಡೀಲಿಕ್ಕಿದೆ. ಹಾಗೆ ಗಣಿತ ಎಕ್ಸಾಮ್ ಇರುವಂಥದ್ದು ನಾಳ್ದು ಸೋಮವಾರ 3ನೇ ತಾರೀಕಿಗೆ. ಹಾಗಾಗಿ ಎಲ್ಲ ಮಕ್ಕಳು ಒಂದು ಉತ್ತಮ ರೀತಿಯಲ್ಲಿ ತಯಾರಿ ಮಾಡಿದ್ದಾರೆ ಹಾಗೂ ಉತ್ತಮವಾಗಿ ಪರೀಕ್ಷೆಗಳನ್ನು ಕಾನ್ಫಿಡೆಂಟಾಗಿ ಎದುರಿಸ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಎಸ್ ಸಂತೋಷ್ ಸರ್, ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತ ಹೇಳಿದ ತಕ್ಷಣ 1 ವರ್ಷ ಕಂಪ್ಲೀಟ್ ಆಗಿ ನಾವು ಕಲಿತಿರ್ತೀವಿ. ಬಟ್ ಎಕ್ಸಾಮ್ ಅಂತ ಬಂದಾಕ್ಷಣ ಒತ್ತಡಗಳು ಜಾಸ್ತಿ ಆಗುತ್ತೆ, ಕೊನೆಯ ಹಂತದ ಪ್ರಿಪರೇಷನ್ಗಳಾಗಬೇಕು, ಇದೆಲ್ಲವೂ ಕೂಡ ತಲೆಯಲ್ಲಿ ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ. ಕಲಿತದ್ದಕ್ಕಿಂತ ಹೆಚ್ಚಾಗಿ ಒತ್ತಡ ಜಾಸ್ತಿ ಇರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ತಾವೇನಾದ್ರೂ ಒಂದು ಮಾರ್ಗದರ್ಶನ ಹೇಳೋದಾದರೆ? ನಾನು ಹೇಳೋದಾದ್ರೆ, ಈಗ ಅಫಿಷಿಯಲಿ ನಾವು ಎಲೆಕ್ಷನ್ ಎಲ್ಲ ಆಗುವಾಗ ಈಗ ಎಲೆಕ್ಷನ್ ಹಬ್ಬ ಅಂತ ಮಾಡ್ತಾರೆ ಅಲ್ವಾ, ಹಾಗೆ ಎಕ್ಸಾಮ್ ಇದ್ದ ಟೈಮಲ್ಲಿ ಅಫಿಷಿಯಲ್ ಒಂದು ಎಕ್ಸಾಮ್ ಹಬ್ಬ ಅಂತಲೇ ಮಾಡಬೇಕು, ಪರೀಕ್ಷಾ ಹಬ್ಬ. ಅಂದ್ರೆ ಮಕ್ಕಳಲ್ಲಿ ಇರುವಂತ ಈ ದುಗುಡಗಳೇನೆಲ್ಲ ಇದೆ, ಹೆದರಿಕೆಗಳು, ಸರ್ ಹೇಳಿದ ಹಾಗೆ ಒಂದು ಆಂಗ್ಸೈಟಿ ಇರ್ತದೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಒಂದು ಗೌರ್ಮೆಂಟ್ ಕಡೆಯಿಂದ ಇಟ್ಸ್ ಲೈಕ್ ಅ ಪರೀಕ್ಷಾ ಹಬ್ಬ. ಮಕ್ಕಳಿಗೆ ಒಂದೊಂದು ಪರೀಕ್ಷೆ ಅಂದ್ರೆ ಅದು ಟೆನ್ಷನ್ ಇರಬಾರ್ದು. ನಾನು ಇವತ್ತು ಬೆಳಿಗ್ಗೆ ಎಕ್ಸ್ಪರ್ಟ್ಗೆ ಬೇಗ ಬಂದಾಗ ನಮ್ಮ ಎಕ್ಸ್ಪರ್ಟ್ ಇಂದ ಬೇರೆ ಕಾಲೇಜಿಗೆ ಮಕ್ಕಳು ಎಕ್ಸಾಮ್ ಬರೆಯಲಿಕ್ಕೆ ಹೋಗ್ತಾರೆ. 23 ಬಸ್ಸುಗಳಲ್ಲಿ ನಿಂತಿದ್ವು ಒಂದೇ ಲೈನಲ್ಲಿ. ಎಲ್ಲ ಮಕ್ಕಳು ಬಾರಿ ಖುಷಿಯಿಂದ ಹೋಗುದು, ನಮ್ಗೆಲ್ಲ ಟಾಟಾ ಮಾಡ್ಕೊಂಡು. ಸೊ ಅಂತ ಒಂದು ಪರಿಸ್ಥಿತಿ ಎಲ್ಲ ಕಾಲೇಜಲ್ಲಿ ಇರಬೇಕು ಅರೌಂಡ್. ಯಾರೆಲ್ಲ ಯಾವ್ದೆಲ್ಲ ಕಾಲೇಜಲ್ಲಿ ಎಕ್ಸಾಮ್ ಮಕ್ಕಳು ಬರೀ ಹೋಗ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಹೆದರಿಕೆ ಆಗಬಾರ್ದು. ಸೊ ಎಕ್ಸ್ಪರ್ಟ್ ತಗೊಳ್ಳೋದಾದ್ರೆ ನಮ್ಮ ಮಕ್ಕಳಿಗೆ ಅಂದ್ರೆ ನಾವು ಫಸ್ಟ್ ಇಂದಲೇ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅವರಿಗೆ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಅಂತ ಇರುವುದಿಲ್ಲ. ಸೊ ಹಾಗೆ ಯಾರು ಮೊದಲಿಂದ ಕೂಡ ಸಬ್ಜೆಕ್ಟನ್ನು ಥೊರೋಲಿ ಕಲಿತಿರ್ತಾನೋ, ಕ್ಲಾಸಲ್ಲಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿಯೋ, ಆ ದಿನದ ವರ್ಕನ್ನು ಆ ದಿನವೇ ಮಾಡಿ, ಸೊ ಅಂಥವನಿಗೆ ಹೆದರಿಕೆ ಅಂತ ಇರುವುದಿಲ್ಲ. ಆದರೆ ಲಾಸ್ಟ್ ಮೂಮೆಂಟಿಗೆ ಆ ಒಂದು ಸ್ವಲ್ಪ ಆಂಗ್ಸೈಟಿ ಅಂತ ನಿಜವಾಗ್ಲೂ ಇರುತ್ತೆ. ಹೇಳ್ತಾರಲ್ಲ, ಎಷ್ಟು ಎಕ್ಸ್ಪರ್ಟ್ ಇದ್ರೂ ಕೂಡ ಒಂದು ಫೀಲ್ಡಲ್ಲಿ ಅವನಿಗೆ ಫಸ್ಟ್ ಟೈಮ್ ಒಂದು ಈಗ ಸ್ಟೇಜಲ್ಲಿ ಅವನು ಪರ್ಫಾರ್ಮೆನ್ಸ್ ಕೊಡೋದಾಗಿರ್ಬೋದು ಅಥವಾ ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು, ಆ ಒಂದು ಸಣ್ಣ ಭಯ ಇರ್ತದೆ. ಆ ಭಯ ಇದ್ರೇನೆ ಅದು ನಾರ್ಮಲ್ ಅಂತ ಅರ್ಥ. ಸೊ ಹಾಗೆ ಅಂತ ಒಂದು ಭಯ ಬಿಟ್ಟರೆ ಎಕ್ಸಾಮ್ ಬರೀಲಿಕ್ಕೆ ಭಯ ಇರಬಾರ್ದು ಅಂತ ನನ್ನ ಅನಿಸಿಕೆ. ಎಸ್, ಸೊ ಕಲ್ತಿರುವಂಥ ವಿದ್ಯೆಯನ್ನ ಪ್ರಸ್ತುತಪಡಿಸೋದಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕಾಗುತ್ತೆ. ಸುಬ್ರಹ್ಮಣ್ಯ ಸರ್, ಈಗ ಈ ಒಂದು ದಿವಸದಲ್ಲಿ ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆಗೆ ತಯಾರಾಗುವಂಥ ಸಂದರ್ಭ, ಈ ಬೆಳಗಿನ ಸಂಜೆ ತನಕನೂ ಓದ್ತಾನೆ ಇರಬೇಕು ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಒತ್ತಡಗಳನ್ನ ಹಾಕ್ತಾರೆ. ಇಂಥ ಸಂದರ್ಭಗಳಲ್ಲಿ ತಾವು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಬೆಳಗಿನ ಸಂಜೆ ತನಕನೂ ಓದ್ತಾ ಇರುವಂಥದ್ದು ಅಥವಾ ಯಾವ ಥರ ಪ್ರೊಸೆಸ್ಗಳನ್ನು ಅವರು ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿ? ಈಗ ನಾವು ಎಕ್ಸಾಮ್ ನಾಳೆ ಇದೆ ಅಂತ ಆದರೆ ಇವತ್ತು ನಾವು ಎಲ್ಲ ಓದಿದರೆ ಒಳ್ಳೆ ಮಾರ್ಕ್ ಬರ್ತದೆ, ಒಳ್ಳೆ ಅಂಕ ಬರ್ತದೆ ಅಂತ ಹೇಳುವಂಥದ್ದು ತಪ್ಪು. ಈಗ ಆ ಮುಂಚಿನ ದಿವಸ ನಾವು ಅನಗತ್ಯವಾಗಿ ಮಕ್ಕಳ ಮೇಲೆ ಪ್ರೆಷರ್ ಹಾಕಬಾರ್ದು.
ಅವರಿಗೆ ಅವರದೇ ಆದಂತಹ ಒಂದು ಸ್ಟಡಿ ಪ್ಯಾಟರ್ನ್ ಅಂತ ಇರ್ತದೆ. ಅವರು ದೈನಂದಿನವಾಗಿ ಏನು ಪಾಠ ಮಾಡಿರ್ತಾರೆ ಕಾಲೇಜಲ್ಲಿ, ಅದನ್ನು ಬರೆದಿರ್ತಾರೆ, ಸ್ಟಡಿ ಮಾಡಿರ್ತಾರೆ, ಅಲ್ಲಿ ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ಆ ಟಾಪಿಕ್ಸನ್ನು ಕಲ್ತಿರ್ತಾರೆ. ಅದನ್ನು ಎಕ್ಸಾಮ್ನ ಮುಂಚಿನ ದಿವಸ ಮತ್ತು ಎಕ್ಸಾಮ್ನ ದಿವಸ ಯಾವ ರೀತಿ ರಿವೈಸ್ ಮಾಡ್ತಾರೆ ಹೇಳೋದ್ರ ಮೇಲೆ ಅವರ ಪರ್ಫಾರ್ಮೆನ್ಸ್ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಬೆಳಿಗ್ಗೆ ಬೇಗ ಎದ್ದು ಅದನ್ನು ಸಂಜೆ ರಾತ್ರಿ ಒಂದು 10 ಗಂಟೆ 11 ಗಂಟೆ 12 ಗಂಟೆವರೆಗೆ ಕಂಟಿನ್ಯೂಸ್ ಆಗಿ ಓದೋದಿದೆಯಲ್ಲ, ಅದು ಸರಿಯಲ್ಲ. ಅವ್ರೇನು ಮಾಡಬೇಕಂತ ಹೇಳಿದರೆ, ಈಗ ಎಷ್ಟು ಚಾಪ್ಟರ್ ಇದೆ, ಅದರಲ್ಲಿ ಎಷ್ಟು ಪಾಠಗಳಲ್ಲಿ ಅವರು ಆಲ್ರೆಡಿ ರಿವೈಸ್ ಮಾಡಿದ್ದಾರೆ, ಯಾವ ಟಾಪಿಕಲ್ಲಿ ಅವರು ಸ್ವಲ್ಪ ವೀಕ್ ಅಂತ ಅನಿಸ್ತದೆ, ಆ ವೀಕ್ ಅಂತ ಅನಿಸುವ ಟಾಪಿಕ್ ಇದೆಯಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಸಮಯ ಕೊಡಬೇಕು ಈ ರಿವೈಸ್ ಮಾಡಲಿಕ್ಕೆ. ಅದಾದ ನಂತರ ರಿವಿಷನ್ ಮಾಡಿದ ನಂತರ ಅದರಲ್ಲಿ ತಂದೆ ಆದಂಥ ಕೆಲವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳನ್ನು ತಗೊಳ್ಬೇಕು. ಆಮೇಲೆ ಅತಿ ಮುಖ್ಯವಾಗಿ ಈಗ ನಾವು 2 ಗಂಟೆ 3 ಗಂಟೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದೋದಲ್ಲ. 1 ಗಂಟೆ ಓದಿದ ನಂತರ ಸ್ವಲ್ಪ ರಿಲ್ಯಾಕ್ಸೇಷನ್, ಸ್ವಲ್ಪ ಆಚೆ ಹೋಗೋದು, ಒಂದು ಸ್ವಲ್ಪ ಚೇಂಜ್ ಆಫ್ ಎನ್ವೈರ್ಮೆಂಟ್ ಅಂತ ನಾವು ಹೇಳ್ತೇವೆ. ಹಾಗೆ ಮಾಡಿ ವಾಪಸ್ ಬರುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇರ್ತದೆ ಅವರ ಹತ್ರ. ಮತ್ತು ಆ ಮೊಮೆಂಟಮ್ ಅಂತ ಹೇಳ್ತೇವಲ್ಲ, ಅದು ಅಂದರೆ ಆ ಮೊಮೆಂಟಮ್ ಪುನಃ ಗ್ಯಾದರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಓವರ್ ಎ ಪೀರಿಯಡ್ ಕೂತ್ಕೊಂಡು ಅಲ್ಲೇ ವರ್ಕ್ ಮಾಡಿದರೆ, ಒಂದು 3-4 ಗಂಟೆ ವರ್ಕ್ ಮಾಡಿದರೆ ವರ್ಕ್ ಮಾಡ್ತೇನೆ ಅಂತ ಅನಿಸ್ಬೋದು, ಬಟ್ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತದೆ. ಹಾಗಾಗಿ ಪೇರೆಂಟ್ಸ್ಗಳ ಹತ್ರ ಕೂಡ ನನ್ನದೊಂದು ವಿನಂತಿ, ಅವರನ್ನು ಇಡೀ ದಿನ ನೀನು ಸ್ಟಡಿ ಟೇಬಲಲ್ಲೇ ಕೂತ್ಕೊಂಡು ಓದಬೇಕು ಅಂತಲ್ಲ, 1 ಗಂಟೆ ಆದಮೇಲೆ ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಪೇರೆಂಟ್ಸ್ ಹತ್ತಿಗೆ ಸ್ವಲ್ಪ ಮಾತನಾಡಲಿ. ಸ್ವಲ್ಪ ಯಾವುದಾದ್ರೂ ಮಾತಾಡುವಾಗ ಅವರಿಗೆ ಸ್ವಲ್ಪ ಅವರ ಮನಸ್ಸು ಹಗರ ಆಗ್ತದೆ. ಅದಾದ ನಂತರ ಪುನಃ ಓದಿದ್ದು ಅವರಿಗೆ ಮನದಟ್ಟಾಗ್ತದೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಅಂತ ಹೇಳಿದರೆ, ಅವರಿಗೆ ಒಂದು ರಿವೈಸ್ ಮಾಡಲಿಕ್ಕೆ ಅವರದೇ ಆದ ಸ್ಟಡಿ ಪ್ಯಾಟರ್ನಲ್ಲಿ ರಿವೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಯಾವುದೇ ರೀತಿಯಾದಂತಹ ಒತ್ತಡ ಅವರ ಮೇಲೆ ಹಾಕದಿರೋದು ಒಳ್ಳೆಯದು. ಖಂಡಿತ. ಅಂದರೆ ತಮ್ಮ ಮಾತಿನರ್ಥ ಈ ವಿದ್ಯಾರ್ಥಿಗಳ ಅಂಕ ಹೆಚ್ಚಾಗಿ ಸಿಗಬೇಕು ಅಂತ ಹೇಳಿದರೆ ಅದರಲ್ಲಿ ಕೇವಲ ಅವರ ಪರಿಶ್ರಮ ಸಾಕಾಗೋದಿಲ್ಲ, ಜೊತೆಗೆ ಪೋಷಕರ ಸಹಕಾರನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದರೆ ಪೋಷಕರು ಹೆಚ್ಚಾಗಿ ಒತ್ತಡವನ್ನು ಹಾಕ್ತಾರೆ. 90 ಬಂದರೂ ಕೂಡ ಯಾಕೆ 99 ಬರಬೇಕು, 100 ಬರಬೇಕು, ಒಂದು ಟಾರ್ಗೆಟನ್ನು ಕೊಟ್ಟಿರ್ತಾರೆ. ಈ ಟಾರ್ಗೆಟ್ಗಳೇ ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಅನಿಸೋದಿಲ್ವಾ? ಹೌದು, ಖಂಡಿತವಾಗಿ. ನೋಡಿ, ಈಗ ಪೇರೆಂಟ್ಸ್ಗಳಿಗೆ ಎಕ್ಸ್ಪೆಕ್ಟೇಷನ್ ಅಂತ ಇರಬೇಕು. ಯಾಕಂತ ಹೇಳಿದರೆ ಅವರಿಗೆ ನಾನು ಮಗ ಹೇಗಿದ್ದಾನೆ ಅಥವಾ ಮಗಳು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ ಹೇಳೋದ್ರ ಮೇಲೆ ಗೊತ್ತಿರ್ತದೆ. ಹಾಗಂತೇಳಿ ಅನಗತ್ಯವಾಗಿ ಒತ್ತಡವನ್ನು ಅವರ ಮೇಲೆ ಹೇರಬಾರ್ದು. ನೀನು 100 ತಗೊಳ್ಳೇಬೇಕು ಅಥವಾ ಉಳಿದ ಸ್ಟೂಡೆಂಟ್ಸ್ ಒಟ್ಟಿಗೆ ಕಂಪೇರ್ ಮಾಡುವಂಥದ್ದು, ಅಥವಾ ಫ್ಯಾಮಿಲಿಯವರಲ್ಲಿ ಯಾರಾದರೂ ಇರ್ತಾರೆ ಅವರು ಕೂಡ ಎಕ್ಸಾಮ್ ಬರೀತಾ ಇರ್ತಾರೆ, ಈಗ ಅದರ ಮೇಲೆ ಅವರ ಮೇಲೆ ಕಂಪೇರ್ ಮಾಡಿ ಅವ ಮಾರ್ಕ್ಸ್ ತೆಗಿತಾನೆ ನೀನು ತೆಗಿತಾ ಇಲ್ಲ, ಹಾಗೆ ಆಗಬಾರ್ದು. ಈಗ ಈ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಅವರು ಹೇಗೆ ಓದಿದ್ದಾರೆ, ಅವರ ಎವರೇಜ್ ಮಾರ್ಕ್ಸ್ ಹೇಗಿದೆ, ಮತ್ತು ಅವರ ಸ್ಟಡಿ ಪ್ಯಾಟರ್ನ್ ಹೇಗಿದೆ, ಎಕ್ಸಾಮ್ನ ಮುಂಚೆ ದಿವಸದ ಸ್ಟ್ರಾಟಜಿ ಹೇಗಿದೆ, ಎಕ್ಸಾಮ್ ಬರೆಯುವಾಗ ಸ್ಟ್ರಾಟಜಿ ಹೇಗಿದೆ, ಇದು ಸಾಧಾರಣ ಮಟ್ಟಿಗೆ ಪೇರೆಂಟ್ಸ್ ಅವರಿಗೆ ವಿಷಯ ಗೊತ್ತಿರ್ತದೆ. ಅದನ್ನೇ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಸ್ವಲ್ಪ ಎಕ್ಸಾಮ್ ದಿವಸ ಸ್ವಲ್ಪ ಪುಷ್ ಕೊಡಬೇಕು ಅವರಿಗೆ. ಪುಷ್ ಅಂತ ಹೇಳಿದರೆ ನಿನ್ನದೊಂದು ಏನು ಕೆಪಾಸಿಟಿ ಇದೆ ಅದನ್ನು ನೀನು ಪರ್ಫಾರ್ಮ್ ಮಾಡಬೇಕು. ಹಾಗಂತೇಳಿ ಎಲ್ಲದರಲ್ಲೂ 100ರಲ್ಲಿ 100 ಬರಬೇಕು, ಅಥವಾ ನೀನು ಕ್ವಶನ್ ಪೇಪರಲ್ಲಿರೋ ಎಲ್ಲ ಕ್ವಶನ್ಸನ್ನು ನೀನು ಬರೀಬೇಕು, ಅಂಥ ಒತ್ತಡವನ್ನು ಯಾವತ್ತೂ ಹಾಕಬಾರ್ದು. ಮಕ್ಕಳಿಗೆ ಅವರದ್ದೇ ಆದಂತಹ ಸ್ವಾತಂತ್ರ್ಯ ಕೊಡಬೇಕು. ಹಾಗಂತೇಳಿ ಹೆಚ್ಚು ಸ್ವಾತಂತ್ರ್ಯ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಲಿಮಿಟೆಡ್ ಸ್ವಾತಂತ್ರ್ಯ ಕೊಡಬೇಕು. ಆದರೆ ಅವರ ಮೇಲೆ ಅನಗತ್ಯವಾಗಿ ಹಾಕುವಂಥ ಒತ್ತಡವನ್ನು ಕಮ್ಮಿ ಮಾಡಬೇಕಂತ ನನ್ನ ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಖಂಡಿತ ಪೇರೆಂಟ್ಸ್ಗಳು ಕೂಡ ಈ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು. ತಾವುಗಳು ಒತ್ತಡವನ್ನು ಹೇರ್ತೀರಿ ಅಂತ ಆದರೆ ಈ ಅವರ ಅಭ್ಯಾಸದ ಸಂದರ್ಭಗಳಲ್ಲಿ ಒತ್ತಡವನ್ನು ಹೇರಬೇಕು. ಅಂದರೆ ಕೊನೆಯ ಹಂತದ ನಾಳೆ ಎಕ್ಸಾಮ್ ಇದೆ, ಈಗ ಒತ್ತಡ ಹಾಕಿದರೆ ಅದು ಏನೂ ಪ್ರಯೋಜನ ಇಲ್ಲ, ಅದು ಬೇರೆ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ. ಅವರು ಕಲಿಯುವಂಥ ಸಂದರ್ಭದಲ್ಲಿ ಅವಕಾಶಗಳಿರುತ್ತೆ, ಆವಾಗ ಒತ್ತಡ ಹೇರಿ ಅವರಿಗೆ ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡಿ, ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇರುವಂಥ ಸಂದರ್ಭಗಳಲ್ಲಿ ಆವಾಗ ಒತ್ತಡ ಹಾಕಿ ಆವಾಗ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರ್ಬೋದು. ಅದರ ಹೊರತಾಗಿ ಕೊನೆಯ ಸಂದರ್ಭಗಳಲ್ಲಿ ನಾಳೆ ಎಕ್ಸಾಮ್ ಇರುತ್ತೆ, ಇವತ್ತು ಒತ್ತಡ ಹಾಕಿ ಇಲ್ಲ 100 ಬರಬೇಕು ಮಾರ್ಕ್ ಅಂತ ಹೇಳಿದರೆ ಅದು ಕಷ್ಟ ಇದೆ ಅನ್ನುವಂಥದ್ದು ಸರಿ ಈಗ ನೀಡಿರುವಂಥ ಮೆಸೇಜ್. ಸಂತೋಷ್ ಸರ್, ಈಗಾಗಲೇ ಈ ಕೆಲವು ವಿದ್ಯಾರ್ಥಿಗಳಿಗೊಂದು ಮನಸ್ಸಲ್ಲಿ ಒಂದಿರುತ್ತೆ, ನಾವು ಎಷ್ಟೇ ಓದಿದ್ರು ಕೂಡ ನಮ್ಗೆ ಮರೆತು ಹೋಗುತ್ತೆ. ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿದ್ದೀವಪ್ಪ, ಬರೆದು ಕೂಡ ಕಲ್ತಾಯಿತು, ಆ್ಯಂಡ್ ಬೇರೆ ರೀತಿಯಲ್ಲೂ ಕೂಡ ಸರ್ಗಳು ಹೇಳಿದ್ದನ್ನು ಫಾಲೋ ಮಾಡಾಯಿತು, ಆದರೂ ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತಾದ್ಮೇಲೆ ನಮಗೆಲ್ಲ ಮರೆತು ಹೋಗುತ್ತೆ, ಏನು ಮಾಡೋದು ಅನ್ನುವಂಥ ರೀತಿಯಲ್ಲಿ. ಓಕೆ, ಈ ಸ್ಟಡಿ ಪ್ಯಾಟರ್ನ್ ಅನ್ನೋದು ಇಟ್ಸ್ ನಾಟ್ ಕಾಮನ್ ಫಾರ್ ಆಲ್ ದ ಸ್ಟೂಡೆಂಟ್. ಎಲ್ಲರಿಗೂ ಒಂದೇ ರೀತಿ ಸ್ಟಡಿ ಪ್ಯಾಟರ್ನ್ ಇರೋದಿಲ್ಲ. ಅದೇ ರೀತಿ ಸ್ಟಡಿ ಟೈಮ್ ಅನ್ನೋದು ಕೂಡ ಸೇಮ್ ಇರೋದಿಲ್ಲ ಪ್ರತಿ ಸ್ಟೂಡೆಂಟ್ಸಿಗೆ. ನೀವು ಕೇಳಿರ್ಬೋದು, ಕೆಲವರಿಗೆ ನನಗೆ ನೈಟ್ ಓದಿದ್ರೆ ಮಾತ್ರ ತಲೆಗೆ 10 ಗಂಟೆ ಇರ್ತದೆ, ಕೆಲವರಿಗೆ ಬೆಳಿಗ್ಗೆ ಓದಿದ್ರೆ ಮಾತ್ರ ಬೇಗ ಇತ್ತು. ಸೊ ಇದು ಅವರ ಒಂದು ಫೋರ್ಟೆ. ಅವರಿಗೆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟಿಗೆ ಕಲಿಯುವಂಥ ವಿಧಾನ ಮತ್ತು ಕಲಿಯುವಂಥ ಟೈಮ್ ಡಿಫ್ರೆಂಟ್ ಆಗಿರ್ತದೆ. ಆದರೆ ಅಲ್ಟಿಮೇಟ್ಲಿ ಅವನ ಪ್ರಾಕ್ಟೀಸ್ ಮತ್ತು ಅವನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೆ ಅನ್ನೋದಕ್ಕಿಂತ ಎಷ್ಟು ಎಫೆಕ್ಟಿವ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ರಿಸಲ್ಟ್ ಡಿಪೆಂಡ್ ಆಗಿರ್ತದೆ. ಈಗ ಬಯಾಲಜಿ ಸಬ್ಜೆಕ್ಟ್ ತಗೊಂಡ್ರೆ
ಇಟ್ಸ್ ಪ್ಯೂರ್ಲಿ ಡಿಪೆಂಡಿಂಗ್ ಆನ್ ಮೆಮೊರಿ ಬೇಸ್ಡ್ ಅಂತ ಹೇಳ್ತೇವೆ ನಾವು. ಅಂದರೆ ಒಂದು ಬುಕ್ಕನ್ನು ಇಟ್ಟುಕೊಂಡು ಒಂದೇ ಚಾಪ್ಟರನ್ನು ನಾನು ಪದೇ 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 ಓದಿ ಅದರಲ್ಲಿ ಬರುವಂಥ ಟರ್ಮಿನಾಲಜಿಗಳನ್ನು ಮತ್ತೆ ಮತ್ತೆ ಅದನ್ನು ಒಂದು ರೀತಿಯಲ್ಲಿ ಬಾಯಿ ಹಟ್ಟಿಡುವಂಥದ್ದು ಮೆಮೊರಿ ಬೇಸ್ಡ್. ಆದರೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ಹಾಗೆ ಅಲ್ಲ. ಈಗ ಫಿಸಿಕ್ಸ್ ನನ್ನ ಸಬ್ಜೆಕ್ಟ್ ಫಿಸಿಕ್ಸ್, ನನ್ನದ್ರಲ್ಲಿ ಏನಾಗುತ್ತೆ ಅಂದರೆ ಒಂದು ಚಾಪ್ಟರ್ ಓದಿದ ಮೇಲೆ ಅದನ್ನು ರಿಯಾಲಿಟಿಗೆ ಕನೆಕ್ಟ್ ಮಾಡುವಂಥ ಒಂದು ಎಬಿಲಿಟಿ ಒಂದು ಸ್ಟೂಡೆಂಟಿಗಿದ್ದರೆ ಅವನಿಗೆ ಅದು ಮತ್ತೆ ಯಾವತ್ತೂ ಮರೆತು ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರಾಬ್ಲಮ್, ಇಫ್ ಕಾರ್ ಇಸ್ ಮೂವಿಂಗ್ ಆನ್ ದ ಸ್ಟ್ರೈಟ್ ರೋಡ್ ವಿತ್ ಅ ಸರ್ಟನ್ ವೆಲಾಸಿಟಿ, ಈ ರೀತಿ ಒಂದು ಪ್ರಾಬ್ಲಮ್ ಅವನು ಓದ್ತಾ ಇದ್ದಾನೆ ಅಂದರೆ ಆ ಪಿಕ್ಚರನ್ನು ಅವನ ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ದರ್ ಇಸ್ ಅ ಕಾರ್ ಇಸ್ ಮೂವಿಂಗ್ ಆನ್ ದ ರೋಡ್ ವಿತ್ ಸರ್ಟನ್ ವೆಲಾಸಿಟಿ, ಇಂಥದ್ದೆಲ್ಲ. ಸೊ ಅವನು ಓದಿದ ಪ್ರತಿಯೊಂದು ಕಾನ್ಸೆಪ್ಟನ್ನು ರಿಯಾಲಿಟಿಯಲ್ಲಿ ಅವನು ಅನುಭವಿಸಬೇಕಾಗ್ತದೆ, ಅಂದರೆ ಕಾಲ್ಪನಿಕವಾಗಿ. ಹಾಗೆ ಐನ್ಸ್ಟೀನ್ ಹೇಳಿರ್ತಾರಲ್ಲ, ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ನಾಲೆಜ್ ಅಂತ. ಈ ರೀತಿಯ ಪ್ಯಾಟರ್ನ್ ಫಿಸಿಕ್ಸಲ್ಲಿ ಅಪ್ಲೈ ಆಗ್ತದೆ. ಆ ರೀತಿ ಬಯಾಲಜಿಯಲ್ಲಿ ಹೇಳಿದೆ ಮೆಮೊರಿ ಬೇಸ್ಡ್ ಅಂತ. ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಬೇರೆ ಬೇರೆ ಪ್ಯಾಟರ್ನ್. ಸೊ ಆ ಪ್ಯಾಟರ್ನನ್ನು ಅವನು ಮೊದಲೇ ಅರ್ಥಕೊಳ್ಬೇಕಾಗ್ತದೆ. ಇದೆಲ್ಲ ಲಾಸ್ಟ್ ಮೂಮೆಂಟಿಗೆ ವರ್ಕೌಟ್ ಆಗೋದಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನಿದ್ರು ಕೂಡ ಆಸ್ ಸರ್ ಹೇಳಿದ ಹಾಗೆ ರಿವಿಷನ್ ಮಾತ್ರ, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಕ್ವಶನ್ಸ್ ಅಂತ ಇರ್ತದೆ, ಅದನ್ನೇ ರಿಪೀಟೆಡ್ಲಿ ಕೇಳಿರ್ತಾರೆ. ಅಂದರೆ ಈ ಮಾಡೆಲ್ ಕ್ವಶನ್ ಪೇಪರ್ಗಳು ಗಳನ್ನು ಬೋರ್ಡ್ ಬಿಟ್ಟಿರ್ತದೆ. ಕರ್ನಾಟಕ PU ಬೋರ್ಡ್ ನಮ್ಮ ಫಿಸಿಕ್ಸಲ್ಲಿ 3 ಕ್ವಶನ್ ಪೇಪರನ್ನು ಬಿಟ್ಟಿದೆ. ನಮ್ಮ PU ಬೋರ್ಡ್, ನಮ್ಮ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಫಿಸಿಕ್ಸ್ ಅಸೋಸಿಯೇಷನ್ ಅವರೊಂದು ಬುಕ್ ಬಿಟ್ಟಿದ್ದಾರೆ. ಇದೆಲ್ಲ ಎಕ್ಸ್ಪರ್ಟ್ಗಳು ಸೇರಿಕೊಂಡು ಮಾಡಿರುವಂಥ ಕೆಲವೊಂದು ಸ್ಟಡಿ ಮೆಟೀರಿಯಲ್ಸ್. ಈ ಲಾಸ್ಟ್ ಮೂಮೆಂಟಿಗೆ ರಿವಿಷನ್ ಆದ ಮೇಲೆ ಇದನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡಿಕೊಂಡ್ರೆ ಅವನ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ಬೋದು. ಸೊ ಅವನು ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಿಗೆ ಈಗ ನಾಡ್ದ ಎಕ್ಸಾಮಿಗೆ 3 ದಿನ ಟೈಮ್ ಇದೆ, ಹಾಗೆ ಮ್ಯಾಥ್ಸಿಗೆ 2 ದಿನ ಟೈಮ್ ಇದೆ ಅಂದರೆ ಆ 2 ದಿನ ಅಥವಾ 3 ದಿನಕ್ಕೆ ಅವನೊಂದು ಬ್ಲೂ ಪ್ರಿಂಟ್ ರೆಡಿ ಆಗಿರಬೇಕಾಗ್ತದೆ. ಸೊ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಇಫ್ ಅವನ ಎಬಿಲಿಟಿ ಬೆಳಿಗ್ಗೆ ಓದುದಂತ ಇದ್ದರೆ ಬೆಳಿಗ್ಗೆ ಬೇಗ ಎದ್ದು ಒಂದಿಷ್ಟು ಗಂಟೆ ಅವನು ಓದಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು, ಹಾಗೆ ಸರ್ ಹೇಳಿದ ಹಾಗೆ ಬ್ರೇಕ್ಫಾಸ್ಟು, ಆಮೇಲೆ ಇನ್ನೊಮ್ಮೆ ಬಿಫೋರ್ ಲಂಚ್ ಅಷ್ಟು ಓದಿ ಎಗೇನ್ ಹಾಗೆ ಮಾಡಬೇಕಾಗ್ತದೆ. ಇದಕ್ಕೊಂದು ರೂಲ್ ನಾವು ಏನು ಹೇಳಬೇಕಂದ್ರೆ 60:10 ಅಂತ. 60 ಮಿನಿಟ್ ಓದಿದರೆ 10 ಮಿನಿಟ್ಸ್ ಬ್ರೇಕ್. ಆ ಬ್ರೇಕಲ್ಲಿ ಅವನ ಬ್ರೇಕ್ ಏನಿದೆ ದಟ್ ಶುಡ್ ನಾಟ್ ಎಫೆಕ್ಟ್ ಅನದರ್ 60 ಮಿನಿಟ್. ಫಾರ್ ಎಕ್ಸಾಂಪಲ್, ಈಗ ನಾನು 60 ನಿಮಿಷ ಓದಿದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ 10 ಮಿನಿಟಲ್ಲಿ ನಾನು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಹೋದರೆ ಅದು ದಟ್ ವಿಲ್ ಎಫೆಕ್ಟ್ ಮೀ ಅನದರ್ 60 ಮಿನಿಟ್. ಆ ಬ್ರೇಕ್ ಕೂಡ ಇಂಪಾರ್ಟೆಂಟ್, ಯಾವ ರೀತಿಯ ಬ್ರೇಕ್ ತಗೊಳ್ತಾ ಇದ್ದಾನೆ ಅಂತ ಅವನು. ಸೊ ಇನ್ಸ್ಟೆಡ್ ಆಫ್ ಸ್ಕ್ರೋಲಿಂಗ್ ಇನ್ಸ್ಟಾಗ್ರಾಮ್ ಆರ್ ಎನಿ ಅದರ್ ಸೋಷಿಯಲ್ ಮೀಡಿಯಾಸ್, ಲೆಟ್ ಹಿಮ್ ಗೋ ಔಟ್, ಹೊರಗೆ ಹೋಗಿ ಒಂದು ವಾಕ್ ಮಾಡಲಿ ಅಥವಾ ಪೇರೆಂಟ್ ಒಟ್ಟಿಗೆ ಮಾತಾಡಲಿ. ಮತ್ತು ಪೇರೆಂಟ್ನ ವಿಷಯ ಕೂಡ ಹೇಳೋದಾದರೆ, ನಿಮಗೆ ನೀವು ಕೆಲವು ಪೇರೆಂಟ್ ಹೇಳೋದು ಕೇಳಿರ್ಬೋದು, ಈ ತುಂಬ ಪ್ರಾಂಪ್ಟ್ ಆಗಿ ಓದುವ ಮಕ್ಕಳು ಒಂದು ಕಡೆ ಕೂತ್ಕೊಂಡು ಓದ್ತಾ ಇರ್ತಾರೆ, ತಕ್ಷಣ ಪೇರೆಂಟ್ ಬಂದು ನಿಮಗೆ ಚಾ ಬೇಕಾ, ತಿಂಡಿ ಬೇಕಾ, ಊಟ ಆಯ್ತಾ ಅಂತ ಕೇಳಿದ್ರೆ ಅವ್ರಿಗೆ ಇರಿಟೇಷನ್ ಆಗ್ತದೆ. ಎಲ್ಲರಿಗೂ ಅದು ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಸ್ಟಡಿ ಪ್ಯಾಟರ್ನ್ ಅನ್ನೋದು ಎಲ್ಲರಿಗೂ ಕಾಮನ್ ಅಲ್ಲ ಅಂತ. ಸೊ ವಿ ಕೆನಾಟ್ ಜನರಲೈಸ್ ಇಟ್. ಸೊ ಅವನ ಏನು ವಿಧಾನ ಅನ್ನೋದನ್ನು ಅವನು ಫಸ್ಟಿಗೆ ಅರ್ಥಕೊಂಡು ಅದಕ್ಕೆ ಪೇರೆಂಟಿಗೆ ಗೊತ್ತಿರ್ತದೆ ಅವನು ಯಾವ ರೀತಿ ಓದಿರ್ತಾನಂತ, ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಲಾಸ್ಟ್ ಮೂಮೆಂಟಲ್ಲಿ. ಯಾಕಂದರೆ ಎಕ್ಸಾಮ್ ಇವತ್ತು ಸ್ಟಾರ್ಟ್ ಆಗಿದೆ, ಇನ್ನು ಒಂದೊಂದು ದಿನ 2-2 ದಿನ ಗ್ಯಾಪ್ ಬಿಟ್ಟು ಎಕ್ಸಾಮ್ ಆಗ್ತಾ ಇರ್ತದೆ. ಈಗ ಅವನು ಇಡೀ ಸಿಲೆಬಸ್ ಕೂತ್ಕೊಂಡು ಓದಲಿಕ್ಕೆ ಆಗೋದಿಲ್ಲ. ಸೊ ಅವನ ಏನು ಫೋರ್ಟೆ ಅಂತ ತಿಳ್ಕೊಂಡು ಅದಕ್ಕೆ ಸಪೋರ್ಟ್ ಆಗಿ ಪೇರೆಂಟ್ ಇದ್ದರೆ, ಅದಕ್ಕೆ ಸಪೋರ್ಟ್ ಆಗಿ ಮಕ್ಕಳು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ. ಹಾಗೆ ಸುಬ್ರಹ್ಮಣ್ಯನ್ ಸರ್, ಈಗ ಈ 2 ಜನರೇಷನ್ ಮಕ್ಕಳನ್ನು ಕೂಡ ತಾವು ನೋಡಿರ್ಬೋದು. ಈ ಹಿಂದೆ ಎಲ್ಲ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟು ಇಂಪ್ರೂವೈಸ್ ಆಗಿರಲಿಲ್ಲ. ಬಟ್ ಈಗಿನ ಸಂದರ್ಭದಲ್ಲಿ ಸಂತೋಷ್ ಸರ್ ಕೂಡ ಹೇಳಿದರು, ಇನ್ಸ್ಟಾಗ್ರಾಮನ್ನು ನಾವು ಬ್ರೇಕ್ನ ಸಂದರ್ಭದಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಈ ಒಂದು ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಮಕ್ಕಳನ್ನು ಶಿಕ್ಷಣದತ್ತ ಮತ್ತೆ ಸೆಳೆಯುವಂಥ ಪ್ರಯತ್ನಗಳು ಯಾವ ಥರ ಆಗಬೇಕು ಅನ್ನೋದು? ಈಗ ನೋಡಿ, ಫಸ್ಟ್ ಜನರೇಷನ್ ಅಂದರೆ ಮುಂಚೆ ಹೇಗಿತ್ತು ಅಂತ ಹೇಳಿದರೆ, ಮಕ್ಕಳಿಗೆ ಓದೋದು ಅಂತ ಹೇಳುವಂಥದ್ದು ಒಂದು ಅದೊಂದು ಇಂಟ್ರೆಸ್ಟಲ್ಲಿ ಓದ್ತಾ ಇದ್ರು ಅವರು. ಬಟ್ ಈಗ ಏನಾಗಿದೆ ಅಂದರೆ, ಈ ಮಕ್ಕಳು ಹುಟ್ಟಿರೋದಲೇ ಟೆಕ್ನಾಲಜಿಯಲ್ಲಿ ಹುಟ್ಟಿದ್ದಾರೆ ಅವರು. ಅಂದರೆ ಹುಟ್ಟಿರುವಾಗಲೇ ಅವರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಬಹುಶಃ ಯೂಸ್ ಮಾಡ್ಬೋದಾ ಏನೋ ಅಂತ. ದೇ ಹ್ಯಾವ್ ಬಾರ್ನ್ ವಿತ್ ಟೆಕ್ನಾಲಜಿ ಅಂತ ಹೇಳಿ. ಆದರೆ ಅಲ್ಲಿ ಏನು ನಾವು ಮುಖ್ಯವಾಗಿ ನೋಡಬೇಕಂತ ಹೇಳಿದರೆ, ಈಗ ಅವರಿಗೆ ನಾವು ಅವರೊಂದು ಯಾವುದೋ ಒಂದು ಇಷ್ಟು ಟೈಮ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವರು. ಥ್ರೂ ಔಟ್ ದ ಇಯರ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅದರ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಈಗ ನಮ್ಮಲ್ಲಿ ಏನಾಗ್ತದೆ, ಒಂದು ಇಂಟರ್ನಲ್ಸ್ ಅಂತ ಮಾಡ್ತಾರೆ, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಮಾಡ್ತಾರೆ, ಇನ್ನೊಂದು ಇಂಟರ್ನಲ್ ಅಂತ ಮಾಡ್ತಾರೆ, ಪ್ರಿಪರೇಟರಿ ಎಕ್ಸಾಮ್ ಅಂತ ಮಾಡ್ತಾರೆ. ಆವಾಗ ಪೇರೆಂಟ್ಸ್ ಅವರ ಮೇಲೆ ಏನೂ ಹತೋಟಿ ಸಾಧಿಸದೆ, ಇನ್ನು ಈ ಮಾರ್ಚ್ ತಿಂಗಳು ಬಂತಲ್ಲ, ಇನ್ನು ನಿನಗೆ ಟಿ ವಿ ನೋಡುವ ಹಾಗಿಲ್ಲ, ಆಲ್ ಆಫ್ ಎ ಸಡನ್ ನಿನಗೆ ಟಿ ವಿ ನೋಡುವ ಹಾಗಿಲ್ಲ, ನಿನಗೆ ಇನ್ಸ್ಟಾಗ್ರಾಮ್ ನೋಡುವ ಹಾಗಿಲ್ಲ, ಫೇಸ್ಬುಕ್ ನೋಡುವ ಹಾಗಿಲ್ಲ, ಎಲ್ಲ ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡಿಬಿಡ್ತಾರೆ. ಆಗ ಆ ಮಕ್ಕಳಿಗೆ ಅದೊಂದು ನಮ್ಮನೆ ಇರಿಟೇಷನ್ ಆಗ್ತದೆ.
ನಾವೇನು ಮಾಡಬೇಕಂತ ಹೇಳಿದರೆ ಹಂತ ಹಂತವಾಗಿ ಅವರಿಗೆ ಪ್ರತಿ ಡೇ 1ನಿಂದ ಎಕ್ಸಾಮ್ವರೆಗೆ ಕೂಡ ಅವರ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕು. ಹಾಗೆ ಇಟ್ಕೊಂಡಿದ್ದೇವೆ ಅಂತ ಆದರೆ ಮಕ್ಕಳು ಕಂಟ್ರೋಲಲ್ಲಿ ಇಡ್ತಾರೆ, ಅವರ ಈ ಆ್ಯಕ್ಟಿವಿಟಿ ಒಟ್ಟಿಗೆ ಸ್ಟಡೀಸಿಗೂ ಇಂಪಾರ್ಟೆಂಟ್ ಕೊಡ್ತಾರೆ. ಅದೇ ರೀತಿ ನಾವು ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕ್ಲೋಸ್ ಮಾಡಿ ನೀನು ಇನ್ನೂ ಓದು ಅಂತ ಹೇಳಿದರೆ ಅವರು ಓದೋದಕ್ಕಿಂತ ಜಾಸ್ತಿ ಇದರ ಮೇಲೇ ಥಿಂಕ್ ಮಾಡೋದು ಜಾಸ್ತಿ ಆಗ್ತದೆ. ಹಾಗಾಗಿ ಅವರು ಯಾವ ಪ್ಯಾಟರ್ನಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ಗಳು ಒಂದು ಅವರ ಮೇಲೆ ಹತೋಟಿ ಸಾಧಿಸಬೇಕು. ಆಗ ಅವರ ಪರ್ಫಾರ್ಮೆನ್ಸ್ ಒಳ್ಳೆಯದಾಗ್ತದೆ. ಅದೇ ರೀತಿ ಈಗ ನೀವು ಕೊರೋನಾ ಅಂತ ಕೇಸ್ ನೋಡಿರ್ಬೋದು. ಕೊರೋನಾದಲ್ಲಿ ಆನ್ಲೈನ್ ಕ್ಲಾಸ್ಗಳು ಅಂತ ಇದ್ವು. ಆಗ ಈ ಆನ್ಲೈನ್ ಕ್ಲಾಸ್ ಭಾರಿ ಫೇಮಸ್ ಆಗಿತ್ತು, ಎಲ್ಲರೂ ಆನ್ಲೈನ್ ಕ್ಲಾಸೇ ನೋಡೋದು, ಯಾಕಂದರೆ ಆಫ್ಲೈನ್ ಕ್ಲಾಸ್ ನೋಡುವಂತಹ ಆಪ್ಷನ್ ಇರಲಿಲ್ಲ. ಆಗ ಈ ಆನ್ಲೈನಿಂದ ಕೆಲವು ವಿಡಿಯೋಸು, ಕೆಲವು ವೆಬ್ಸೈಟ್ಗಳಲ್ಲಿ ಅವರು ವೀಡಿಯೋಸ್ ಬಿಡ್ತಾರೆ, ಈಗ ಸಹ ಇದೆ ಅದು. ಈಗ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಪೇರೆಂಟ್ಸಲ್ಲಿ ನನ್ನ ಫ್ರೆಂಡ್ ಇದರದ್ದು ವೀಡಿಯೋ ನೋಡ್ತಾ ಇದ್ದಾನೆ, ಈ ಇನ್ಸ್ಟಿಟ್ಯೂಷನ್ದು ವೀಡಿಯೋ ನೋಡ್ತಾ ಇದ್ದಾನೆ, ಅದು ಒಳ್ಳೇದಿದೆ, ಇದು ಒಳ್ಳೇದಿದೆ ಅಂತ ಹೇಳ್ತಾರೆ. ಹಾಗೆ ಹೇಳಿ ನೋಡ್ತಾ ಇರ್ಬೋದು. ಬಟ್ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇರಲಿ ನೋಡ್ತಾ ಇದ್ದಾನಲ್ಲ ಅಂತ. ಅದೇ ರೀತಿ ಏನು ಮಾಡ್ತಾರೆ, ಅವರು ಬಾಗಿಲು ಹಾಕ್ಕೊಂಡು ಇಡೀ ದಿನ ನೋಡ್ತೇವೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಪೇರೆಂಟ್ಸ್ ಎಡವ್ತಾರೆ. ಹಾಗೆ ಮಾಡಲಿಕ್ಕೆ ಬಿಡಬಾರ್ದು. ನಾನು ಆನ್ಲೈನ್ ವೀಡಿಯೋಸ್ ನೋಡಬಾರ್ದು ಅಂತ ಹೇಳ್ತಾ ಇಲ್ಲ. ಕೆಲವು ವಿಷಯಗಳು ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ಮ್ಯಾಥಮೆಟಿಕ್ಸ್ ಅಂತ ತಗೊಂಡ್ರೆ ಯಾವುದೋ ಒಂದು ಕಾನ್ಸೆಪ್ಟಲ್ಲಿ ಅವರಿಗೆ ಡೌಟ್ ಇರ್ತದೆ, ಯಾವುದೋ ಒಂದು ಕಾನ್ಸೆಪ್ಟ್ ಟೀಚರ್ಸ್ ಸಿಗೋದಿಲ್ಲ ಅಂತ ಇಮ್ಯಾಜಿನ್ ಮಾಡಿ, ಸಿಗ್ತಾರೆ ಕೇಳ್ಬೋದು, ಆದರೂ ಸಿಗೋದಿಲ್ಲ, ಈ ಮೊಮೆಂಟಲ್ಲಿ ನನಗೆ ಬೇಕು. ಆವಾಗ ಈ ಆನ್ಲೈನ್ ಕೋರ್ಸ್ಗಳಲ್ಲಿ ಟು ದ ಪಾಯಿಂಟ್ ಆ ಕಾನ್ಸೆಪ್ಟನ್ನೇ ನೋಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂತ ಹೇಳೋದಲ್ಲ. ಬಟ್ ಹಾಗಂತೇಳಿ 100% ಅದರ ಮೇಲೆ ಡಿಪೆಂಡ್ ಆಗಿರೋದು ಕೂಡ ರಾಂಗ್. ಯಾಕಂತೇಳಿದರೆ ಟೀಚರ್ಸ್ ಇರ್ತಾರೆ, ಅವರು ಈಗ ಅವರಿಗೆ ಅವರ ಹತ್ರ ಹೋಗಿ ಪರ್ಸನಲಿ ಮಾತನಾಡಿ ಹೇಳಿದ್ದಾರೆ ಅಂತಾದರೆ ಆ ಪಾಯಿಂಟ್ ಬೇರೆ ಆ ವಿಷಯಕ್ಕೆ ಕನೆಕ್ಟ್ ಆಗಿದೆ, ಅದನ್ನೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್, ಬಟ್ ಆ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಎಜುಕೇಷನಿಗೆ ಸಪ್ಲಿಮೆಂಟ್ ಆಗಿದೆ ಅಂತ ಆದರೆ ಮಕ್ಕಳ ಪರ್ಫಾರ್ಮೆನ್ಸ್ ಖಂಡಿತ ಇಂಪ್ರೂವ್ ಆಗ್ತದೆ. ಸಂತೋಷ್ ಸರ್, ಈ ಕೆಲವೊಂದು ಫಾರ್ಮುಲಾಗಳು ತುಂಬಾ ಸಾಲಾಗಿ ಅನೇಕ ಇರುತ್ತೆ. ಸೊ ಅನೇಕ ಫಾರ್ಮುಲಾಗಳನ್ನು ಬೈಹಾಟ್ ಮಾಡಬೇಕಾ ಅಥವಾ ಯಾವ ಥರ ಕಲಿತ್ಕೊಳ್ಬೇಕು, ಪ್ರತಿಯೊಂದು ಕೂಡ ಮರೆತು ಹೋಗುತ್ತೆ, ಇಂಥದ್ದೆಲ್ಲ ಸಮಸ್ಯೆ ಇದೆ. ಸೊ ಟೀಚರ್ಸ್ ಆಗಿ ತಾವು ಈಗ ತಮ್ಮ ಮಕ್ಕಳಿಗೆ ಕೂಡ ಟೀಚ್ ಮಾಡಿರ್ತೀರ, ಆದರೂ ಕೂಡ ಫಾರ್ಮುಲಾಗಳನ್ನು ನೆನಪಿಟ್ಕೊಳ್ಳುವಂಥದ್ದು ಸರಳ ವಿಧಾನ. ನಮ್ಮಲ್ಲಿ ಒಂದು ಮಾತಿದೆ, ದ ಈಸಿಯೆಸ್ಟ್ ವೇ ಟು ರಿಮೆಂಬರ್ ದ ಫಾರ್ಮುಲಾ ಇಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ. ಈಗ ಒಂದು ಫಾರ್ಮುಲಾ ನೀವು ಕಲ್ತ್ಕೊಂಡ್ರಿ, ಆ ಫಾರ್ಮುಲಾ ಬೇಸಿಸಲ್ಲಿ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಅಷ್ಟು ಈಸಿಯಾಗಿ ನಿಮಗೆ ಆ ಫಾರ್ಮುಲಾ ನೆನಪಿರ್ತದೆ. ನೀವು ಒಂದು ದಿನ ಕೂತ್ಕೊಂಡು ಇಡೀ ಫಾರ್ಮುಲಾ ಬಾಯಿ ಹಟ್ಟು ಹೊಡಿತೇನೆ, ಅದನ್ನು ನಾನು ಎಕ್ಸಾಮಲ್ಲಿ ಯೂಸ್ ಮಾಡ್ತೇನೆ ಅಂದ್ರೆ 100% ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ನೋ ಯೂಸ್. ಒಂದು ಫಾರ್ಮುಲಾ ಕಲ್ತ ತಕ್ಷಣ ಅದರಲ್ಲಿ 100 ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ ಆ ಫಾರ್ಮುಲಾ ನಿಮಗೆ ಯಾವತ್ತೂ ಮರ್ತು ಹೋಗೋದಿಲ್ಲ. ಸೊ ಅದೇ ರೀತಿ ಎಲ್ಲ ಫಾರ್ಮುಲಾ ಕೂಡ ಇದೇ ರೂಲ್ ಅಪ್ಲೈ ಮಾಡಿ. ದಟ್ಸ್ ಅ ಒನ್ ಮೆಥಡ್. ಈಗ ಫಾರ್ಮುಲಾ ಬಂದ ರೀತಿ ಇದೆಯಲ್ಲ, ದಟ್ಸ್ ಕಾಲ್ಡ್ ಎಸ್ ಎ ಡಿರೈವೇಷನ್. ನಾವು ಪ್ರತಿಯೊಂದು ಫಾರ್ಮುಲಾ ಕೂಡ ಒಂದು ಡಿರೈವೇಷನ್ ಅಂತ ಇರ್ತದೆ. ಈಗ ಎಲ್ಲ ಕೂಡ NCERT ಬೇಸಿಸಲ್ಲಿ. ಸೊ ಪ್ರತಿಯೊಂದು ಫಾರ್ಮುಲಾಕ್ಕೂ ಒಂದು ಡಿರೈವೇಷನ್, ಡೈರೆಕ್ಟ್ ಯಾರು ಕೊಡೋದಿಲ್ಲ. ಸೊ ಆ ಡಿರೈವೇಷನ್ ಕಲಿಯುವಂಥ ಈಸಿಯೆಸ್ಟ್ ವೇ ಅಂದರೆ, as I told earlier, learning the easiest way to learn the concept is to teach other ಅಂತ. ನೀವು ಯಾರಿಗಾದ್ರೂ ಕಲಿ, ನಿಮ್ಮ ಸಹಪಾಠಿಗೆ ಅಥವಾ ನಿಮ್ಮ ಮನೆಯಲ್ಲಿ ಹೋಗಿ ಯಾರಿಗಾದ್ರೂ ಅದು ಒಮ್ಮೆ ಕಲಿಸಿಬಿಡಿ. ಈಗ ಮಕ್ಕಳು ಮನೆಗೆ ಯಾರೆಲ್ಲ ಡೇ ಬೋರ್ಡರ್ಸ್ ಇರ್ತಾರೆ, ಅವರು ಮನೆಗೆ ಹೋದ ತಕ್ಷಣ ಒಂದು ಸಣ್ಣ ಬೋರ್ಡ್ ಅಥವಾ ಹೀಗೆ ಒಂದು ಬೋರ್ಡ್ ಬರುತ್ತೆ, ಅದರಲ್ಲಿ ಒಂದು ಟೀಚರ್ ಆಗಿ ಆಕ್ಟ್ ಮಾಡಿಕೊಂಡು ದೇ ಕ್ಯಾನ್ ಲರ್ನ್ ಇಟ್ ಆಸ್ ಇಫ್ ದೇ ಆರ್ ಟೀಚಿಂಗ್ ಟು ಸಂಬಡಿ. ಸೊ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವರು ಆ ರೀತಿ ಟೀಚ್ ಮಾಡುವ ರೀತಿ ಮಾಡಿದರೆ ಅವರಿಗೆ ಈಸಿಯಾಗಿ ಅದು ಅರ್ಥ ಆಗ್ತದೆ. ಸೊ ಈಸಿಲಿ ದೇ ಕ್ಯಾನ್ ಲರ್ನ್ ಇಟ್. ಸೊ ದಟ್ ಈಸ್ ದ ಓನ್ಲಿ ವೇ ಟು ರಿಮೆಂಬರ್ ಆಲ್ ದ ಫಾರ್ಮುಲಾಸ್. ನೀವು ಎಲ್ಲ ಕಡೆ ಒಂದು ಕಡೆ ಬರ್ಕೊಂಡು ಫಾರ್ಮುಲಾಸನ್ನು, ಈಗ ಫಾರ್ಮುಲಾ ಬುಕ್ ಅಂತ ಮಾಡ್ತಾರೆ, ಗುಡ್ ಮಾಡ್ಬೋದು. ಆದರೆ ಫಾರ್ಮುಲಾ ಬುಕ್ಕನ್ನು ನೀವು ಲಾಸ್ಟ್ ಎಕ್ಸಾಮ್ನ ಮೊದಲಿನ ದಿನ ಓಪನ್ ಮಾಡಿ ನೋಡಿದರೆ ಯೂಸ್ ಇಲ್ಲ. ನಮ್ಮ ಮಕ್ಕಳಲ್ಲಿ ಕೆಲವು ಆಗೋದಿದೆ, ಈಗ ನಾವು ಟೀಚ್ ಮಾಡಿದ ತಕ್ಷಣ ಫಾರ್ಮುಲಾ ಕೊಟ್ಬಿಡ್ತೇವೆ, ನೆಕ್ಸ್ಟ್ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಈಗ ಪ್ರಾಬ್ಲಮ್ ಬುಕ್ ಅಂತ ಸಪ್ರೇಟ್ ಇರ್ತದೆ, ಅವ್ರು ಪ್ರಾಬ್ಲಮ್ ಬುಕ್ ಸಾಲ್ವ್ ಮಾಡುವಾಗ ಈ ಫಾರ್ಮುಲಾ ಬುಕ್ಕನ್ನು ಸೈಡಲ್ಲಿ ಇಟ್ಟಿರ್ತಾರೆ, ಈ ಪ್ರಾಬ್ಲಮ್ ನೋಡ್ತಾರೆ, ಫಾರ್ಮುಲಾ ನೋಡ್ತಾರೆ, ಸಾಲ್ವ್ ಮಾಡ್ತಾರೆ, ಏನು ಯೂಸ್ ಇಲ್ಲ. ನೀವು ಪ್ರಾಬ್ಲಮ್ ಫಾರ್ಮುಲಾವನ್ನು ಕಲಿತು ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಹಾಗೆ ಅಗೇನ್ ಐ ರಿಪೀಟ್, ಫಾರ್ಮುಲಾವನ್ನು ಕಲಿಯುವಂಥ ಈಸಿ ವೇ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್ ಪ್ರಾಬ್ಲಮ್ ಅಂತ ಫಾರ್ಮುಲಾ ಅಂತ. ಓಕೆ, ಈಗ ಗಣಿತ ಮತ್ತು ಭೌತಶಾಸ್ತ್ರದ ವಿಚಾರವಾಗಿ ಇವತ್ತಿನ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನ. ಸುಬ್ರಹ್ಮಣ್ಯ ಸರ್, ಮೊದಲನೇದಾಗಿ ತಾವು ಆ್ಯಕ್ಚುಲಿ ಮ್ಯಾಥ್ಸ್ ಲೆಕ್ಚರರ್ ಆಗಿರೋದ್ರಿಂದ, ಸೊ ಗಣಿತ ಪರೀಕ್ಷೆಗೆ ಬೇಕಾಗಿರುವಂಥ ಪೂರ್ವ ತಯಾರಿ ಯಾವ ಥರ ಇರಬೇಕು ವಿದ್ಯಾರ್ಥಿಗಳಿಗೆ ಅಂತ? ಈಗ ಮೊದಲನೇದಾಗಿ ನೀವು ಈಗ ಎಕ್ಸಾಮ್ ಬರೆಯುವ ಸ್ಟೂಡೆಂಟ್ಸ್ ಹತ್ರ ಕೇಳಿದರೆ ಮ್ಯಾಥಮೆಟಿಕ್ಸ್ ಹೇಗೆ ಅಂತ ಕೇಳಿದರೆ, ಒಂದು 60% ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮ್ಯಾಥ್ಸಾ ಸ್ವಲ್ಪ ಕಷ್ಟ, ಇದು ಕಬ್ಬಿಣದ ಕಡಲೆ ಹೇಳುವಂಥ ಒಂದು ಕಾನ್ಸೆಪ್ಟ್, ಮ್ಯಾಥ್ಸ್ ಕಷ್ಟ ಆಗ್ತದೆ ಅಂತ ಹೇಳಿ. ಈಗ ಒಂದು ವಿಷಯ ಏನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಈಗ ಹೇಗೂ ಅವರು ಸೈನ್ಸ್ ಸ್ಟ್ರೀಮಿಗೆ ಬಂದಾಗಿದೆ, ಎಕ್ಸಾಮ್ ಬರಿಬೇಕಾಗಿದೆ, ಹಾಗೆ ಅವರ ಚಾಯ್ಸಲ್ಲೇ ಅವ್ರು ಬಂದಿರ್ತಾರೆ. ಹಾಗಾಗಿ ಯಾವುದನ್ನು ಕಷ್ಟ ಅಂತ ತಿಳ್ಕೊಳ್ಬಾರ್ದು, ಅದು ನೆಗೆಟಿವ್ ಫೀಲ್. ಅದು ಆ ನೆಗೆಟಿವ್ ಫೀಲನ್ನು ಪಾಸಿಟಿವ್ ಅಂದರೆ ಏನಂತ ಹೇಳಿದರೆ, ಕಷ್ಟ ಅಂತ ಬಂದಾಗ ಅದನ್ನು ಇಷ್ಟಪಟ್ಟು ಕಲಿಬೇಕು.
ಆಗ ಏನಾಗ್ತದೆ, ಅವರಿಗೆ ಒಂದೊಂದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗೆ ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಈಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಂತ ಹೇಳುವಂಥದ್ದು ಇದು ಕಾನ್ಫಿಡೆನ್ಸ್ ಮೇಲೆ ನಿಂತಿರುವಂಥದ್ದು. ಈಗ ಎಲ್ಲ ಸಬ್ಜೆಕ್ಟಿಗೂ ಅದರದೇ ಆದಂತಹ ಒಂದು ಲಾಜಿಕ್ ಅಂತ ಇದೆ. ಅಂದರೆ ಮ್ಯಾಥಮೆಟಿಕ್ಸಿಗೂ ಒಂದು ಲಾಜಿಕ್ ಇದೆ. ಒಂದು ಚಾಪ್ಟರ್ನ ಕಲಿಯುವಾಗ ಅದರಲ್ಲಿ ಒಂದು ಫ್ಲೋ ಆಫ್ ಟಾಪಿಕ್ಸ್ ಅಂತ ಬರ್ತದೆ. ಅಂದರೆ ಈ ಕಾನ್ಸೆಪ್ಟ್ ನಂತರ ಇದು, ಇದಾದ ನಂತರ ಇದು, ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ ಅದು. ಅದನ್ನು ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ, ಒಂದು ಸಲ ಒಂದು ಚಾಪ್ಟರ್ನ ಓದಿದ ನಂತರ ಅವರು ಅವರದೇ ಆದ ರೀತಿಯಲ್ಲಿ ಆ ಚಾಪ್ಟರ್ದೊಂದು ಸಮರಿ ಬರ್ಕೊಳ್ಬೇಕು. ಅಂದರೆ ಇದು ಫಸ್ಟ್ ಪಾಯಿಂಟ್, ಇದರಿಂದ ಈ ಪಾಯಿಂಟ್ಸ್ಗಳು ಬರ್ತವೆ, ಇದರಿಂದ ಈ ಪಾಯಿಂಟ್ಸ್ಗಳು ಬರ್ತವೆ. ಒಂದು ಸ್ಟ್ರಕ್ಚರಲ್ ವೇಯಲ್ಲಿ ಬರ್ಕೊಟ್ರೆ ಇಡೀ ಒಂದು ಚಾಪ್ಟರಿದ್ದು ಒಂದು ಸಾರಾಂಶವನ್ನು ಒಂದು ಪೇಜಲ್ಲಿ ಬರೆದ್ರೆ, ಯಾವಾಗೆಲ್ಲ ಫ್ರೀ ಇದ್ದಾರೆ ಅವರು ಆಗ ಆ ಒಂದು ಸಾರಾಂಶನ ನೋಡ್ಕೊಳ್ಬೇಕು. ಫ್ರೀ ಇರುವಾಗ ಒಂದು 5 ನಿಮಿಷ ಟೈಮ್ ಇದೆ, 2 ನಿಮಿಷ ಟೈಮ್ ಇದೆ, ನೋಡಬೇಕು. ಆಗ ಏನಾಗ್ತದೆ, ಆ ಕಾನ್ಸೆಪ್ಟ್ಗಳಲ್ಲಿ ಅವರು ಟಚ್ಚಲ್ಲಿರ್ತಾರೆ. ಈ ರೀತಿ ಅವರು ಕಾನ್ಸೆಪ್ಟಲ್ಲಿ ಟಚ್ಚಲ್ಲಿದ್ದಾರೆ ಅಂತ ಆದರೆ ಎಕ್ಸಾಮಲ್ಲಿ ಕಾನ್ಸೆಪ್ಟ್ಗಳು ಅವರ ಟಚ್ಚಲ್ಲಿರ್ತದೆ. ಇದು ಆಲ್ ಆಫ್ ಎ ಸಡನ್ ನಾನು ಮುಂಚಿನ ದಿವಸ ನೋಡ್ತೇನೆ ಅಂತ ಹೇಳಿದರೆ ಆಗುವಂಥದ್ದಲ್ಲ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಆಮೇಲೆ ಈಗ ಎಕ್ಸಾಮ್ಗಳಾಗ್ತವೆ. ಈಗ ಯೂನಿಟ್ ಟೆಸ್ಟ್ ಅಂತ ಇರ್ಬೋದು, ಅಥವಾ ಪ್ರಿಪ್ರೇಟರಿ ಎಕ್ಸಾಮ್ ಇರ್ಬೋದು, ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು. ನಾವೇನು ನಾರ್ಮಲಿ ನೋಡ್ತೇವೆ ಸ್ಟೂಡೆಂಟ್ಸ್ ಹತ್ರ ಅಂತ ಹೇಳಿದರೆ, ಆ ಪ್ರಿಪ್ರೇಟರಿ ಎಷ್ಟು ಮಾರ್ಕ್ ಬಂತು, ನನಗೆ 50 ಮಾರ್ಕ್ ಬಂತು ನೋಡ್ತಾರೆ, 50 ಮಾರ್ಕ್ ಅಂತ ನೋಡ್ತಾರೆ, ಪೇಪರ್ ಕೊಟ್ಟು ಸೀದಾ ಹೋಗ್ತಾರೆ. ಅಲ್ಲೇ ಅವ್ರು ಎಡವ್ತಾ ಇರೋದು. ಏನಂತ ಹೇಳಿದರೆ, ಪೇಪರ್ ಕೊಡುವ ಉದ್ದೇಶ ಏನು, ಪರೀಕ್ಷೆ ಮಾಡುವ ಉದ್ದೇಶ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಟೆಸ್ಟ್ ಈಸ್ ಜಸ್ಟ್ ಟು ಟೆಸ್ಟ್ ಹೌ ಮಚ್ ಯು ನೋ. ಅಂದರೆ ಅವರಿಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಾಗಲಿಕ್ಕೆ ನಾವು ಟೆಸ್ಟ್ ಮಾಡುವಂಥದ್ದು. ಆಗ ಅವರಿಗೆ 50 ಮಾರ್ಕ್ ಬಂದಿದೆ ಅಂತ ಆದರೆ ಅವರಿಗೆ ಅಂದಾಜಾಗ್ತದೆ, ನನಗೆ ಇನ್ನೂ 50% ಕಲೀಲಿಕ್ಕಿದೆ, ನಾನು ಎಲ್ಲಿ ರಾಂಗ್ ಆಗಿದ್ದೇನೆ ಅಂತ ನೋಡಬೇಕು. ಆಗ ಈ ಸ್ಟೆಪ್ಸ್ಗಳಲ್ಲಿ ನಾನು ರಾಂಗ್ ಆಗಿದೆ ಅಂತ ಗೊತ್ತಾಗ್ತದಲ್ಲ, ಅದನ್ನು ಅವರು ಇನ್ನು ಮುಂದೆ ನಾನು ಮಾಡಬಾರ್ದು ಹೇಳುವಂಥದ್ದು ಲೆಸನಲ್ಲಿ. ಫೇಲ್ಯೂರ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಕೇಳಿರ್ಬೋದು ಎಲ್ಲರೂ ಕೂಡ, ಬಟ್ ಆ್ಯಕ್ಚುಲಿ ಅದು ರಾಂಗ್. ಕರೆಕ್ಷನ್ ಆಫ್ ಫೇಲ್ಯೂರ್ಸ್ ಈಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್. ಎಕ್ಸಾಮ್ ಆದ ನಂತರ ಏನು ತಪ್ಪುಗಳಾಗಿದೆ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಉಳಿದವ್ರ ಹತ್ರ ಸಹ ಕೇಳಬೇಕು, ನೀನೇನು ತಪ್ಪು ಮಾಡಿದ್ದಿ, ಅವನೇನು ತಪ್ಪು ಮಾಡಿದ್ದಿ. ಯಾಕೆಂದರೆ ಎಲ್ಲರಿಂದ ಕೂಡ ಯಾವ ರೀತಿ ತಪ್ಪುಗಳಾಗ್ತಾರೆ ಅಂತ ಗೊತ್ತಾದರೆ ಅದನ್ನು ಕರೆಕ್ಷನ್ ಮಾಡ್ತಾರೆ ಅಂತಾದರೆ ಖಂಡಿತವಾಗ್ಲೂ ಅವರ ಮಾರ್ಕ್ಸ್ ಇಂಪ್ರೂವ್ ಆಗ್ತದೆ. ಮತ್ತು ಪ್ರತಿಯೊಂದು ಪ್ರಿಪ್ರೇಟರಿ ಎಕ್ಸಾಮ್ ನನಗೆ ಗೊತ್ತಿದೆ, 1 ಅಥವಾ 2 ಅಥವಾ 3 ಪ್ರಿಪ್ರೇಟರಿ ಎಕ್ಸಾಮ್ ಸ್ಟೂಡೆಂಟ್ಸ್ ಖಂಡಿತ ಬರೆದಿರ್ತಾರೆ. ಒಂದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಮಾರ್ಕ್ಸ್ ಕಮ್ಮಿ ಆಗುವಾಗ ಈ ಸ್ಟ್ರಾಟಜಿ ನನಗೆ ವರ್ಕೌಟ್ ಆಗೋದಿಲ್ಲ, ಇನ್ನೊಂದು ಸ್ಟ್ರಾಟಜಿ, ಹಾಗೆ ಇನ್ನೊಂದು ಸ್ಟ್ರಾಟಜಿ, ಹಾಗೆ ಅವರು ಸ್ಟ್ರಾಟಜಿ ಮೇಲೆ ಪ್ಲ್ಯಾನ್ ಮಾಡಿರ್ಬೋದು ಈಗ. ಬಟ್ ಈಗ ಅಂತ ಆಪ್ಷನ್ ಇಲ್ಲ. ಬಟ್ ಈಗ ಏನು ಮಾಡಬೇಕಂತ ಹೇಳಿದರೆ, ಯಾವ ರೀತಿ ತಪ್ಪುಗಳಾಗಿದೆ ಅಂತ ನೋಟ್ ಮಾಡಿಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರ ಪರ್ಫಾರ್ಮೆನ್ಸ್ ಇರ್ತದೆ. ಮತ್ತು ಇನ್ನೊಂದು ವಿಷಯ, ಮ್ಯಾಥ್ಸ್ ಅಂತ ಹೇಳಿದರೆ ಕಷ್ಟ ಅಂತ ಹೇಳುವಂಥ ಭಾವನೆ ಬರಬಾರ್ದು. ಯಾವುದು ನಮಗೆ ಕಷ್ಟ ಇದೆ ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಕೊಡಬೇಕು. ಈಗ ಇಷ್ಟವಾಗುವ ಸಬ್ಜೆಕ್ಟಿಗೆ 2 ಗಂಟೆ ಕೊಟ್ಟರೆ, ಕಷ್ಟ ಆಗೋದಕ್ಕೆ ಒಂದು 2.5 ಗಂಟೆ 3 ಗಂಟೆ ಕೊಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಇಷ್ಟವಾದ ಸಬ್ಜೆಕ್ಟಲ್ಲಿ ಹೇಗೂ ಮಾರ್ಕ್ಸ್ ಬರ್ತದೆ, ಇದರಲ್ಲೂ ಕೂಡ ಮಾರ್ಕ್ ಬಂತಂತಾದರೆ ಓವರಾಲ್ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ. ಅದರಿಂದಾಗಿ ಅವರಿಗೆ ಕಾನ್ಫಿಡೆನ್ಸ್ ಬರ್ತದೆ. ಸಂದೇಶ್ ಸರ್, ತಮ್ಮ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಸೊ ತುಂಬಾ ಟಫ್ ಅಂತ ಅನಿಸ್ಬೋದಾ ವಿದ್ಯಾರ್ಥಿಗಳಿಗೆ, ಅಥವಾ ಇಲ್ಲ ಇದರಲ್ಲೂ ಕೂಡ ಈಸಿ ಮೆಥಡ್ಗಳಿವೆ, ಈ ಥರ ಫಾಲೋ ಮಾಡಿ ಅನ್ನೋಂಥದ್ದು ಹೇಳೋದಾದರೆ? ಈಗ ಎಕ್ಸಾಮ್ ಪ್ರಿಪರೇಷನ್ ಅಂತ ಕನ್ಸಿಡರ್ ಮಾಡಿದರೆ ನಮ್ಮಲ್ಲಿ ಕೆಲವೊಂದು ಚಾಪ್ಟರ್ಗಳಿದೆ. ಓಕೆ, ಅದರಿಂದ ಕ್ವಶನ್ 100% ಬರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಮಕ್ಕಳು TV ನೋಡ್ತಾ ಇದ್ರೆ, ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಚಾರ್ಜಸ್, ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಥರ್ಡ್ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರಿಂದ ಯೂಶ್ವಲಿ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತದೆ, 5 ಮಾರ್ಕದ್ದು. ಆಸ್ ಅ ಸ್ಪೇರ್ ಅಂದರೆ ಇನ್ನೊಂದು ಆಸ್ ಅ ಬ್ಯಾಕಪ್ ನೀವು ತಗೊಳ್ಳೋದಾದರೆ, ದರ್ ಇಸ್ ಒನ್ ಚಾಪ್ಟರ್ ಕಾಲ್ಡ್ ರೇ ಆಪ್ಟಿಕ್ಸ್ ಮತ್ತು ಡ್ಯುಯಲ್ ನೇಚರ್. ಈ 5 ಚಾಪ್ಟರ್ನ ಥರೋಲಿ ಯಾರು ಕಲಿತಾನೆ, ಇವನಿಗೆ ಒಂದು 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಅದು 5 ಮಾರ್ಕ್ ಇದ್ದು, ಅದು ಲಾಸ್ಟ್ ಪಾರ್ಟಲ್ಲಿ ಬರ್ತದೆ, ಅದನ್ನು ಅಟೆಂಪ್ಟ್ ಮಾಡ್ಬೋದು ಯೂಶ್ವಲಿ. ಓಕೆ, 99% ದಿಸ್ ಹ್ಯಾಸ್ ವರ್ಕ್ಡ್ ಸೋ ಮೆನಿ ಇಯರ್ಸ್. ಇಷ್ಟು ವರ್ಷ ಯಾವುದೆಲ್ಲ ಕ್ವೆಶನ್ ಪೇಪರ್ ಬಂದಿದೆ ಅದರಲ್ಲೆಲ್ಲ ಇದು ವರ್ಕ್ ಆಗಿದೆ ಫಾರ್ಮುಲಾ. ಸೊ 5 ಚಾಪ್ಟರ್ನ ನನಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಷ್ಟ ಆಗ್ತದೆ ಅಂತ ಹೇಳುವವರು 5 ಚಾಪ್ಟರ್ನ ಥರೋಲಿ ಕಲೀಲಿ. ಈಗ ಲಾಸ್ಟ್ ಮೂಮೆಂಟ್ ನಾನು ಏನೂ ಕಲೀಲಿಲ್ಲ ಅಂದರೆ ಎವರೇಜ್ ಸ್ಟೂಡೆಂಟ್, ಈ 3 ದಿನ ಏನು ಗ್ಯಾಪ್ ಇದೆ ಸ್ಟಡಿ ಹಾಲಿಡೇ, ಇದರಲ್ಲಿ ನಾನು ಏನು ಮಾಡ್ಬೋದು ಅಂತಂದರೆ, ಅದೇ ಹೈ ವೆಯ್ಟೇಜ್ ಚಾಪ್ಟರ್ಸ್ ಎಲ್ಲ ಇದೆ. ಅದರಲ್ಲಿ ಒಂದು ನಾನು ಹೇಳಿದಾಗ ಕರೆಂಟ್ ಎಲೆಕ್ಟ್ರಿಸಿಟಿ, ಅದರದ್ದು ವೆಯ್ಟೇಜ್ ಆಲ್ಮೋಸ್ಟ್ 13 to 14 ಮಾರ್ಕ್. ಇದನ್ನು ಥರೋಗಿ ಕಲ್ತ್ರೆ ಅವನು ಅದರಿಂದ ಡಿರೈವೇಷನ್ 5 ಮಾರ್ಕಿದ್ದು ಡಿರೈವೇಷನ್ ಕೂಡ ಬರ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ ಕೂಡ ಬರ್ಬೋದು. ದರ್ ಇಸ್ ಒನ್ ಚಾಪ್ಟರ್ ಕಾಲ್ಡ್ ಸೆಮಿ ಕಂಡಕ್ಟರ್, ಅದು ಲಾಸ್ಟ್ ಚಾಪ್ಟರ್. ಇದು ತುಂಬ ಈಸಿಯೆಸ್ಟ್ ಚಾಪ್ಟರ್, ಯಾಕಂದರೆ ಫುಲ್ಲಿ ಥಿಯರಿ, ಇದರಲ್ಲಿ ಯಾವುದು ಡಿರೈವೇಷನ್ಸ್ ಇಲ್ಲ, ನ್ಯೂಮರಿಕಲ್ಸ್ ಬರೋದಿಲ್ಲ. ಇದನ್ನು ಫ್ರಮ್ ಫಸ್ಟ್ ಟು ಲಾಸ್ಟ್ ಪ್ರತಿಯೊಂದು ವರ್ಡ್ ಬೈ ವರ್ಡ್ ಅವನು ಓದ್ಕೊಂಡು ಹೋಗಬೇಕು. ಇದರಲ್ಲಿ ನಿಮಗೆ ಡಿಫರೆನ್ಸಸ್ ಬರ್ತದೆ, ಪಿ ಟೈಪ್ ಎನ್ ಟೈಪ್ ಡಿಫರೆನ್ಸಸ್, ಮಕ್ಕಳಿಗೆ ಗೊತ್ತಾಗ್ತದೆ ಅದು. ಇಂಟ್ರೆನ್ಸಿಕ್ ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್, ಫಾರ್ವರ್ಡ್ ರಿವರ್ಸ್ ಬಯಾಸ್, ಇಂಥದ್ದೆಲ್ಲ ಡಿಫರೆನ್ಸಸ್ ಇದೆ. ಇದರಿಂದ ಪ್ರಾಬ್ಲಮ್ ಕೇಳುವಂಥದ್ದು, ಇದು ಕ್ವಶನ್ ಕೇಳುವಂಥದ್ದು ಪ್ರೊಬಾಬಿಲಿಟಿ ಜಾಸ್ತಿ. ಸೊ ಇದು ಇಂಥ ಚಾಪ್ಟರ್ನ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಮತ್ತು ಥ್ರೂಔಟ್ ದ ಸಬ್ಜೆಕ್ಟ್ ಈ ಪ್ರಾಪರ್ಟೀಸ್, ಲಿಮಿಟೇಷನ್ಸ್ ಮಕ್ಕಳಿಗೆ ಹೋಗ್ತದೆ. ಇಂಥದ್ದೆಲ್ಲ ನೀವು ರಿವೈಸ್ ಮಾಡಿಕೊಂಡ್ರೆ ಒಂದು 40 ರಿಂದ 50 ಮಾರ್ಕ್ ಎವರೇಜ್ ಸ್ಟೂಡೆಂಟಿಗೆ ಹೇಳಿದ್ದು ಮೋಸ ಇಲ್ಲ ಇಷ್ಟು ಬರೋದಕ್ಕೆ. ಈ ಸಲದ ಪ್ಯಾಟರ್ನಲ್ಲಿ ಏನಾಗಿದೆ ಅಂದರೆ,
ಫಸ್ಟ್ ಪಾರ್ಟ್ ಎ ಅಂತ ಬರ್ತದೆ ಕ್ವಶನ್ ಪೇಪರಲ್ಲಿ. ಅದರಲ್ಲಿ ಫಸ್ಟ್ ಪಾರ್ಟ್ ಎ ಅಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಅಂತ ಇರ್ತದೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಇಲ್ಲ. ಬೇರೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಎಲ್ಲೆಲ್ಲ ಆಪ್ಷನ್ಸ್ ಇದೆ. ಈ ಫಸ್ಟ್ ಪಾರ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ 15 ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ 15, ಫಿಲ್ ಇನ್ ದ ಬ್ಲಾಂಕ್ಸ್ 5, ಟೋಟಲ್ 20 ಕ್ವಶನ್ ನಿಮಗೆ ಚಾಯ್ಸ್ ಇಲ್ಲ. ಇದನ್ನು ಟಾಪರ್ಸ್ಗೆ ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ 65 to 67 ಮಾರ್ಕ್ ಅವನು ಈಗಾಗಲೇ ಕಾಲೇಜಲ್ಲಿ ತೆಗಿತಾ ಇದ್ದಾನೆ. 70 ಮಾರ್ಕ್ ತೆಗಿಬೇಕು. ಔಟ್ ಆಫ್ 70 ಇದು ಆ್ಯಕ್ಚುಲಿ ಔಟ್ ಆಫ್ 70 ಮಾರ್ಕ್ ತೆಗಿಬೇಕಂತ ಅವನು ನಮ್ಮ ಸ್ಟೇಟ್ ಬೋರ್ಡ್ ಒಂದು ಬುಕ್ ರಿಲೀಸ್ ಮಾಡಿದೆ. ಅದರಲ್ಲಿರುವಂಥ ಮಲ್ಟಿಪಲ್ ಮಕ್ಕಳಿಗೆ ಸಿಕ್ಕಿದೆ ಅದು ಆಲ್ರೆಡಿ. ಅದರಲ್ಲಿರುವಂಥ ಮಲ್ಟಿಪಲ್ ಕ್ವಶನ್ಸನ್ನೆಲ್ಲ ಸಾಲ್ವ್ ಮಾಡಿದರೆ ಸಾಕು. ಮತ್ತೆ ಸಹ ಟೈಮ್ ಉಳಿತದೆ ಅಂದರೆ ಸ್ವಲ್ಪ NCERTಯ ನೋಟ್ ಪಾಯಿಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ಸ್ವಲ್ಪ ನೋಡ್ಬೋದು. ಇದು ಈಗ ಅವರು ಪ್ರಿಪ್ರೇಷನ್ ಮಾಡಬೇಕಾದಂಥ ರೀತಿ. ಯಾಕಂದರೆ ಇನ್ನು ಉಳಿದದ್ದು ಸ್ವಲ್ಪ ನಮಗೆ ಈಗ ಫಿಸಿಕ್ಸ್ ಎಕ್ಸಾಮ್ ಇರೋದು 7th, 4ಕ್ಕೆ ಮಂಡೇ ಮ್ಯಾಥ್ಸ್ ಎಕ್ಸಾಮ್ ಮುಗ್ದ ಮೇಲೆ ನಮಗೆ 4, 5, 6 3 ದಿನ ಸಿಗುತ್ತೆ. ಈ 3 ದಿನದಲ್ಲಿ ಅವ್ರು ಏನು ಪ್ರಿಪರೇಷನ್ ಮಾಡಬೇಕಂತ ಹೇಳೋದಕ್ಕೆ ನಾನು ಹೇಳಿದ್ದೆ. ಓಕೆ ಸುಬ್ರಹ್ಮಣ್ಯ ಸರ್, ಈ ಮ್ಯಾಥಮೆಟಿಕ್ಸಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಕ್ಕಳು ಮಾಡ್ತಾರೆ. ಸೊ ಇದರಿಂದ ಈ ಮಕ್ಕಳಿಗೂ ಕೂಡ ಎಕ್ಸಾಮ್ ಪ್ರಿಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಇರುತ್ತೆ. ಹೆಚ್ಚಾಗಿ ತಾವು ನೋಡಿರೋ ಪ್ರಕಾರ ತಮ್ಮ ಸರ್ವಿಸಲ್ಲಿ ಇಂಥ ಮಿಸ್ಟೇಕ್ಸ್ಗಳನ್ನೇ ಜಾಸ್ತಿಯಾಗಿ ಮಾಡ್ತಾರೆ, ಇದರಿಂದ ಮಾರ್ಕ್ಸ್ಗಳನ್ನ ಕಳ್ಕೊಳ್ತಾರೆ, ಅಂಥ ಒಂದು ಪಾಯಿಂಟ್ಗಳನ್ನು ಹೇಳೋದಾದರೆ? ಈಗ ನೋಡಿ, ಈಗ ಬೋರ್ಡ್ ಎಕ್ಸಾಮಲ್ಲಿ ಈಗ ಸರ್ ಹೇಳಿದಾಗೆ ಪಾರ್ಟ್ ಎಲ್ಲಿ ಯಾವುದೇ ರೀತಿ ಅದೊಂದು ಚಾಯ್ಸ್ ಇರೋದಿಲ್ಲ. ಬಟ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತ ಹೇಳೋದ್ರಲ್ಲಿ ಚಾಯ್ಸ್ಗಳಿರ್ತವೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಈಗ ಪಾರ್ಟ್ ಬಿ ಯಲ್ಲಿ ಅವರಿಗೆ 9 ಕ್ವಶನಲ್ಲಿ 6 ಕ್ವಶನನ್ನು ಆನ್ಸರ್ ಮಾಡಬೇಕು. ಪಾರ್ಟ್ ಸಿ ಯಲ್ಲಿ ಕೂಡ 9 ಕ್ವಶನಲ್ಲಿ 6 ಕ್ವಶನನ್ನು ಆನ್ಸರ್ ಮಾಡಲಿಕ್ಕಿದೆ. ಅವ್ರೇನು ಮಾಡ್ತಾರೆ, ನನಗೆ ಎಲ್ಲ ಆನ್ಸರ್ ಗೊತ್ತಿದೆ ಅಂತೇಳಿ 1 by 1 ಬರಿತಾ ಹೋಗ್ತಾರೆ. ಈಗ ಪಾರ್ಟ್ ಬಿ ಯಲ್ಲಿ 9 ಕ್ವಶನನ್ನು ಆನ್ಸರ್ ಮಾಡುವಂಥದ್ದು, ಪಾರ್ಟ್ ಸಿ ಯಲ್ಲಿ ಪುನಃ 9 ಕ್ವಶನನ್ನು ಆನ್ಸರ್ ಮಾಡುವಂಥದ್ದು. ಪಾರ್ಟ್ ಡಿಗೆ ಬರುವಾಗ ಅನಿಸ್ತದೆ ನನಗೆ ಇನ್ನು ಉಳಿದ ಕ್ವಶನನ್ನು ಆನ್ಸರ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಆಗೇನಾಗ್ತದೆ, ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗಿ ಕೆಲವು ಕ್ವಶನ್ಗಳು ರಾಂಗ್ ಆಗ್ತವೆ. ಇದು ಮೇಯ್ನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್. ಅದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟಿಗೆ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ನೋಡಬೇಕು. ಫಸ್ಟಿಗೆ ಅವ್ರು ಏನು ಮಾಡಬೇಕು, ಪಾರ್ಟ್ ಬಿ ಯಲ್ಲಿ 6 ಕ್ವಶನನ್ನು ಆನ್ಸರ್ ಮಾಡೋದು, ಪಾರ್ಟ್ ಸಿ ಯಲ್ಲಿ 6 ಕ್ವಶನನ್ನು ಆನ್ಸರ್ ಮಾಡೋದು. ಅದಕ್ಕೊಂದು ಟೈಮ್ ಇಟ್ಕೊಳ್ಬೇಕು. ಇಷ್ಟು ಟೈಮ್ ನಾನು ಪಾರ್ಟ್ ಬಿಗೆ, ಇಷ್ಟು ಟೈಮ್ ಪಾರ್ಟ್ ಸಿಗೆ ಇಟ್ಕೊಳ್ತೇನೆ. ಅದಾದ ನಂತರ ಪಾರ್ಟ್ ಡಿಗೆ ಬರುವಂಥದ್ದು, ಅದಾದ ನಂತರ ಪಾರ್ಟ್ ಇ. ಆಮೇಲೆ 1 by 1 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಅಂದರೆ ಈಚ್ ಪಾರ್ಟಲ್ಲಿ. ಈಗ ಯಾರೂ ಕೂಡ ಹೇಳೋದಿಲ್ಲ ನೀನು ಕ್ವಶನನ್ನು ಆರ್ಡರ್ ಪ್ರಕಾರನೇ ಸಾಲ್ವ್ ಮಾಡಬೇಕು ಅಂತ ಯಾರೂ ಕೂಡ ಹೇಳೋದಿಲ್ಲ. ಕ್ವಶನ್ ನಂಬರ್ ಕರೆಕ್ಟ್ ಬರೆದ್ರೆ ಆಯಿತು, ಅದಕ್ಕೆ ಮಾರ್ಕ್ಸ್ ಸಿಗ್ತದೆ. ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಅವರು ಎಡವ್ತಾ ಇದ್ದಾರೆ. ಎರಡನೇ ಪಾಯಿಂಟ್ ಏನಂತ ಹೇಳಿದರೆ ಫಾರ್ಮುಲಾಸ್. ಈಗ ಸರ್ ಹೇಳಿದಾಗೆ ಫಾರ್ಮುಲಾಸ್ ಬಗ್ಗೆ ಅವರಿಗೆ ಕರೆಕ್ಟ್ ಗೊತ್ತಿರಬೇಕು. ಫಾರ್ಮುಲಾ ಮಿಸ್ಟೇಕ್ ಮಾಡುವಾಗಿಲ್ಲ. ಈಗ ಫಾರ್ಮುಲಾ ಅವರು ರಾಂಗ್ ಬರೆದು ಇಡೀ ಪ್ರಾಬ್ಲಮಲ್ಲಿ ಮೆಥಡನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅಂತಾದರೆ ಅವರಿಗೆ ರಾಂಗ್ ಆನ್ಸರೇ ಸಿಗೋದು. ಹಾಗಾಗಿ ಫಾರ್ಮುಲಾ ಕರೆಕ್ಟ್ ಬರೆದು ಅದನ್ನು ಸರಿ ಪ್ರಾಕ್ಟೀಸ್ ಮಾಡಬೇಕು. ಬರೆಯುವಾಗಲೇ ಅದನ್ನು ಕೇರ್ಫುಲ್ ಇರಬೇಕು. ಮೂರನೇ ವಿಷಯ ಏನಂತ ಹೇಳಿದರೆ ಸಿಂಪ್ಲಿಫಿಕೇಷನ್ ಮಿಸ್ಟೇಕ್ಸ್. ಈಗ ನಾರ್ಮಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ನೋಡಿ ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು ಪ್ರತಿ ಪ್ರಾಬ್ಲಮಲ್ಲೂ ಬರಬೇಕು. ಈಗ ಕ್ವಶನ್ ನಂಬರ್ 21 ಅವರು ಬರಿತಾ ಇದ್ದಾರೆ. ಕ್ವಶನ್ ನಂಬರ್ 21 ಬರೆಯುವಾಗ 10 ಸ್ಟೆಪ್ಸ್ ಇದೆ ಅಂತ ಆಲೋಚನೆ ಮಾಡುವ. ಮ್ಯಾಥಮೆಟಿಕ್ಸಲ್ಲಿ ನಾನು ಹೇಳ್ತಾ ಇರೋದು 10 ಸ್ಟೆಪ್ಸ್ ಆಗುವಾಗ 6 ಸ್ಟೆಪ್ ಆಗುವಾಗ ಮೇಜರ್ ಪ್ರಾಬ್ಲಮ್ಸ್ ಮುಗಿತದೆ. ಆಮೇಲೆ ಬರುವಂಥದ್ದು ಸಿಂಪ್ಲಿಫಿಕೇಷನ್ಸ್. 7 ಸ್ಟೆಪ್ ಆಯಿತು, 8 ಸ್ಟೆಪ್ ಆಯಿತು. 9ನೇ ಸ್ಟೆಪ್ ಹೇಗಿರ್ತದೆ ಅಂತ ಹೇಳಿದರೆ 3 into 3 ಅಂತ ಬರ್ತದೆ ಲಾಸ್ಟಿಗೆ ಆನ್ಸರ್ ಬರೆಯಲಿಕ್ಕೆ. ಆ ಮೊಮೆಂಟಲ್ಲಿ ಅವರು ಏನು ಮಾಡ್ತಾರೆ, 3 into 3 ಆಗುವಾಗ ಅವರ ನೆಕ್ಸ್ಟ್ ಪ್ರಾಬ್ಲಮಿಗೆ ಅವರ ಕಾನ್ಸಂಟ್ರೇಷನ್ ಶಿಫ್ಟ್ ಆಗ್ತದೆ. ಆಗ 3 into 3 ಇಡುವಂಥದ್ದು 9 ಬದಲು 6 ಅಂತ ಬರೀತಾರೆ ಅವರು. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತಾರೆ. ಆಗ ಏನಾಗ್ತದೆ, ಅವರು ಇಂಟೆನ್ಷನಲಿ ಮಾಡಿದ ಮಿಸ್ಟೇಕ್ಸ್ ಅಲ್ಲ. ಆಮೇಲೆ ಅದೇ ಮೈಂಡ್ ಸೆಟ್ಟಲ್ಲಿ ಇರುವಾಗ ಅವರಿಗೆ 3 3 6 ಅಂತಲೇ ಕಾಣ್ತದೆ. ಎಕ್ಸಾಮಲ್ಲಿ ಹೊರಗೆ ಬಂದ ತಕ್ಷಣ ಗೊತ್ತಾಗ್ತದೆ, ಓ ನಾನು 3 3 6 ಬರೆದಿದ್ದೇನೆ. ಯಾಕಂತ ಹೇಳಿದರೆ ಆ ಪ್ರಾಬ್ಲಮ್ ಎಂಡ್ ಆಗೋವರೆಗೂ ಅವರಿಗೆ ಆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಅದಕ್ಕೆ ಹೇಳೋದು ಲೀವ್ ದ ಮೊಮೆಂಟ್ ಅಂತೇಳಿ. ಅಂದರೆ ಆ ಪ್ರಾಬ್ಲಮ್ ಎಂಡ್ ಆಗುವವರೆಗೆ ಅವರು ಅದರಲ್ಲೇ ಇದ್ದು ಅನಂತರ ಅವರ ಫೋಕಸ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಶಿಫ್ಟ್ ಆಗಬೇಕು. ಇದು ಇನ್ನೊಂದು ರೀತಿಯಾಗಿ ಅವರು ಮಾಡುವಂತಹ ಪ್ರಾಬ್ಲಮ್ಗಳು. ಇನ್ನೊಂದು ಎಂತ ಅಂತ ಹೇಳಿದರೆ, ಇನ್ನೊಂದು ಮೇಜರ್ ಇಶ್ಯೂ ಎಂತ ಅಂತ ಹೇಳಿದರೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್. ಅವರಿಗೆ ಸಿಂಪ್ಲಿಫಿಕೇಷನ್ ಸ್ಕಿಲ್ ಆಗ್ಬೋದು, ಅರಿಥ್ಮೆಟಿಕ್ ಎಬಿಲಿಟಿ ಆಗ್ಬೋದು, ಅದರ ಮೇಲೆ ಅವರು ವರ್ಕ್ ಮಾಡದೇ ಇದ್ದರೆ ಸಿಂಪ್ಲಿಫಿಕೇಷನ್ ಮಿಸ್ಟೇಕ್ ಆಗುವಂಥದ್ದೇ. ಯಾರಾದರೂ ನನಗೆ ಈಗಲೂ ಹೇಳುವಂಥದ್ದಿದೆ, ಸ್ಟೂಡೆಂಟ್ ಬಂದು ಕೇಳುವಾಗ ಹೇಗಿತ್ತು ಎಕ್ಸಾಮ್ ಅಂತ ಕೇಳುವಾಗ ಹೇಳೋದು, ಅದು ಹಾಗೆ ಸರ್ ನಾರ್ಮಲಿ ನಾನು ಮಿಸ್ಟೇಕ್ಸ್ ಮಾಡ್ತೇನಲ್ಲ, ಸಿಲ್ಲಿ ಮಿಸ್ಟೇಕ್ ಅದನ್ನೇ ಇವತ್ತು ಕೂಡ ಮಾಡಿದ್ದೇನೆ ಅಂತೇಳಿ. ಹಾಗೆ ಆಗಬಾರ್ದು. ಅದು ಹೇಗಾಗೋದು, ಒಂದು ಸಲ ಮಾಡಿದ ತಕ್ಷಣ ನಾವು ಸರಿ ಮಾಡ್ಕೊಳ್ಬೇಕು. ಅದನ್ನು ಸಿಲ್ಲಿ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು. ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್. ಮತ್ತು ಇನ್ನೊಂದು ಅಂತ ಹೇಳಿದರೆ ಪಾರ್ಟಿಯನ್ನು ಆನ್ಸರ್ ಮಾಡುವಾಗ ತುಂಬ ಕೇರ್ಫುಲ್ ಇರಬೇಕಾಗ್ತದೆ ಅವರು. ಯಾಕಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಚಾಯ್ಸ್ ಇರೋದಿಲ್ಲ. ಔಟ್ ಆಫ್ ಔಟ್ ಹುಡುಗನಿಗೆ ಸ್ಕೋರ್ ಮಾಡಬೇಕಂತ ಹೇಳಿ ಆದರೆ ಪಾರ್ಟಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟರೂ ತೊಂದರೆ ಇಲ್ಲ, 2 ಸಲ ಚೆಕ್ ಮಾಡಿದರೂ ತೊಂದರೆ ಇಲ್ಲ. ಅದನ್ನು ಅವರು ಕರೆಕ್ಟಾಗಿ ನೋಡಬೇಕು. ಮತ್ತು ಫೈನಲಿ ಯೂನಿಟ್ಸ್ ಬರೆಯುವಂಥದ್ದು ಅವರಿಗೊಂದು ಅಭ್ಯಾಸ ಆಗಿರ್ತಾರೆ. ವೆಲಾಸಿಟಿ ಅಂತ ಹೇಳಿದ ತಕ್ಷಣ ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಬಟ್ ಪ್ರಾಬ್ಲಮಲ್ಲಿ ಅದನ್ನು ಮೀಟರ್ ಕೊಟ್ಟಿದ್ದಾರಾ, ಕಿಲೋಮೀಟರ್ ಕೊಟ್ಟಿದ್ದಾರಾ, ಸೆಂಟಿಮೀಟರ್ ಕೊಟ್ಟಿದ್ದಾರಾ, ಅದನ್ನು ನೋಡಬೇಕು. ಮ್ಯಾಥ್ಸಲ್ಲಿ ಕೂಡ ಹಾಗೆ ಏರಿಯಾ ಇರುವಾಗ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರೆಯುವಂಥದ್ದು, ವಾಲ್ಯೂಮ್ ಇರುವಾಗ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಬರೆಯುವಂಥದ್ದು, ಅದು ಅಕಾರ್ಡಿಂಗ್ಲಿ ಅವರು ಕೊಟ್ಟ ರೀತಿಯಲ್ಲೇ ಇದೆಯಾ ಅಂತ ನೋಡಬೇಕು. ಸೊ ಈ ವಿಷಯಗಳ ಮೇಲೆ ಅವರು ಸ್ವಲ್ಪ ಫೋಕಸ್ ಮಾಡಿದ್ದಾರೆ ಅಂತ ಆದರೆ
ಖಂಡಿತವಾಗ್ಲೂ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತದೆ. ಆದಷ್ಟು ಈ ರೀತಿಯ ತಪ್ಪುಗಳನ್ನು ಅವರು ಮಾಡಬಾರ್ದು. ಆಗ ಖಂಡಿತವಾಗ್ಲೂ ನನಗೆ ಕಾನ್ಫಿಡೆನ್ಸ್ ಇದೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿತಾರೆ ಅಂತ. ಸಂದೇಶ್ ಸರ್, ಈ ಔಟ್ ಆಫ್ ತೆಗೆಯುವಂತಹ ವಿದ್ಯಾರ್ಥಿಗಳಿಗೆ 70ರಲ್ಲಿ 70 ತೆಗಿಬೇಕು ಅನ್ನುವಂಥ ಇಂಟೆನ್ಷನ್ಗಳು ಇಟ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಯಾವೆಲ್ಲ ಪ್ರೊಸೆಸ್ಗಳು ಪ್ರಮುಖವಾಗಿರುತ್ತೆ, ಅಂಶಗಳು ಅನ್ನೋದು? ಸರ್ ಹೇಳಿದ್ದಕ್ಕೆ ಸ್ವಲ್ಪ ಆ್ಯಡ್ ಮಾಡೋದಾದರೆ, ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೇವೆ ಎಕ್ಸ್ಪರ್ಟಲ್ಲಿ, ಬೀಪ್ ಅಂತ, ಬೋರ್ಡ್ ಇವ್ಯಾಲ್ಯೂಯೇಷನ್ ಎಕ್ಸಾಮ್ ಎವ್ಯಾಲ್ಯೂಯೇಷನ್ ಪ್ಯಾಟರ್ನ್ ಅಂತ. ಅಂದರೆ ಮಕ್ಕಳಿಗೆ 1 ಗಂಟೆಯ ಪ್ರೋಗ್ರಾಮ್ ಅದು. ಯಾವುದೆಲ್ಲ ಕಾಮನ್ ಮಿಸ್ಟೇಕ್ ಮಕ್ಕಳು ಮಾಡಿದ್ದಾರೆ ಪಾಸ್ಟಲ್ಲಿ, ಆ ಎಲ್ಲ ಆನ್ಸರ್ ಸ್ಕ್ರಿಪ್ಟ್ನ ಜೆರಾಕ್ಸ್ ನಮ್ಮ ಹತ್ರ ಇದೆ. ಅದನ್ನು ನಾವು ಮಕ್ಕಳಿಗೆ ತೋರಿಸ್ತೇವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳಬೇಕು. ಒಬ್ಬ ಸ್ಟೂಡೆಂಟ್ ಟಾಪರ್, ಅವನು ಒಂದು 3-4 ವರ್ಷದ ಹಿಂದಿನ ಕತೆ. ಅವನು ಎಲ್ಲ ಸಬ್ಜೆಕ್ಟಲ್ಲಿ ಔಟ್ ತೆಗೆದಿದ್ದಾನೆ. ಫಿಸಿಕ್ಸಲ್ಲಿ ಮಾತ್ರ ಅವನಿಗೆ 65 ಔಟ್ ಆಫ್ 70. ನಮಗೆ ಆಶ್ಚರ್ಯ ಆಯಿತು, ಎಲ್ಲ ಸಬ್ಜೆಕ್ಟಲ್ಲಿ ಅಷ್ಟು ತೆಗೆದು ಫಿಸಿಕ್ಸಲ್ಲಿ 65 ಹೇಗೆ? ಇಂಪಾಸಿಬಲ್. ತುಂಬ ಒಳ್ಳೆ ಸ್ಟೂಡೆಂಟ್. ಅವನ ಪೇಪರನ್ನು ತರಿಸಿ ಜೆರಾಕ್ಸ್ ತೆಗೆದು ನೋಡುವಾಗ ಅದರಲ್ಲಿ ಒಂದು ನ್ಯೂಮರಿಕಲ್ ಎಲ್ಲ ಕರೆಕ್ಟ್ ಮಾಡಿದ್ದಾನೆ, ಆನ್ಸರ್ ಕೂಡ ಕರೆಕ್ಟ್ ಬಂದಿದೆ. ವಿಷಯ ಎಂತಂದ್ರೆ ಅವನು ಫಾರ್ಮುಲಾ ಬರೀಲಿಲ್ಲ. ಇದು ರೇರ್ ಇವೆಂಟ್. ಅಂದ್ರೆ ಅವನು ಇದು ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರೀತಿದ್ದಾನೆ, ಫಾರ್ಮುಲಾ ಬರೆಯದೆ. ಇದು ರೇರ್ ಇವೆಂಟ್. ನಾರ್ಮಲ್ ಈ ರೀತಿ ಮಾರ್ಕ್ ಕಟ್ ಮಾಡೋದಿಲ್ಲ. ಬಟ್ ಅವ್ರು ಕಟ್ ಮಾಡಿದ್ರು ಕೂಡ ಎವ್ಯಾಲ್ಯೂಯೇಟ್ ನಮಗೆ ಕೇಳುವ ಹಾಗಿಲ್ಲ. ಸೊ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡುವಾಗ 5 ಮಾರ್ಕ್ ಇತ್ತು, ಅದರಲ್ಲಿ 4 ಸ್ಟೆಪ್ಪಿಗೆ ಮಾರ್ಕ್, 5 ಸ್ಟೆಪ್ಪಿಗೆ ಮಾರ್ಕ್ ಕೊಟ್ಕೊಂಡು ಹೋಗ್ತಾರೆ. ಫಸ್ಟ್ ಫಾರ್ಮುಲಾ, ಸೆಕೆಂಡ್ ಸಬ್ಸ್ಟಿಟ್ಯೂಷನ್, ಥರ್ಡ್ ಕ್ಯಾಲ್ಕುಲೇಷನ್, ಫೋರ್ತ್ ಒನ್ ರಿಸಲ್ಟ್, ಫಿಫ್ತ್ ಒನ್ ಯೂನಿಟ್. ಈಗ ಸರ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಹೇಳಿದ್ರಲ್ಲ, ಆ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಇಲ್ಲದಿದ್ರೆ 1 ಮಾರ್ಕ್ ಹೋಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಇಲ್ಲದಿದ್ರೆ 1 ಮಾರ್ಕ್ ಹೋಗ್ತದೆ. ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ತೋರಿಸ್ಬೇಕು ನೀವು. ಅದು ಸಿಂಪಲ್ ಕ್ಯಾಲ್ಕುಲೇಷನ್ ಆಗಿದ್ರು ಕೂಡ 3 × 3 9 ತೋರಿಸಲೇಬೇಕು. ಅದು ಇಲ್ಲದಿದ್ರೆ ಅದು 1 ಮಾರ್ಕ್ ಹೋಗ್ತದೆ. ಹಾಗಂತ ಫಾರ್ಮುಲಾಕ್ಕೆ 1 ಮಾರ್ಕ್ ಅಲ್ಲ, ಫಾರ್ಮುಲಾಕ್ಕೆ 5 ಮಾರ್ಕ್. ನಿಮ್ಗೆ ಅರ್ಥ ಆಗ್ತದಲ್ಲ? ಫಾರ್ಮುಲಾವನ್ನು ಬರೆಯದಿದ್ರೆ 0. ಫಾರ್ಮುಲಾವನ್ನು ಬರೆದ್ರೆ ಅದಕ್ಕೆ 1 ಮಾರ್ಕ್, ಉಳಿದ ಮಾರ್ಕಿಗೆ ಒಂದೊಂದೊಂದು, ಆ ರೀತಿ ಆಗ್ತದೆ. ಸೊ ಈ ಹುಡುಗ ಫಾರ್ಮುಲಾವೇ ಬರಲಿಲ್ಲ. ಸೊ ಹಾಗಾಗಿ ಒಂದು 5 ಮಾರ್ಕ್ ಹೋಗುತ್ತೆ. ಅವನು ಎಷ್ಟು ಕಾನ್ಫಿಡೆಂಟ್ ಇದ್ದ ಅಂದರೆ ಅವನು ಬೇರೆ ಚಾಯ್ಸ್ ಕ್ವಶನ್ ಕೂಡ ಅಟೆಂಡ್ ಮಾಡಲಿಲ್ಲ. ಸೊ ಹಾಗಾಗಿ ಅವನು 65. ಸೊ ಇಂಥದ್ದೆಲ್ಲ ನಾವು ಮಕ್ಕಳಿಗೆ ತೋರಿಸ್ತೇವೆ. ಮತ್ತೊಂದು ಈ ಟಾಪರ್ಸ್ಗೆ ಹೇಳೋದು, ಮಕ್ಕಳಿಗೆ ಅರ್ಥ ಆಗ್ತದೆ, ಕೆಪಾಸಿಟಿವ್ ನೆಟ್ವರ್ಕ್ ಮತ್ತು ರೆಸಿಸ್ಟಿವ್ ನೆಟ್ವರ್ಕ್ ಅಂತ 2 ನೆಟ್ವರ್ಕ್ಸ್ ಬರ್ತದೆ ಫಿಸಿಕ್ಸಲ್ಲಿ, ರೆಸಿಸ್ಟರ್ಸ್ ಮತ್ತು ಕೆಪಾಸಿಟರ್. ಅದರಲ್ಲಿ ಆರೋ ಕರೆಂಟ್ ತೋರಿಸ್ಲಿಕ್ಕೆ ಉಂಟು, ಆರೋ ಮಾರ್ಕ್ ಮೂಲಕ. ಇಲ್ಲಿ ಕೆಪಾಸಿಟರಲ್ಲಿ ನೀವು ಕರೆಂಟ್ ತೋರಿಸ್ಲಿಕ್ಕಿಲ್ಲ, ಆ ರೆಸಿಸ್ಟರಲ್ಲಿ ತೋರಿಸ್ಬೇಕಾಗ್ತದೆ. ಸೊ ಒಂದು ಕಡೆ ಮಾರ್ಕ್ ಆರೋ ಮಾರ್ಕ್ ಮಾಡಬೇಕು, ಮತ್ತೊಂದು ಕಡೆ ಆರೋ ಮಾರ್ಕ್ ಮಾಡಲಿಕ್ಕಿಲ್ಲ. ಸೊ ಇಂಥದ್ದೆಲ್ಲ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಒಂದು ಆರೋ ಮಾರ್ಕ್ ಹೋದರೆ ಅವನು 1 ಮಾರ್ಕ್ ಹೋಯ್ತು ಅಲ್ಲಿ ಡಯಾಗ್ರಾಮಲ್ಲಿ. ಮತ್ತೆ ಲಾಸ್ ಎಲ್ಲ ಬರ್ತದೆ, ಗಾಸ್ ಲಾ, ಇಂಥದ್ದೆಲ್ಲ ಲಾಸ್ ಬರುವಾಗ NCERT ಅಲ್ಲಿ ಹೇಗೆ ಲಾ ಕೊಟ್ಟಿದ್ದಾರೆ ಹಾಗೇ ಬರಿಬೇಕಾಗ್ತದೆ. ಈ ಗಾಸ್ ಲಾದಲ್ಲಿ ಒಂದು ವರ್ಡ್ ಫ್ರೀ ಸ್ಪೇಸ್ ಅಂತ ಬರ್ತದೆ. ಆ ಫ್ರೀ ಸ್ಪೇಸ್ ಅನ್ನು ಅವನು ಮಿಸ್ ಮಾಡಿದರೆ ಮಾರ್ಕ್ ಇಲ್ಲ. ಸೊ ಇಲ್ಲೆಲ್ಲ ಮಕ್ಕಳು ಮಾರ್ಕ್ ಕಳೆಯುವಂಥದ್ದು ಹೋಗುವಂಥದ್ದು ಜಾಸ್ತಿ. ಮತ್ತೊಂದು, ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡುವಾಗ ತುಂಬ ಗಮನ ಇಟ್ಟುಕೊಂಡು ಮಾಡಿರ್ತಾರೆ. 5 ಸೆಟ್ ಆಫ್ ಕ್ವಶನ್ ಪೇಪರ್ ಆಲ್ರೆಡಿ ಪ್ರಿಪೇರ್ ಆಗಿದೆ, ಎಲ್ಲ ಸೇಫ್ ಝೋನಲ್ಲಿದೆ, ನಮಗೆ ನಾಡ್ದು ಒಂದು ಪೇಪರ್ ಸಿಗ್ತದೆ. ಆದರೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ಬೋದು, ಪ್ರಿಂಟಿಂಗ್ ಎರರು ಅಥವಾ ಹ್ಯೂಮನ್ ಎರರ್ ಆಗಿರ್ತದೆ. ಸೊ ಆ ಎರರ್ ಇದ್ದರೆ ಕ್ವಶನ್ ಪೇಪರಲ್ಲಿ ಗೌರ್ಮೆಂಟ್ ನಮಗೆ, ಇದು ಬೋರ್ಡ್ ನಮಗೆ ಗ್ರೇಸ್ ಮಾರ್ಕ್ ಕೊಡ್ತದೆ. ಸೊ ಗ್ರೇಸ್ ಮಾರ್ಕ್ ಯಾರಿಗೆ ಸಿಗ್ತದೆ ಅಂದರೆ ಕ್ವಶನ್ ನಂಬರ್ ಬರೆದವನಿಗೆ ಮಾತ್ರ. ಕ್ವಶನ್ ನಂಬರ್ ಬರೆಯೋದವನಿಗೆ ಗ್ರೇಸ್ ಮಾರ್ಕ್ ಸಿಗೋದಿಲ್ಲ. ಸೊ ಎಲ್ಲವನ್ನ ಸಾಲ್ವ್ ಮಾಡಿದ ಮೇಲೆ ಎಟ್ ದ ಎಂಡ್ ಯಾವುದಾದ್ರೂ ಕ್ವಶನ್ ಬಿಟ್ಟಿದ್ದಿದ್ರೆ ಅವನಿಗೆ ಗೊತ್ತಿಲ್ಲದಿದ್ರು ನಂಬರ್ 1 ಬರೆದಿಡ್ಲಿ. ಸೊ ಒಂದು ವೇಳೆ ಅದು ಮಿಸ್ಟೇಕ್ ಆಗಿದ್ದಿದ್ರೆ ಅವನಿಗೆ ಮಾರ್ಕ್ ಸಿಗ್ತದೆ. ಸೊ ದಿಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸುಬ್ರಹ್ಮಣ್ಯ ಸರ್, ಈಗ ಕೆಲವೊಂದು ಮಕ್ಕಳಿಗೆ ನಾವು ಒಂದು ಅವರೇಜ್ 50 ತನಕ ನಮ್ಮ ಸ್ಕೋರ್ ಮಾಡ್ತೀವಿ ಅಂತ ಇರುತ್ತೆ. ಅಂಥವರಿಗೆ ಇಲ್ಲ 50ಗಿಂತ ನೀವು 70 ತನಕ ರೀಚ್ ಆಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಅಥವಾ ಇಲ್ಲ ನಾವು 70 ಅಲ್ಲ ಒಂದು 80 ಇದೆ, ಅದು 100 ರೀಚ್ ಆಗಬೇಕು ಅಂತ ಅಂದರೆ ಅವರ ಈಗ ಇರುವಂಥ ಟಾರ್ಗೆಟನ್ನು ಸ್ವಲ್ಪ ಪುಷ್ ಮಾಡಬೇಕಂತ ಆದರೆ ಸ್ಕೋರಲ್ಲಿ ಸೊ ಏನು ಬೆಟರ್ ಮಾಡ್ಬೋದು? ಅದೇ ಈಗ ಅವ್ರು ಏನು ಮಾಡ್ಬೇಕಂದ್ರೆ, ಈಗ ಸ್ಟೂಡೆಂಟ್ಸ್ ಹೇಳೋದು ಕೇಳಿದೇವೆ ನಾವು, 60 ಮಾರ್ಕ್ ಬರ್ತಾ ಇದೆ, ನನಗೆ ಎಷ್ಟು ಓದಿದ್ರು 60 ಬರ್ತದೆ, 65 ಬರ್ತದೆ, ಅದೇ ಮೈಂಡ್ ಸೆಟ್ ಫಿಕ್ಸ್ ಆಗಿರ್ತಾರೆ. ಫಸ್ಟ್ ಅವ್ರು ಅದಕ್ಕಿಂತ ಹೊರಗೆ ಬರಬೇಕು. ಫಸ್ಟಿಗೆ ಅವ್ರು ಏನು ತಿಳ್ಕೊಳ್ಬೇಕಂತ ಹೇಳಿದರೆ, ಈ ಕ್ವಶನ್ಸ್ ಏನು ಕೇಳ್ತಾರೆ ಎಕ್ಸಾಮಲ್ಲಿ ಅದು ಸಿಲೆಬಸ್ಸಲ್ಲಿ ಇರುವಂಥ ಕ್ವಶನ್ಸೇ. ಅದನ್ನು ಖಂಡಿತ ಕ್ಲಾಸಲ್ಲಿ ಟೀಚರ್ಸ್ ಮಾಡಿರ್ತಾರೆ. ಆಮೇಲೆ ಈ ಎಕ್ಸಾಮ್ಸ್ ಎಲ್ಲ ಮಾಡಿರ್ತಾರೆ. ಎಕ್ಸಾಮ್ಸ್ ಮಾಡುವಾಗ ಅವ್ರು ಏನು ಮಿಸ್ಟೇಕ್ಸ್ ಮಾಡಿರ್ತಾರೆ ಅದನ್ನು ನೋಟ್ ಮಾಡಬೇಕು. ಅದು ಫಸ್ಟ್ ಟೈಮ್. ಆಗಲೇ ಹೇಳಿದೆ ನಾನು, ಕ್ವಶನ್ಸ್ ಇದ್ದು ಯಾವ ಕ್ವಶನ್ಗೆ ಯಾವ ರೀತಿ ನಾನು ರಾಂಗ್ ಮಾಡಿದ್ದೇನೆ ಅಂತ ಗೊತ್ತಾದರೆ ಅದೇ ಒಂದು ಸ್ಟೆಪ್ ಅವರಿಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಲಿಕ್ಕೆ. ಅದಾದ ನಂತರ ನೋಡಿ, ನಾರ್ಮಲಿ ನಾವು ನೋಡುವಾಗ ಮಕ್ಕಳ ಹತ್ರ ನಾವು ಕೇಳ್ತೇವೆ ಪ್ರಿಪ್ರೇಷನ್ ಆಯಿತಾ? ಆಯಿತು. ಏನು ಪ್ರಿಪ್ರೇಷನ್ ಆಯಿತು? ಇಡೀ ಸಿಲೆಬಸ್ ಇದು ಪ್ರಿಪರೇಷನ್ ಆಯಿತು. ಆಮೇಲೆ ನನ್ನ ಕ್ವಶನ್ ಇರುವಂಥದ್ದು,
ಕ್ವಶನ್ ಪೇಪರ್ ಬಗ್ಗೆ ಪ್ರಿಪರೇಷನ್ ಮಾಡಿದೆಯಾ? ಅಂದರೆ 90% ಪ್ರಿಪರೇಷನ್ ಆಗಿರ್ತಾರೆ ಸಿಲೆಬಸ್. ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ, ಕಳೆದ ವರ್ಷಗಳಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಬಂದಿದೆ, ಯಾವ ಟೈಪ್ ಇದು ಮಿಸ್ಟೇಕ್ಸನ್ನು ಸ್ಟೂಡೆಂಟ್ ಮಾಡಿದ್ದಾರೆ. ಅಂದರೆ ಕ್ವಶನ್ ಪೇಪರನ್ನು ನಾವು ಪ್ರಿಪರೇಷನ್ ಮಾಡಲಿಲ್ಲ ಅಂತ ಆದರೆ ಇಟ್ ಈಸ್ ನಾಟ್ 100% ಪ್ರಿಪರೇಷನ್. ಈಗ ಎಲ್ಲ ನಾನು ಈಗ ನೋಡಿ, ಪಾರ್ಟಿಯಲ್ಲಿ ನಾನು ಹೇಳಿದೆ ಯಾವುದೇ ರೀತಿಯಾದಂಥ ಚಾಯ್ಸ್ಗಳಿಲ್ಲ. ಪಾರ್ಟ್ ಬಿ ಪಾರ್ಟ್ ಸಿ ಅಲ್ಲಿ ಚಾಯ್ಸ್ಗಳು ಬರ್ತವೆ. ಈಗ ಮಕ್ಕಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಚಾಯ್ಸ್ ಮಾಡಿ ಓದ್ತಾರೆ ಅವರು. ಇದು ಅವ್ರು ಮಾಡುವಂಥ ತಪ್ಪು. ಯಾವುದೇ ರೀತಿಯಾದ ಚಾಯ್ಸ್ ಮಾಡಿ ಫಸ್ಟ್ ಆಫ್ ಆಲ್ ಓದಬಾರ್ದು. ಯಾಕಂತ ಹೇಳಿದ್ರೆ ಅವರು ಇನ್ನು ಮುಂದೆ CET ಎಕ್ಸಾಮ್ ಬರೀಲಿಕ್ಕಿದೆ, ಕೆಲವು ಮಕ್ಕಳು JEE ಎಕ್ಸಾಮ್ ಬರೀಲಿಕ್ಕಿದೆ, ಇನ್ನು ಕೆಲವರು JEE ಅಡ್ವಾನ್ಸ್ಡ್ ಎಕ್ಸಾಮ್ ಕೂಡ ಬರಿಬೋದು. ಅಲ್ಲಿ ಕ್ವಶನ್ಗಳು ಯಾವ ಸಿಲೆಬಸ್ ಇದು ಯಾವ ಲೈನಿಂದಲೂ ಬರುವ ಚಾನ್ಸ್ ಇದೆ. ಹಾಗಾಗಿ ಚಾಯ್ಸ್ ಮಾಡಿ ಓದಬಾರ್ದು. ಬಟ್ ಬೋರ್ಡ್ ಎಕ್ಸಾಮ್ ಅಂತ ಬರುವಾಗ ಅವರು ಬೋರ್ಡ್ ಎಕ್ಸಾಮಲ್ಲಿ ಚಾಯ್ಸ್ ಇರೋದ್ರಿಂದ ನನಗೆ ಇಷ್ಟರವರೆಗೆ ಬರೆದ ಎಕ್ಸಾಮಲ್ಲಿ ಯಾವ ಟಾಪಿಕಲ್ಲಿ ಫುಲ್ ಮಾರ್ಕ್ ಬಂದಿದೆ ಬರೆದದ್ರಲ್ಲಿ, ಯಾವುದರಲ್ಲಿ ಮಾರ್ಕ್ ಬರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಅದರಲ್ಲಿ ಒಂದು ಸೆಟ್ ಆಫ್ ಸೀಕ್ವೆನ್ಸ್ ಇದೆ, ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್, ಅದನ್ನು ಅದೇ ಸ್ಟೈಲಲ್ಲಿ ಬರೀಬೇಕು. ಫಾರ್ ಎವ್ರಿ A ಬಿಲಾಂಗ್ಸ್ ಟು A, ಅದೇ ರೀತಿ ಇದ್ದರೆ ಮಾತ್ರ ಮಾರ್ಕ್ಸ್ ಸಿಗುವಂಥದ್ದು. ಬಟ್ ಅದೇ ನೀವು ಮ್ಯಾಟ್ರಿಸಸ್ ತಗೊಂಡ್ರೆ ಅದರಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಇರುವಂಥದ್ದು. ಈ ಬೋರ್ಡ್ ಎಕ್ಸಾಮಿಗೆ ಬರುವಾಗ ಅಂಥ ಪ್ರಾಬ್ಲಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವರು. ಈ ಆಂಬಿಗ್ಯೂಟಿ ಇರುವಂಥದ್ದು, ಥಿಯರಿ ಟೈಪ್ ಬರೆಯುವಂಥದ್ದು, ಅದನ್ನು ಮಾಡೋದು ಬಿಟ್ಟು ಯಾವುದರಲ್ಲಿ ಅವರಿಗೆ ಸಿಂಪ್ಲಿಫಿಕೇಶನ್ ಬರುವಂಥದ್ದಿದೆ, ಡಿರೈವೇಷನ್ ಬರುವಂಥದ್ದಿದೆ, ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ಮಿಸ್ಟೇಕ್ಸ್ ಆಗುವಂಥ ಪಾಸಿಬಿಲಿಟಿ ಕಮ್ಮಿ. ಎರಡನೇ ವಿಷಯ ಅಂತ ಹೇಳಿದರೆ, ಒಂದು ಸಲ ಅದನ್ನು ಸ್ಟಡಿ ಮಾಡಿದ ನಂತರ ಈ ಪಾರ್ಟ್ ಎ ನೋಡಬೇಕು ನಾವು. ಪಾರ್ಟ್ ಎಯಲ್ಲಿ ಸಿಲೆಬಸ್ ಇದ್ದು ಎಲ್ಲ ಟಾಪಿಕ್ಗಳಿಂದ ಕ್ವಶನ್ ಬರೋದಿಲ್ಲ, ಕೆಲವು ಸ್ಪೆಸಿಫಿಕ್ ಟಾಪಿಕ್ಗಳಿದೆ. ಈ ಟಾಪಿಕ್ಗಳಿಂದ ಮಾತ್ರ 1 ಮಾರ್ಕ್ ಕ್ವಶನ್ ಬರುವಂಥದ್ದು. ಅದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು. ಯಾಕಂದರೆ ದ್ಯಾಟ್ 1 ಮಾರ್ಕ್ಸ್ ವಿಲ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್. ನಾವು ನೋಡಿದ್ದೇವೆ, ನಮ್ಮ ಸ್ಟೂಡೆಂಟನ್ನೇ ನೋಡಿದ್ದೇವೆ, 1 ಅಥವಾ 2 ಮಾರ್ಕಿಂದಾಗಿ CET ಫಸ್ಟ್ ರ್ಯಾಂಕ್ ತಪ್ಪಿದ ಹುಡುಗರನ್ನು ನಾವು ನೋಡಿದ್ದೇವೆ. ಯಾಕಂತ ಹೇಳಿದರೆ ಈ ಟೈಪದ ನೆಗ್ಲಿಜೆನ್ಸ್. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾರ್ಮಲಿ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಸ್ವಲ್ಪ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ, CET ಇರ್ಬೋದು, JEE ಇರ್ಬೋದು. ಆಗ ಅವರಿಗೆ ಈ ಸ್ಟೆಪ್ಸ್ಗಳನ್ನು ಸ್ಕಿಪ್ ಮಾಡಿ ಬರೆಯೋದೊಂದು ಅವರಿಗೆ ಪ್ರಾಕ್ಟೀಸ್ ಆಗಿರ್ತದೆ. ಸ್ಟೆಪ್ಸ್ಗಳನ್ನು ಸ್ಕಿಪ್ ಮಾಡೋದು ಅಂತ ಹೇಳಿದರೆ, ಒಂದು ಸ್ಟೆಪ್ ಇದೆ, ಅದರ ನೆಕ್ಸ್ಟ್ ಸ್ಟೆಪ್ಪನ್ನು ಬಿಟ್ಟು 3ನೇ ಸ್ಟೆಪ್ ಬರೆಯುವಂಥದ್ದು. ಡೈರೆಕ್ಟ್ ಕರೆಕ್ಟ್ ಬರೀತಾರೆ ಅವರು, ಯಾಕೆಂದರೆ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು, ಕರೆಕ್ಟ್ ಬರೀತಾರೆ. ಬಟ್ ಅದನ್ನು ಬೋರ್ಡ್ ಎಕ್ಸಾಮಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು. ನಮ್ಮ ಆನ್ಸರ್ಸ್ ಏನಿದೆ ಬೋರ್ಡ್ ಎಕ್ಸಾಮಲ್ಲಿ, ಅದನ್ನು ನಾವು ಸ್ಟೂಡೆಂಟ್ಸ್ಗೆ ಹೇಳುವಂಥದ್ದು, ದ ಆನ್ಸರ್ ಇನ್ ದ ಬೋರ್ಡ್ ಎಕ್ಸಾಮ್ ಮಸ್ಟ್ ಬಿ ಲೈಕ್ ಎ ಸ್ಟೋರಿ. ಒಂದು ಸ್ಟೋರಿ ಬರೆದಾಗೆ ಯಾರಾದರೂ ಫಸ್ಟ್ ಟೈಮ್ ಓದೋನಿಗೆ ಅದು ಅರ್ಥ ಆಗಬೇಕು. ಈ ಸ್ಟೆಪ್ಸ್ಗಳನ್ನು ಸ್ಕಿಪ್ ಮಾಡುವಾಗಿಲ್ಲ. ಫಾರ್ ಎಕ್ಸಾಂಪಲ್ A ಅಂತ ಹೇಳೋದು ಒಂದು ಮ್ಯಾಟ್ರಿಕ್ಸ್, B ಅಂತ ಹೇಳೋದು ಇನ್ನೊಂದು ಮ್ಯಾಟ್ರಿಕ್ಸ್. ಅಲ್ಲಿ ಏನು ಕೇಳಿದ್ದಾರೆ ಅಂದರೆ 2A + 3B ಅಂತ ಕೇಳಿರ್ತಾರೆ ಅವರು. ಅಂದರೆ 2A ಫೈಂಡ್ ಔಟ್ ಮಾಡಿದ್ದಕ್ಕೆ 1 ಮಾರ್ಕ್, 3B ಫೈಂಡ್ ಔಟ್ ಮಾಡಿದ್ದಕ್ಕೆ ಇನ್ನೊಂದು ಮಾರ್ಕ್, 2A + 3B ಫೈಂಡ್ ಔಟ್ ಮಾಡಿದ್ದಕ್ಕೆ 3ನೇ ಮಾರ್ಕ್. ಅದು 3 ಮಾರ್ಕ್ ಇದು ಕ್ವಶನ್. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ, ಕೆಲವು ಮಕ್ಕಳು ನಾನು ಹೇಳುವಂಥದ್ದು, ಅವರು 2Aನ ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, 3Bನ ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಡೈರೆಕ್ಟ್ ಆನ್ಸರ್ ಬರೀತಾರೆ. ಬಟ್ ಆನ್ಸರ್ ಕೀಯಲ್ಲಿ ಏನಿರ್ತದೆ, 1 ಮಾರ್ಕ್ ಈಚ್ ಸ್ಟೆಪ್ಸ್ಗೆ ಇರುವಂಥದ್ದು. ಇವರು ಬರೆದಿರೋದು 1 ಮಾರ್ಕ್ ಇರೋದ್ರಿಂದ 2 ಮಾರ್ಕ್ ತಪ್ಪಿ ಹೋಗ್ತದಲ್ಲಿ. ಈ ರೀತಿಯಾಗಿ ಮಕ್ಕಳು ಮಾರ್ಕ್ಸನ್ನು ಕಳ್ಕೊಳ್ಳುವಂಥದ್ದು. ಬೋರ್ಡ್ ಎಕ್ಸಾಮ್ ಅಥವಾ ಕಾನ್ಸೆಪ್ಟ್ ಎಕ್ಸಾಮ್ ಅಂತ ನಾವು ಹೇಳ್ತೇವೆ, ಅದಕ್ಕೆ ಅವರು ಬರೆಯುವಂಥ ತುಂಬ ಜಾಗ್ರತೆ ಮಾಡಬೇಕು. ಅದಕ್ಕೆ ಬೇಕಾಗಿ ಪ್ರಿಪ್ರೇಟರಿ ಎಕ್ಸಾಮ್ ಮಾಡಿರುವಂಥದ್ದು. ಅವರವರ ಫ್ರೆಂಡ್ಸ್ ಹತ್ರ ಅಥವಾ ಟೀಚರ್ಸ್ ಹತ್ರ ಈಗಲೂ ಮಾತನಾಡ್ಕೊಳ್ಬೋದು. ಮತ್ತು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಯಾವ ಕ್ವಶನನ್ನು ಸೆಲೆಕ್ಟ್ ಮಾಡ್ತಾರೆ ಹೇಳೋದ್ರ ಮೇಲೂ ಅವರ ಮಾರ್ಕ್ಸ್ ಡಿಪೆಂಡ್ ಆಗಿದೆ. ಆದಷ್ಟು ಆಂಬಿಗ್ಯೂಟಿ ಇರುವಂಥದ್ದು, ಈ ಥಿಯರಿ ಟೈಪ್ ಕ್ವಶನ್ಸ್, ಅಲ್ಲಿ ಎಲ್ಲ ಈ ಸಿಂಬಲ್ಸ್ ಎಲ್ಲ ಬರ್ತದೆ, ಅದನ್ನೆಲ್ಲ ಬಿಟ್ಟು ಈ ಡೈರೆಕ್ಟ್ ಕ್ವಶನ್ಸ್ ಅಥವಾ ಡಿರೈವೇಷನ್ಸ್ ಅಥವಾ ಸಿಂಪ್ಲಿಫಿಕೇಶನ್ ಇರುವಂಥದ್ದು ಅಂಥದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ ಆದರೆ ಖಂಡಿತ ಮಾರ್ಕ್ಸ್ ಒಳ್ಳೆ ಬರ್ತದೆ. ಅದೇ ರೀತಿ ಔಟ್ ಆಫ್ ಔಟ್ ತೆಗಿಬೇಕಂತ ಹೇಳಿ ಆದರೆ NCERTಯಲ್ಲಿರುವಂತಹ ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳಿವೆ, ಅಥವಾ NCERT ಎಕ್ಸಾಂಪಲರಲ್ಲಿ ಕೆಲವು MCQ ಕ್ವಶನ್ಗಳಿವೆ. ಅದರ ಮೇಲೆ ಸ್ವಲ್ಪ ಗಮನ ಹರಿಸಲೇಬೇಕು. ಈಗ ನಮ್ಮಲ್ಲಿ ಸ್ಟೇಟ್ ಬೋರ್ಡ್ನವರು ಕೊಟ್ಟಿರೋ 3 ಕ್ವಶನ್ ಪೇಪರ್ ಇರ್ಬೋದು, ನಮ್ಮ ಅಸೋಸಿಯೇಷನ್ ಅವರು ಕೊಟ್ಟ 10 ಕ್ವಶನ್ ಪೇಪರ್ ಇರ್ಬೋದು. ಅದನ್ನು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ, ಅದನ್ನೆಲ್ಲ ಓದಬೇಕು. ಅದರೊಟ್ಟಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರೋದನ್ನು ಇವರು MCQ ಟೈಪ್ ಕೊಡಲಿಕ್ಕೂ ಸಾಧ್ಯತೆ ಇದೆ, MCQ ಇರೋದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಡಲಿಕ್ಕೂ ಸಾಧ್ಯತೆ ಇರ್ತದೆ. ಹಾಗಾಗಿ NCERTಯನ್ನು ಕರೆಕ್ಟ್ ಓದಬೇಕು. NCERTಯನ್ನು ಓದಿದ್ದಾರೆ ಅಂತ ಆದರೆ ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಬಟ್ ಪಾರ್ಟಿಯನ್ನು ಆನ್ಸರ್ ಮಾಡುವಾಗ ಮಾತ್ರ ಡಬಲ್ ಚೆಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ ಸಂತೋಷ್ ಸರ್, ಈ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು NCERT ಟೆಕ್ಸ್ಟ್ ಬುಕ್ಕಿಂದಲೇ ರೆಫರ್ ಆಗುತ್ತಾ ಬರ್ಬೋದು ಅನ್ನುವಂಥ ಏನಾದರೂ ಇದೆಯಾ? ಅದೇ ಥರ ಅಲ್ಲ, ಸಿಲೆಬಸ್ ಈಗ NCERT ಬೋರ್ಡಿಗೆ 100% ಸಿಲೆಬಸ್ NCERT. ಅದು NCERT ಫಿಸಿಕ್ಸಲ್ಲಿ ನೋಡೋದಾದ್ರೆ ಅದು ಎಕ್ಸಾಮ್ ಓರಿಯೆಂಟೆಡ್ ಅಲ್ಲ. ನಿಜ ಹೇಳ್ಬೇಕಾದ್ರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನ್ಯೂಟನ್ಸ್ ಲಾ ಹೇಳಬೇಕು ಮಕ್ಕಳಿಗೆ, ವಾಟ್ ಈಸ್ ನ್ಯೂಟನ್ಸ್ ಲಾ ಅಂತ. ಎಕ್ಸಾಮ್ಗೆ ಏನು ಬೇಕು, ವಾಟ್ ಈಸ್ ನ್ಯೂಟನ್ಸ್ ಲಾ, ಅದಕ್ಕೆ ಒಂದೆರಡು ಸೆಂಟೆನ್ಸ್ ಇದ್ರೆ ಸಾಕು. ಅದು NCERTಯಲ್ಲಿ ನ್ಯೂಟನ್ನ ಹಿಸ್ಟ್ರಿಯಿಂದ ಕೊಟ್ಟು ಅವನು ಹೇಗೆ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ, ಅಲ್ಲಿಂದ ಹೇಗೆ ಲಾ ಬಂತು, ಇದೆಲ್ಲ ಸ್ಟೋರಿ ಕೊಟ್ಟಿದ್ದಾರೆ. ಅದೆಲ್ಲ ಬೇಡ ಮಕ್ಕಳಿಗೆ. ಎಕ್ಸಾಮ್ಗೆ ಬೇಕಾದದ್ದು 2 ಲೈನ್ ಮಾತ್ರ. ಸೊ ಹಾಗಾಗಿ NCERT ಚಂದ ನೋಡ್ಲಿಕ್ಕೆ, ಓದ್ಲಿಕ್ಕೂ ಕೂಡ ಚಂದ. ಟೈಮ್ ಇದ್ರೆ ಕೂತ್ಕೊಂಡು ಆರಾಮ್ಸೆ ಓದಿದ್ರೆ ಒಳ್ಳೆ ಸ್ಟೋರಿ ಅರ್ಥ ಆಗ್ತದೆ, ಹೇಗೆ ಅದು ಇವಾಲ್ವ್ ಆಯಿತು ಅನ್ನೋದು. ಕಡೆಗೆ ರಿಸಲ್ಟ್ ಹೇಗೆ ಬಂತು ಕೂಡ ಅಂತ ಗೊತ್ತಾಗ್ತದೆ.
ಅದಕ್ಕೆ ಕನೆಕ್ಷನ್ ಆಗಿ ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೂಡ ಇರ್ತದೆ. ಆದರೆ ಅದು ಎಕ್ಸಾಮ್ ಓರಿಯೆಂಟೆಡ್ ಅಲ್ಲ. ಸೊ ಹಾಗಾಗಿ ಫಿಸಿಕ್ಸಿಗೆ ಒಂದು ನೋಟ್ಸ್ ಅಂತ ಬೇಕೇ ಬೇಕು. ಈಗ NCERT ಓದಿದ ಮಗು ನೋಟ್ಸಲ್ಲಿ ಬರ್ಕೊಳ್ಬೇಕು ಅವನಿಗೆ ಏನು ಬೇಕು ಎಕ್ಸಾಮಿಗೆ ಅಂತ. NCERTನ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿಕ್ಕೆ ಅಷ್ಟೇ. ಸೊ ಈಗ ಅವ್ನು NCERT ಕೂತ್ಕೊಂಡು ಓದಿದ್ರೆ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಅವನ ಹತ್ರ ನೋಟ್ಸ್ ಇರಬೇಕು. ಈಗ ನಮ್ಮ ಎಕ್ಸ್ಪರ್ಟ್ನಲ್ಲಿ ಒಂದು ಸ್ಟಡಿ ಮೆಟೀರಿಯಲ್ ಅಂತ ಮಾಡ್ತೇವೆ ನಾವು. NCERT ಇಂದ ತೆಗೆದ ಪಾಯಿಂಟ್ಸ್ಗಳನ್ನೆಲ್ಲ ಹಾಕಿ ಕ್ವಶನ್ ಆನ್ಸರ್ ಟೈಪ್ ಮಾಡಿ ಒಂದು ಸ್ಟಡಿ ಮೆಟೀರಿಯಲ್ ಅಂತ. ಹಾಗೆ ಎಲ್ಲ ಕಾಲೇಜಲ್ಲಿ ಕೂಡ ಇರ್ಬೋದು. ಈಗ ಪ್ರತಿಯೊಂದು ಕಾಲೇಜು ಕೂಡ ತನ್ನದೇ ಆದ ಒಂದೊಂದು ಸ್ಟಡಿ ಮೆಟೀರಿಯಲ್ನ ಹೊರ ತಂದಿದೆ. ಸೊ ಮಕ್ಕಳ ಹತ್ರ ಆ ಸ್ಟಡಿ ಮೆಟೀರಿಯಲ್ ಇದ್ದರೆ, ಅಥವಾ ಕ್ಲಾಸಲ್ಲಿ ಟೀಚ್ ಮಾಡುವ ಟೀಚರ್ ಕೂಡ ಕೆಲವು ಸಲ ನೋಟ್ಸ್ ಡಿಟೆಕ್ಟ್ ಮಾಡ್ತಾರೆ. ಸೊ ಆ ನೋಟ್ಸ್ ಈಗ ಇಂಪಾರ್ಟೆಂಟ್ ಈ ಲಾಸ್ಟ್ ಮೂಮೆಂಟಲ್ಲಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸರ್ ಹೇಳಿದ ಹಾಗೆ 3 ಕ್ವಶನ್ ಪೇಪರ್ ಏನು ಬೋರ್ಡ್ ರಿಲೀಸ್ ಮಾಡಿದೆ ಅದನ್ನು ಮಾಡೆಲ್ ಕ್ವಶನ್ ಪೇಪರ್ ಅಂತ ಕರಿತೇವೆ. ಅದನ್ನು ಸೈಡ್ ಬೈ ಸೈಡ್ ಇಟ್ಟುಕೊಂಡು ಅವರು ಕಂಪೇರ್ ಮಾಡಿ ಸ್ಟಡಿ ಮಾಡಬೇಕು. ಅವರಿಗೆ 100% ಒಂದು ಐಡಿಯಾ ಸಿಗ್ತದೆ. ಏನಂದರೆ ಕೆಲವೊಂದು ಕ್ವಶನನ್ನು ಒಂದೇ ಚಾಪ್ಟರಿಂದ ಕೇಳಿರ್ತಾರೆ. ಇದನ್ನು ಸ್ಮಾರ್ಟ್ ವರ್ಕ್ ಅಂತ ಕರಿತೇವೆ. ಇದನ್ನು ನೀವು ಕರೆಕ್ಟಾಗಿ ಕಲ್ತ್ರೆ ಒಂದು ಅವರೇಜ್ ಮಾರ್ಕ್ 100% ಬರ್ತದೆ. ಔಟ್ ಆಫ್ ಸ್ಟೂಡೆಂಟಿಗೆ ಕೈ ಕೊಡೋದಿದ್ರೆ ಅದು MCQ ಮಾತ್ರ. 15 MCQ ಅನ್ನು 14 ಚಾಪ್ಟರ್ಲಿ ಕೇಳ್ತಾರೆ. ಫಿಸಿಕ್ಸಲ್ಲಿ 14 ಚಾಪ್ಟರ್ ಇದೆ. 14 ಚಾಪ್ಟರಿಂದ ಕೂಡ ಒಂದೊಂದು ಕ್ವಶನ್ ಕೇಳ್ತಾರೆ. ಒಂದು ಹೈ ವೇಟೇಜ್ ಚಾಪ್ಟರಿಂದ 2 ಕ್ವಶನ್ ಕೇಳ್ಬೋದು. ಸೊ ಹಾಗಾಗಿ ಎಲ್ಲ ಚಾಪ್ಟರ್ನ ಓದಲೇಬೇಕಾಗ್ತದೆ. ಅಲ್ಲಿ ಫಿಲ್ಲಿಂಗ್ ದ ಬ್ಲಾಂಕ್ಸ್, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಯಾವುದೆಲ್ಲ ಒಂದೊಂದು ಚಾಪ್ಟರ್ಲಿ 30-40 ಕ್ವಶನ್ಸ್ ಎಲ್ಲ ಇರ್ತದೆ. ಅದೆಲ್ಲವನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಅದರಲ್ಲಿ ಒಂದು 2 ಅಥವಾ 3 ಕ್ವಶನನ್ನು ಟ್ರಿಕ್ಕಿ ಕ್ವಶನ್ ಕೊಟ್ಟಿರ್ತಾರೆ. ಯಾಕಂದರೆ ಅವರಿಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವವರಿಗೆ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ, ಹೀಗೆ ಮಾಡಬೇಕು ಅಂತ. ಕ್ವಶನ್ ಲಾಜಿಕಲ್ ರೀಸನಿಂಗ್ ಇರಬೇಕು, ಅದರಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಇರಬೇಕು, ಒಂದು ನ್ಯೂಮರಿಕಲ್ ಕ್ವಶನ್ ಇರಬೇಕು. ಸೊ ಇಂಥದ್ದೆಲ್ಲ ಕೊಟ್ಟಿರ್ತಾರೆ. ಒಂದು ಗ್ರಾಫಿಕಲ್ ಕ್ವಶನ್ ಇರಬೇಕು. ಅದೇ ರೀತಿ ಅವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕು. ನಾವು ಮನಸ್ಸು ಬಂದಾಗೆ ಮಾಡಲಿಕ್ಕೆ ಆಗೋದಿಲ್ಲ ಈಸಿಯಾಗಿ. ಸೊ ಹಾಗಾಗಿ ಕೆಲವು ಮಕ್ಕಳು ಈಗ ಔಟ್ ಎಕ್ಸ್ಪೆಕ್ಟ್ ಮಾಡುವವರು ಥೊರೋ ಸ್ಟಡಿ ಮಾಡೋದಿದ್ರೆ, ಈಗ ಒಬ್ಬ ಹುಡುಗ CET ಅಥವಾ JEE ಮೀನ್ಸ್ಗೆ ಪ್ರಿಪೇರ್ ಆಗುವವನು, ನೀಟಿಗೆ ಪ್ರಿಪೇರ್ ಆಗುವವನಿಗೆ MCQ ತುಂಬ ಈಸಿ ಆಗಿರ್ಬೋದು. ಆದರೆ ಅವನದು ಪ್ರಾಬ್ಲಮ್ ಎಂತಂದರೆ ಅವನು ಸರ್ ಹೇಳಿದಾಗೆ ಈ ಥಿಯರಿ ಬೇಸ್ಡ್ ಕ್ವಶನ್ಸ್ ಇರ್ತದಲ್ಲ, ಎಲ್ಲ ಸ್ಟೆಪ್ಪನ್ನು ಬರೆಯೋದಿಲ್ಲ ಅವನು. ಯಾವ ಮಗು ಇದನ್ನೆಲ್ಲ ಚಂದ ಕರೀತಾನೋ, ಡಿರೈವೇಷನ್ ಅನ್ನು, ನ್ಯೂಮರಿಕಲ್ ಅನ್ನು ಚಂದ ಕರೀತಾನೋ, ಅವನಿಗೆ ಇದಾಗೋದಿಲ್ಲ. ಸೊ ಹಾಗಾಗಿ ಔಟ್ ಸಿಗೋದು ಸ್ವಲ್ಪ ಚಾಲೆಂಜ್ ಈ ಸಲ. ಸೊ ಅದರ 2-3 ಕ್ವಶನ್ ಟ್ರಿಕ್ಕಿ ಆಗಿರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ. ಸೊ ಹಾಗಾಗಿ ಒಬ್ಬನಿಗೆ ಔಟ್ ಬರ್ತದೆ ಅಂದರೆ ಈ ಸಲ ಅವನು ಒಳ್ಳೆ, ಅಂದರೆ ಫ್ರಮ್ ದ ಡೇ 1 ಹ್ಯಾಸ್ ಪುಟ್ ಅನ್ ಎಫರ್ಟ್ ಅಂತ ಅಂದ್ಕೊಳ್ಬೇಕು. ಓಕೆ ಸುಬ್ರಹ್ಮಣ್ಯ ಸರ್, ಈ ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿ ನೋಡೋದಾದ್ರೆ NCERT ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಯಾವುದಾದ್ರೂ ಪುಸ್ತಕಗಳನ್ನ ರೆಫರ್ ಮಾಡಬೇಕಾದಂಥ ನೆಸೆಸಿಟಿ ಇದೆ ಅಂತ ಅನಿಸ್ತಾ ಇದೆ? ಈಗ ಸಿಲೆಬಸ್ ಅಂತ ಹೇಳುವಂಥದ್ದು NCERT ಸಿಲೆಬಸ್ ಆಗಿರ್ತದೆ. ಈಗ ಸರ್ ಹೇಳಿದಾಗೆ NCERTಯಲ್ಲಿ ಈಗ ಅವರು ಎಲ್ಲ ಹಿಸ್ಟ್ರಿಯನ್ನು ಕೊಟ್ಟಿರ್ತಾರೆ ಆ ಚಾಪ್ಟ್ರಿದ್ದು. ಅಟ್ ದ ಎಂಡ್ ಆಫ್ ದ ಡೇ ಸಾರಾಂಶ ಅಂತ ಕೂಡ ಇದೆ. ಬಟ್ ಟೀಚರ್ಸ್ ಪಾಠ ಮಾಡೋಕೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕಾಲೇಜಲ್ಲಿರುವಂತಹ ಸ್ಟಡಿ ಮೆಟೀರಿಯಲ್ ಏನಿದೆ ಅದನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಅವರು ಸಾಲ್ವ್ ಮಾಡ್ತಾರೆ. ಈ ಮಕ್ಕಳು ಕೂಡ ಕಲಿಯುವಾಗ ಅದೇ ರೀತಿ ಕಲಿತಾರೆ ಅದನ್ನು. ಹಾಗಾಗಿ ಈ ಕಡೆಯ ಟೈಮಲ್ಲಿ ಲಾಸ್ಟ್ ಮಿನಿಟಲ್ಲಿ ಬೇರೆ ಯಾವುದೇ ರೀತಿಯಾಗಿ ಅವರು ಡಿವಿಯೇಟ್ ಆಗಬಾರ್ದು. ಈಗ ಯಾರೋ ಹೇಳ್ತಾರೆ, ಈಗ ಪೇರೆಂಟ್ಸಿಗೆ ಹೇಳ್ತಾರೆ, ನೋಡಿ ಈ ಮೆಟೀರಿಯಲ್ ಸಿಕ್ಕಿದೆ, ಇದನ್ನು ಓದಿದರೆ 100ರಲ್ಲಿ 100 ಆರಾಮ್ಸೆ ಬರ್ತದಂತೆ, ಆ ಮೆಟೀರಿಯಲ್ ಬೇಡದ್ರು ಇದನ್ನು ಓದು. ಆಗ ಇನ್ನೊಬ್ರು ಯಾರೋ ಬಂದು ಹೇಳ್ತಾರೆ, ನೋಡಿ ಈ ಮೆಟೀರಿಯಲ್ ನನ್ನ ಮಗ ಓದಿದ್ದಾನೆ ಲಾಸ್ಟ್ ಇಯರ್, ಅವನಿಗೆ ಫುಲ್ ಮಾರ್ಕ್ ಬಂದಿದೆ. ಈ ಪೇರೆಂಟ್ಸ್ ಏನು ಮಾಡ್ತಾರೆ, ಇದ್ದ ಮೆಟೀರಿಯಲ್ನೆಲ್ಲ ತಂದು ಕೊಡ್ತಾರೆ. ಈ ಹುಡುಗನಿಗೆ ಎಂಡ್ ಆಫ್ ದ ಡೇ ಅದನ್ನು ಓದಬೇಕಾ ಇದನ್ನು ಓದಬೇಕಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಅವೇನು ಮಾಡಬೇಕಂತ ಹೇಳಿದರೆ, ಥ್ರೂ ಔಟ್ ದ ಇಯರ್ ಅವ ಯಾವ ಮೆಟೀರಿಯಲನ್ನು ಓದಿದ್ದಾನೆ, ಯಾವುದರಲ್ಲಿ ಅವ ಕಂಫರ್ಟೇಬಲ್ ಇದ್ದಾನೆ, ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಯಾಕಂತ ಹೇಳಿದ್ರೆ ಇರುವಂಥದ್ದು ಸಿಲೆಬಸ್ NCERT ಇದ್ದೆ. NCERTಯನ್ನು ನೋಡಿಕೊಂಡು ಆ ಕಾಲೇಜಿನವರಿಗೆ, ಸೇ ಫಾರ್ ಎಕ್ಸಾಂಪಲ್ ನಮ್ಮದು ಎಕ್ಸ್ಪರ್ಟ್ ಅಂತ ತಗೊಂಡ್ರೆ, ಎಕ್ಸ್ಪರ್ಟ್ ಇದ್ದು ಈ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಸರ್ಸ್ ಯಾರಿದ್ದಾರೆ ಅವರು ಅದನ್ನು ನೋಡಿಕೊಂಡು ಬೋರ್ಡ್ ಎಕ್ಸಾಮಲ್ಲಿ ಯಾವ ಟೈಪ್ ಇದ್ದ ಕ್ವಶನ್ಸ್ ಬಂದಿದೆ, ಈಗ ಯಾವ ಟೈಪ್ ಇದ್ದ ಕ್ವಶನ್ಸ್ ಬರ್ಬೋದು, ಅದಕ್ಕೆ ಯಾವ ರೀತಿಯಾದ ಆನ್ಸರ್ ಬರೀಬೇಕು, ಹೀಗೆ ಬರೆದ್ರೆ ಎಲ್ಲರೂ ಫುಲ್ ಮಾರ್ಕ್ಸ್ ಕೊಡುವಂಥ ಚಾನ್ಸ್ ಇದೆ, ಅದನ್ನೆಲ್ಲ ತಿಳ್ಕೊಂಡು ಒಂದು ಮೆಟೀರಿಯಲನ್ನು ಮಾಡಿರ್ತಾರೆ. ಹಾಗಾಗಿ ಆ ಮೆಟೀರಿಯಲನ್ನು ಓದಬೇಕು. ಅದೇ ರೀತಿ ಪಾರ್ಟ್ ಎ ಅಂತ ಹೇಳುವಂಥದ್ದು MCQಸ್ಗೆ ಬೇಕಾಗಿ ಸ್ಪೆಷಲಿ ಅವರು NCERTದು ಆ ಎಕ್ಸೆಂಪ್ಲರ್ ಪ್ರಾಬ್ಲಮ್ಸ್ ಅಥವಾ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ MCQಸನ್ನು ಓದಬೇಕು. ಹೀಗೆ ಓದಿದ್ದಾರೆ ಅಂತಾದರೆ ಖಂಡಿತ ಅವರಿಗೆ ಮಾರ್ಕ್ಸ್ ಬರ್ತದೆ. NCERT ಇಸ್ ಅ ಬೇಸ್. ಅದರ ಬೇಸಿಸಲ್ಲಿ ಯಾವ ಮೆಟೀರಿಯಲ್ ಆಗಿದೆ ಕಾಲೇಜಲ್ಲಿ ಅದನ್ನು ಅವ್ರು ಪ್ರಿಪೇರ್ ಮಾಡಿದ್ದಾರೆ ಅಂತಂದರೆ ಖಂಡಿತ ಒಳ್ಳೆ ಮಾರ್ಕ್ ಬರ್ತದೆ. ಸರ್, ಈ ಫಿಸಿಕ್ಸಲ್ಲಿ ಆ್ಯಕ್ಚುಲಿ ಈ ಮ್ಯಾಥ್ಸ್ಗಳು ಕೂಡ ಕೆಲವೊಂದು ಬರುತ್ತೆ, ಸ್ವಲ್ಪ ಟಫ್ ಆಗಿರುತ್ತೆ. ಹಾಗಾಗಿ ಈ ಬ್ಲೂ ಪ್ರಿಂಟ್ ಏನಾದರೂ ಇಟ್ಕೊಂಡು ಅಭ್ಯಸಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನಿಸ್ತಾ ಇದೆ. ಮ್ಯಾಥಮೆಟಿಕ್ಸ್ ಇಸ್ ಬೇಸಿಕಲಿ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ನಾವು ಯಾವತ್ತು ಮಕ್ಕಳಿಗೆ ಹೇಳೋದು, ಯಾರಿಗೆ ಒಳ್ಳೆ ಮ್ಯಾಥಮೆಟಿಕ್ಸ್ ಬರ್ತದೋ ಅವನಿಗೆ ಫಿಸಿಕ್ಸ್ ತುಂಬ ಈಸಿ. ಓಕೆ, ಸೊ ಎಂಟೈರ್ ನಾವು ಯಾವ ಕಾನ್ಸೆಪ್ಟ್ ಹೇಳಿದ್ರು ಕೂಡ ಅದಕ್ಕೆ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್. ಇಂಟಗ್ರೇಷನ್, ಡಿಫ್ರೆನ್ಸಿಯೇಷನ್, ಸ್ವಲ್ಪ ಗ್ರಾಫ್ಸ್ ನಾಲೆಜ್ ಇದ್ದವನು, ಮತ್ತೆ ಬೇಸಿಕ್ ಎಡಿಷನ್, ಡಿವಿಷನ್ ಇದೆಲ್ಲ ಗೊತ್ತಿದ್ದವನಿಗೆ ಫಿಸಿಕ್ಸ್ ಈಸಿ ಆಗ್ತದೆ.
ಬ್ಲೂ ಪ್ರಿಂಟ್ ಅಂತ ಹೇಳೋದಾದ್ರೆ ಈಗ ಲಾಸ್ಟ್ ಮೂಮೆಂಟಿಗೆ ನಾನು ಮೊದಲೇ ಹೇಳಿದ ಹಾಗೆ ಕೆಲವೊಂದು ಹೈ ವೇಟೇಜ್ ಚಾಪ್ಟರ್ಸ್ ಇದೆ. ಇಫ್ ಐ ಕುಡ್ ರಿಪೀಟ್ ಅಗೇನ್, ಫಸ್ಟ್, ಸೆಕೆಂಡ್, ಥರ್ಡ್, ರೇ ಆಪ್ಟಿಕ್ಸ್, ಡ್ಯುಯಲ್ ನೇಚರ್, ಈ 5 ಚಾಪ್ಟರ್ನ್ನು ಥರೋಲಿ ಕಲೀಲಿ, ಇನ್ಕ್ಲೂಡಿಂಗ್ ಸೆಮಿಕಂಡಕ್ಟರ್ 6 ಚಾಪ್ಟರ್. ನನಗೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಥರೋಲಿ ಕಲೀಲಿ. ಇದರಲ್ಲಿದ್ದ ನ್ಯೂಮರಿಕಲ್ 100%, 2 ನ್ಯೂಮರಿಕಲ್ ಅವ್ನು ಅಟೆಂಡ್ ಮಾಡ್ಬೋದು. 4 ನ್ಯೂಮರಿಕಲ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಅಟೆಂಡ್ ಮಾಡ್ಲಿಕ್ಕಿರೋದು. ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಯಲ್ಲಿ 2 ಮಾರ್ಕ್ ಮತ್ತು 3 ಮಾರ್ಕ್ ಕ್ವೆಶನ್. ಪಾರ್ಟ್ ಬಿ ಯಲ್ಲಿ 2 ಮಾರ್ಕಿದ ಕ್ವೆಶನ್ 9ರಲ್ಲಿ 5 ಬರಿಬೇಕು ಅವನು. ಪಾರ್ಟ್ ಸಿ ಯಲ್ಲಿ 9ರಲ್ಲಿ 5 ಬರಿಬೇಕು. ಸೊ ಈಸಿಯಲ್ಲಿ 3 ಮಾರ್ಕಿದ ಕ್ವೆಶನ್, ಅಲ್ಲಿ 10 ಮಾರ್ಕ್ ಬರ್ತದೆ, ಇಲ್ಲಿ 15 ಮಾರ್ಕ್ ಬರ್ತದೆ. ಒಬ್ಬ ಹುಡುಗನಿಗೆ 4 ಚಾಯ್ಸ್ ಕೊಟ್ಟು, ಈಗ ಪಾರ್ಟ್ ಡಿ ಯಲ್ಲಿ 5 ಮಾರ್ಕಿದ ಕ್ವೆಶನಿಗೆ ಅವರು 4 ಕೊಟ್ಟಿರ್ತಾರೆ, ಸಾರಿ 6 ಕೊಟ್ಟಿರ್ತದೆ, ಅಲ್ಲಿ 3 ಬರೀಲಿಕ್ಕಿರೋದು ಅವನಿಗೆ. ಕರೆಕ್ಟ್ ಸರ್, 3 ಬರೀಲಿಕ್ಕಿರೋದು. ಸೊ 50% ಬರೀಲೇಬೇಕಾಗಿಲ್ಲ. ಸೊ ಇಂಥ ಚಾಯ್ಸ್ ಇದ್ದಾಗ ಅವನಿಗೆ ಮಾರ್ಕ್ ತೆಗೆದು ಈಸಿ ಆಗಬೇಕು ಆ್ಯಕ್ಚುಲಿ. ಕರೆಕ್ಟ್ ಅಲ್ವಾ? ಸೊ ನೀವು ಬ್ಲೂ ಪ್ರಿಂಟ್ ಬಗ್ಗೆ ಕೇಳೋದಾದ್ರೆ ಟೈಮ್ ಟೇಬಲ್ ಬಗ್ಗೆ ಹೇಳ್ಬೋದು. ಓಕೆ, ಈಗ ಅವನ ಸ್ಟಡಿ ಈಗ ಹೇಗಾಗಿದೆ ಅಂದರೆ ಕಾಲೇಜ್ಗೆ ಹೋಗ್ಲಿಕ್ಕಿಲ್ಲ, ಈಗ ಸ್ಟಡಿ ಹಾಲಿಡೇಸ್ ಇದೆ ಎಲ್ಲ ಮಕ್ಕಳಿಗೂ. ಸೊ ಬೆಳಿಗ್ಗೆ ಅವನ ನಿದ್ದೆಯನ್ನು ಒಂದು 6ರಿಂದ 7 ಗಂಟೆ ಅವನು ಪರ್ಫೆಕ್ಟ್ ಮಾಡಬೇಕಾಗ್ತದೆ ಪ್ರತಿದಿನ. ಉಳಿದ ಟೈಮನ್ನು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಕನ್ನಡ ಆಗಿದೆ, ಇನ್ನು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದೆ, ನಾನು ಅವನಿಗೆ ಫಿಸಿಕ್ಸ್ ಓದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಈ ಟೈಮ್ ಏನಿದೆ ಅವನು ಫುಲ್ಲಿ ಮ್ಯಾಥಮೆಟಿಕ್ಸಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಅವನ ಮ್ಯಾಥಮೆಟಿಕ್ಸ್ನ ಯಾವುದೆಲ್ಲ ಚಾಪ್ಟರ್ ಇದೆ ಸರ್ ಹೇಳ್ಬೋದು ಕರೆಕ್ಟಾಗಿ, ಅದನ್ನು ಪಾರ್ಟ್ ಬೈ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಆಫ್ಟರ್ನೂನ್ I'll read 2 chapters. ಆಫ್ಟರ್ನೂನ್ I'll read another 4 chapters. ಈವ್ನಿಂಗ್ I'll read, ನಿದ್ದೆ ಬರುವ ಸಮಯದಲ್ಲಿ ಮೇ ಬಿ ಸ್ವಲ್ಪ ಕಷ್ಟದ್ದು ಓದ್ತೇನೆ. ನನ್ನ ಪೀಕ್ ಟೈಮ್ ಏನಿದೆ ನನ್ನದೊಂದು 40 ಇರ್ತಲ್ಲ, ನಾನು ಬೆಳಿಗ್ಗೆ ಓದುವವನು. ಸೊ ಬೆಳಿಗ್ಗೆ ಓದೋದಲ್ಲಿ ನಾನೊಂದು ಈಸಿ ಚಾಪ್ಟರ್ಸ್ ಇಟ್ಕೊಳ್ತೇನೆ. ಅದೇ ರೀತಿ ಫಿಸಿಕ್ಸ್ಗೂ ಕೂಡ 3 ದಿನ ಟೈಮ್ ಇದೆ. 3 ದಿನದಲ್ಲಿ 14 ಚಾಪ್ಟರನ್ನು ಡಿವೈಡ್ ಮಾಡ್ಕೊಳ್ಳಿ. ಒಂದು ದಿನ ನಾನು 4 ಚಾಪ್ಟರ್ನ ಓದ್ತೇನೆ, ನೆಕ್ಸ್ಟ್ ದಿನ ಒಂದು 4 ಚಾಪ್ಟರ್ ಓದ್ತೇನೆ, ನೆಕ್ಸ್ಟ್ ಉಳಿದ ಚಾಪ್ಟರ್ನ ಓದ್ತೇನೆ. ಇದನ್ನು ಡಿವೈಡ್ ಮಾಡಿಕೊಂಡು ಅವನು ಓದಬೇಕಾಗ್ತದೆ. ಮತ್ತೆ ಪ್ರತಿಯೊಂದು ಚಾಪ್ಟರ್ ಓದಿದ ನಂತರ ಅವನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್ ಹ್ಯಾಸ್ ಟು ಸಾಲ್ವ್. ಒಂದು 20 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸಾಲ್ವ್ ಮಾಡಲೇಬೇಕಾಗ್ತದೆ. ನೆಕ್ಸ್ಟ್ ನ್ಯೂಮರಿಕಲನ್ನು ಅದೇ ಸಮಯದಲ್ಲಿ ಸಾಲ್ವ್ ಮಾಡಬೇಕಾಗ್ತದೆ. ಕೆಲವೊಂದು ಮಕ್ಕಳಿದ್ದು ಇದು ಉಂಟು ಅಭ್ಯಾಸ ಏನಂದರೆ ಥಿಯರಿಯನ್ನು ಎಲ್ಲ ಓದಿ ಬಿಡ್ತಾರೆ 14 ಚಾಪ್ಟರ್ ಇದು ಕೂಡ, ನೆಕ್ಸ್ಟ್ ಪುನಃ ನ್ಯೂಮರಿಕಲ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ದಟ್ ಈಸ್ ನಾಟ್ ಅ ಗುಡ್ ವೇ ಅಂತ ಅನ್ಕೊಳ್ತೇನೆ ನಾನು. ಒಂದು ಚಾಪ್ಟರ್ನ ಓದಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಏನೆಲ್ಲ ಇದೆ ಅದೆಲ್ಲವನ್ನು ಸಾಲ್ವ್ ಮಾಡಬೇಕು. ಡಿರೈವೇಷನ್ಸ್ ಇದೆ, ಡಿರೈವೇಷನ್ ಒಂದು 15-20 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಮತ್ತು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಓದಿದ ಮೇಲೆ ಅದನ್ನು ಬೇರೆ ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ಅವನೇ ಕ್ವೆಶನನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಓದ್ಬೋದು. ಇದನ್ನು ಈ ರೀತಿ ಕೇಳಿದನ್ನು ಏನು ಬರೀಬೋದು ಅಂತ. ಸೊ ದಿಸ್ ಅನದರ್ ವೇ ಆಫ್ ಸ್ಟಡಿ. ನ್ಯೂಮರಿಕಲ್ ಆಫ್ ದ್ಯಾಟ್ ಚಾಪ್ಟರ್ ಅದೇ ಟೈಮಲ್ಲಿ ಒಂದು ಸಾಲ್ವ್ ಮಾಡಬೇಕಾಗ್ತದೆ. ಯು ಕೆನಾಟ್ ಕೀಪ್ ಇಟ್ ಪೆಂಡಿಂಗ್. ಸೊ ಆ ವರ್ಕ್ ಆ ರೀತಿಯ ಬ್ಲೂ ಪ್ರಿಂಟ್ ಅವನನ್ನು ಪ್ರಿಪೇರ್ ಮಾಡಿದರೆ ಐ ಥಿಂಕ್ ಇಟ್ ವುಡ್ ಬಿ ಈಸಿ ಫಾರ್ ಹಿಮ್ ಟು ಗೆಟ್ ಅ ಗುಡ್ ಮಾರ್ಕ್ ಅಂತ ಅನ್ಕೊಳ್ತೇನೆ. ಈ ಸುಬ್ರಹ್ಮಣ್ಯ ಸರ್, ಈ ಪ್ರತಿಯೊಬ್ಬ ಸ್ಟೂಡೆಂಟ್ನ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು, ಬಟ್ ಇದು ಮ್ಯಾಥಮೆಟಿಕ್ಸಲ್ಲಿ ಅಪ್ಲೈ ಆಗ್ಬೋದಾ? ಖಂಡಿತವಾಗ್ಲೂ. ಈಗ ನೋಡಿ, ಹಾರ್ಡ್ ವರ್ಕ್ ಅಂತ ಹೇಳುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ದೊಡ್ಡ ಕಲ್ಲಿದೆ, ಆ ಕಲ್ಲನ್ನು ತುಂಡು ಮಾಡಬೇಕಂತ ಹೇಳಿ ಆದರೆ ಒಂದು 100 ಹಿಟ್ಸ್ ಹೊಡಿಬೇಕು ಅದಕ್ಕೆ. ಹಾಗೇನಾಗ್ತದೆ, 100 ಹಿಟ್ಸ್ ಹೊಡೆಯುವಂಥದ್ದು, ಆಗ ಕಲ್ಲು ಬ್ರೇಕ್ ಆಗುವಂಥದ್ದು ಹಾರ್ಡ್ ವರ್ಕ್ ಅಂತ ಆದರೆ, ಎಲ್ಲಿ ಹೊಡಿಬೇಕಂತ ಹೇಳುವಂಥದ್ದು ಕೂಡ ಗೊತ್ತಿರಬೇಕು. ಆ ಎಲ್ಲಿ ಹೊಡಿಬೇಕಂತ ಗೊತ್ತಿರುವಂಥದ್ದು ಸ್ಮಾರ್ಟ್ ವರ್ಕ್. ಸೊ ಸಕ್ಸಸ್ ಸಿಗಬೇಕಾದ್ರೆ ಹಾರ್ಡ್ ವರ್ಕ್ ಕೊಡಬೇಕು, ಸ್ಮಾರ್ಟ್ ವರ್ಕ್ ಕೊಡಬೇಕು. ಈಗ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ನೋಡಿ, ಸ್ಟಡಿ ಮಾಡೋದರ ಒಟ್ಟಿಗೆ ಕೆಲವು ಈ ಅನಗತ್ಯ ವಿಷಯಗಳನ್ನು ಬಿಡಬೇಕಾಗ್ತದೆ. ಎಕ್ಸಾಮ್ ಬರೆಯುವಾಗ, ಎಕ್ಸಾಮ್ ಹತ್ತಿರ ಬರುವಾಗ, ಈಗ ಫಾರ್ ಎಕ್ಸಾಂಪಲ್ ನಾಳ್ದು ಮಂಡೇ ಎಕ್ಸಾಮ್ ಇದೆ, ನಾಳೆ ಅವರು ಒಂದು ಓದು ತಗೊಳ್ಬೇಕು. ಏನಂತ ಹೇಳಿದ್ರೆ, ನಾನು ಇಡೀ ದಿವಸ ನಾಳೆ ಮೊಬೈಲನ್ನು ಮುಟ್ಟೋದಿಲ್ಲ, ನಾಳೆ ಟಿ ವಿ ನೋಡೋದಿಲ್ಲ, ಅಥವಾ ಯಾವುದೇ ರೀತಿಯಾದಂಥ ಈ ಸೋಷಿಯಲ್ ಮೀಡಿಯಾ ಅದರ ಬಗ್ಗೆ ನಾನು ಇರೋದಿಲ್ಲ, ನಾನು ಕಾನ್ಸಂಟ್ರೇಷನ್ ಸ್ಟಡೀಸಲ್ಲೇ ಇರ್ತೇನೆ. ಪಾಯಿಂಟ್ ನಂಬರ್ 1. ಎರಡನೇ ವಿಷಯ ಏನಂತ ಹೇಳಿದರೆ, ಈಗ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದರೆ, ಸೋಫಾದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಓದೋದು ಅಥವಾ ಬೆಡ್ಡಲ್ಲಿ ಕೂತ್ಕೊಂಡು ಓದೋದು. ನಾರ್ಮಲಿ ನಾವು ಈ ಸೋಫಾದಲ್ಲಿ ಅಥವಾ ಬೆಡ್ಡಲ್ಲಿ ಕೂತ್ಕೊಳ್ಳೋದು ಯಾವಾಗ ಅಂದರೆ ರಿಲ್ಯಾಕ್ಸ್ ಆಗಲಿಕ್ಕೆ. ಅದು ನಮ್ಮ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ತೇವೆ, ಅಲ್ಲಿ ಕೂತ್ಕೊಂಡ ತಕ್ಷಣ ರಿಲ್ಯಾಕ್ಸ್ ಆಗೋದು ಅಂತೇಳಿ. ಈಗ ನಾವು ಅಲ್ಲಿ ಕೂತ್ಕೊಂಡು ನಾನು ಓದ್ತೇನೆ ಅಂತ ಹೊರಟ್ರೆ ಅದು ಖಂಡಿತವಾಗ್ಲೂ ಅದು ನಮ್ಗೆ ಗೊತ್ತಿರೋದಿಲ್ಲ, ಬಟ್ ಅದು ಫ್ರೂಟ್ಫುಲ್ ಆಗೋದಿಲ್ಲ. ಆದರೆ ಅದು 100% ಈಲ್ಡ್ ಏನಿದೆ ಅದು ಅದರಲ್ಲಿ ಸಿಗೋದಿಲ್ಲ, ಅದನ್ನು ಬಿಡಬೇಕಾಗ್ತದೆ. ಮೂರನೇ ವಿಷಯ ನೋಡಿ, ಎಕ್ಸಾಮಿಗೆ ನಾವು ಹೋಗುವಾಗ ಅದಕ್ಕೆ ಬೇಕಾಗುವಂಥ ಸ್ಟೇಷ್ನರಿ ಐಟಮ್ಸ್ ಏನಿದೆ, ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಎರೇಸರ್ ಇರ್ಬೋದು, ಹಾಲ್ ಟಿಕೆಟ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಇದೆಲ್ಲ ಇದೆಯಾ ಅಂತ ಡಬಲ್ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ, ಅಂದರೆ ಎಕ್ಸಾಮ್ ಸೆಂಟರಿಗೆ ಹೋದ ತಕ್ಷಣ ನಮ್ಗೆ ಗೊತ್ತಾಗ್ತದೆ, ನನ್ನ ಹಾಲ್ ಟಿಕೆಟ್ ಮನೇಲಿದೆ, ನಾನು ID ಕಾರ್ಡ್ ತಗೊಂಡು ಬರಲಿಲ್ಲ, ಅಥವಾ ಸ್ಟೇಷ್ನರಿ ಇಲ್ಲ. ಆಗೇನಾಗ್ತದೆ, ಅಲ್ಲಿ ಕೊಡ್ತಾರೆ, ಕರೆಕ್ಟ್, ಅವ್ರು ಹೆಲ್ಪ್ ಮಾಡ್ತಾರೆ. ನಿಂಗೆ ID ಕಾರ್ಡ್ ಇಲ್ಲ ಅಂತ ಸೇ ಫಾರ್ ಎಕ್ಸಾಂಪಲ್ ಹಾಲ್ ಟಿಕೆಟ್ ಏನಾದರೂ ಜೆರಾಕ್ಸ್ ಹಾಲ್ ಟಿಕೆಟ್ ಕೊಡುವಂಥ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಬಟ್ ಅನಗತ್ಯ ಸ್ಟ್ರೆಸ್ ಅಲ್ವ ಅದು. ಜಸ್ಟ್ ಎಕ್ಸಾಮ್ ಶುರುವಾಗುವ ಮುಂಚೆ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಮುಂಚೆ ಅನಗತ್ಯ ಸ್ಟ್ರೆಸ್ ತಗೊಳ್ಬೇಕಾ?
ಈ ರೀತಿ ನಾವು ಮಾಡಿದ್ದೇವೆ ಅಂದರೆ ಅದೆಲ್ಲ ನಾವು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದೇವೆ ಅಂತ ಆದರೆ ಖಂಡಿತ ನಮ್ಮ ಮೈಂಡ್ ಸೆಟ್ ಒಳ್ಳೆದಿರ್ತದೆ. ಅದೇ ರೀತಿ ನಾನು ಆಗಲೇ ಹೇಳಿದೆ, ಈ ಓದುವಾಗ ಸ್ವಲ್ಪ ಬ್ರೇಕ್ ತಗೊಳ್ಳುವಂಥದ್ದು, ಆಚೆ ಈಚೆ ಹೋಗುವಂಥದ್ದು, ಒಂದು ನಮ್ಮನೆ ಒಂದು ಎಕ್ಸಸೈಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದ್ದೇವೆ ಅಂತ ಆದರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೆಯಾಗ್ತದೆ. ಮತ್ತೊಂದು ಈ ಮರೀಲೇಬಾರ್ದಂತಹ ವಿಷಯ ಏನಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಏನು ಮಾಡ್ತಾರೆ, ತುಂಬ ನಾನು ಫುಲ್ ಪೇಪರ್ ಬರೀಬೇಕಂತೇಳಿ ಎಲ್ಲ ಬರ್ಕೊಂಡು ಹೋಗ್ತಾರೆ, ಫಾಸ್ಟ್ ಬರ್ಕೊಂಡು ಹೋಗ್ತಾರೆ. ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಆದರೆ ಓದುವನಿಗೆ ಬರೆದಿದ್ದಾನೆ ಹುಡುಗ ಅಂತ ಅರ್ಥ ಆಗಿದ್ರೆ ಮಾರ್ಕ್ಸ್ ಕಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಹ್ಯಾಂಡ್ ರೈಟಿಂಗ್ ಮತ್ತು ಬರೆಯುವಂಥದ್ದನ್ನು ಏನು ಅವನಿಗೆ ಗೊತ್ತಿದೆ ಅದನ್ನು ಫಸ್ಟ್ ಬರಿತಾ ಹೋಗಬೇಕು. ಫಸ್ಟ್ ಪೇಜಿಂದಲೇ ಕಟ್ಟು ಹೊಡಿತಾ ಬರಿತಾ ಹೋಗೋದಲ್ಲ. ಏನು ಗೊತ್ತಿದೆ ಅದನ್ನು ಫಸ್ಟ್ ಬರಿತಾ ಹೋದ ಹಾಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಯಾಕೆಂದರೆ ಯಾವುದೇ ಮಿಸ್ಟೇಕ್ಸ್ ಆಗಲಿಲ್ಲ. ಹಾಗಾಗಿ ಹ್ಯಾಂಡ್ ರೈಟಿಂಗ್ ಬರೆಯುವಂಥದ್ದು, ನೀಟಾಗಿ ಬರೆಯುವಂಥದ್ದು, ದಿಸ್ ಆಲ್ಸೋ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್. CET JEE ಅದು ಬರಲಿಕ್ಕಿಲ್ಲ, ಯಾಕೆಂದರೆ ನಿಮಗೆ ಆಪ್ಷನ್ಸನ್ನು ಮಾರ್ಕ್ ಮಾಡಿದರೆ ಆಯಿತು. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಹಾಗಲ್ಲ. ಈ ಸ್ಮಾಲ್ ಥಿಂಗ್ಸ್ ಲೈಕ್ ರೈಟಿಂಗ್ ನೀಟ್ಲಿ ಇನ್ ದ ಪೇಪರ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಸಿಲ್ಲಿ ಮಿಸ್ಟೇಕ್ಸ್, ಅದೇ ರೀತಿಯಾದಂಥ ಎಲ್ಲಿ ನಾವು ಓದ್ತಾ ಇದ್ದೇವೆ ಅಥವಾ ಎಲ್ಲ ಸ್ಟೇಷನರಿ ಐಟಮ್ಸ್ ನಾವು ತಗೊಂಡಿದ್ದೇವಾ ಇಲ್ವಾ, ಇದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳಾದರೂ ಕೂಡ ದಿಸ್ ವಿಲ್ ಹ್ಯಾವ್ ಎ ಹ್ಯೂಜ್ ಇಂಪ್ಯಾಕ್ಟ್ ಆನ್ ದ ರಿಸಲ್ಟ್ ಆಫ್ ದ ಸ್ಟೂಡೆಂಟ್. ಹಾಗಾಗಿ ಈ ವಿಷಯಗಳನ್ನು ಅವ ಮಾಡಿದಾನೆ ಅಂತಾದರೆ ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಮತ್ತು ಇನ್ನೊಂದು, ಹಾರ್ಡ್ ವರ್ಕಿಗೆ ಸ್ಮಾರ್ಟ್ ವರ್ಕ್ ಸಬ್ಸ್ಟಿಟ್ಯೂಷನ್ ಅಲ್ಲ. ಸ್ಮಾರ್ಟ್ ವರ್ಕ್ ಶುಡ್ ಬಿ ಎ ಬೈ ಪ್ರಾಡಕ್ಟ್ ಆಫ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಮಾಡಿದ ನಂತರ ನಮಗೆ ಗೊತ್ತಾಗಬೇಕು ಇದನ್ನು ಈ ರೀತಿ ಮಾಡಬಹುದು. ಹಾಗಾಗಿ ಇದನ್ನು ಅವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅಂತಾದರೆ ಖಂಡಿತ ಅವರಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಬರ್ತದೆ. ಓಕೆ, ಸಂತೋಷ್ ಸರ್, ನಾವು ಇಷ್ಟು ಹೊತ್ತು ಈ ಎಕ್ಸಾಮಿನ ಮುಂಚೆ ಯಾವ ಥರ, ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಯಾವ ಥರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕು, ಯಾವ ಥರ ಓದಬೇಕು, ಈ ಕುರಿತಾಗಿ ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥದ್ದು ಎಕ್ಸಾಮ್ ಹಾಲಲ್ಲಿ ಇದ್ದೀವಪ್ಪ. ಈ ಎಕ್ಸಾಮ್ ಹಾಲಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಇರುವಂಥ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ, 2.5 ಗಂಟೆನ ಅಥವಾ 3 ಗಂಟೆನ, ಇದನ್ನು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗಬೇಕು. ಅಂದರೆ ಕೆಲವರು ಮೊದಲಿಗೆ ತುಂಬಾ ಸ್ಲೋ ಆಗಿ ಬರಿತಾ ಹೋಗ್ತಾರೆ, ಅಥವಾ ಯಾವ ಕ್ವಶನ್ಸಿಗೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೊನೆಯ ಸಮಯದಲ್ಲಿ ಇಲ್ಲ ನಮಗೆ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ರೀಸನ್ಗಳು ಬರ್ತಾರೆ. ಮತ್ತು ಎಕ್ಸಾಮ್ ಮುಗಿದ ಬಳಿಕ ಲೆಕ್ಚರ್ಸ್ ಬಳಿ ಹೇಳ್ತಾರೆ ನಮಗೆ ಸಮಯ ಸಾಕಾಗಿಲ್ಲ ಅಂತ ಹೇಳಿ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು? ನಿಜ ಹೇಳೋದಾದ್ರೆ ಸಮಯ ಸಾಕಷ್ಟು ಸಾಕಾಗ್ತದೆ ಈಗ. ಅಷ್ಟು ಈಸಿ ಮಾಡಿದ್ದಾರೆ ಈಗ ಪ್ಯಾಟರ್ನ್, ಕ್ವೆಶನ್ ಪೇಪರ್ ಪ್ಯಾಟರ್ನ್ ಎಲ್ಲ. ನಾವು ಬರೀತಾ ಇರಬೇಕಾದ್ರೆ ನಮಗೆ ಇಷ್ಟು ಈಸಿ ಇರಲಿಲ್ಲ. ಓಕೆ, ಈಗ ಎಕ್ಸಾಮ್ ಹಾಲಿಗೆ ಎಂಟರ್ ಆಗುವಾಗ ಅವನಿಗೆ ಹೆದರಿಕೆ ಅಂತ ಇರ್ತದೆ. ಎಷ್ಟು ಓದಿದ್ರು ಕೂಡ, ವರ್ಷ ಪೂರ್ತಿ ಓದಿದಾನೆ, ಕ್ಲಾಸಲ್ಲಿ ಟಾಪರ್, ಸಣ್ಣ ಭಯ ಇರ್ತದೆ, ಒಂದು ಸಣ್ಣ ಆಂಗ್ಸೈಟಿ ಇರ್ತದೆ. ಅದು ಒಳ್ಳೇದಿರಲೇಬೇಕು. ಹೌದು. ಈಗ 15 ನಿಮಿಷ ನಾವು ಫಸ್ಟಿಗೆ ಅವರಿಗೆ ಕ್ವಶನ್ ಪೇಪರ್ ಓದಲಿಕ್ಕೆ ಅಂತಲೇ ಕೊಡ್ತೇವೆ. ಆಗ ಅವರಿಗೆ ಬರೀಲಿಕ್ಕೆಲ್ಲ ಇಲ್ಲ. ಕೆಲವೊಂದು OM ಇದು ಅವರ ಹೆಸರನ್ನ ಬರೆಯುವಂಥದ್ದು ಆನ್ಸರ್ ಸ್ಕ್ರಿಪ್ಟಲ್ಲಿ ಇಂಥದ್ದೆಲ್ಲ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಹೆಚ್ಚಿನವರು ಯುಟಿಲೈಸ್ ಮಾಡೋದಿಲ್ಲ, ಹೆದರಿಕೆ ಅಂತ. ಕ್ವಶನ್ ಪೇಪರ್ ನೋಡೋದೇ ಇಲ್ಲ ಅವರು. ಆದರೆ ಅದನ್ನು ಮತ್ತೆ ಆದ್ರೂ ನೋಡಲೇಬೇಕಲ್ವಾ. ಸೊ ಹಾಗಾಗಿ ಆ ಭಯ ಮೊದಲೇ ಬರಲಿ, ನೋ ಪ್ರಾಬ್ಲಮ್. ಸೊ ಎಲ್ಲ ಸ್ಟೂಡೆಂಟ್ ಒಂದು 10 ನಿಮಿಷ ಅಥವಾ 15 ನಿಮಿಷ ಕ್ವಶನ್ ಪೇಪರನ್ನು ಥರೋಲಿ ಓದಲಿಕ್ಕೆ ಟ್ರೈ ಮಾಡಲಿ, ಅದನ್ನು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಲಿ. ಆ ನಂತರ ಬರೀಲಿಕ್ಕೆ ಆದ ಮೇಲೆ ಚಾಯ್ಸಸ್ ಎಲ್ಲ ಲಾಸ್ಟ್ಗೆ ಬರೀಲಿ. ಈಗ ಫಸ್ಟ್ ಪಾರ್ಟ್ ಎ ಅಲ್ಲಿ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಸ್ಟ್ ಪೇಜಲ್ಲಿ ಬರೆದಾಯಿತು. ಯಾವುದೋ ಒಂದು ಕ್ವಶನ್ ನನಗೆ ಶೂರ್ ಇಲ್ಲ, ಅದನ್ನು ನೆಕ್ಸ್ಟ್ ಲಾಸ್ಟಿಗೆ ಇಡಲಿ. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಟೈಪ್ ಕ್ವಶನಲ್ಲಿ ನಾರ್ಮಲ್ ಮಕ್ಕಳಿಗೆ ಕನ್ಫ್ಯೂಷನ್ ಇರ್ತದೆ. ಸ್ಟೇಟ್ಮೆಂಟ್ 1 ಇಸ್ ರೈಟ್, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್, ಬೋತ್ ದ ಸ್ಟೇಟ್ಮೆಂಟ್ ಇಸ್ ರಾಂಗ್, ಇಂಥದ್ದು ಕನ್ಫ್ಯೂಷನ್ ಇರ್ತದೆ. ನನಗೆ ಅದು ಹೇಳಿದಲ್ಲ, 1 ಅಥವಾ 2 ಟ್ರಿಕ್ಕಿ ಕ್ವಶನ್ ಇದ್ದೇ ಇರ್ತದೆ, ಅದನ್ನು ಪೆಂಡಿಂಗ್ ಇಡಲಿ. ಅದಕ್ಕೆ 2 ಆನ್ಸರ್ ಬರೀಲಿಕ್ಕಿಲ್ಲ. ಫಸ್ಟ್ ಪಾರ್ಟಲ್ಲಿ ಏನಿದೆ ಅದಕ್ಕೆ 2 ಆನ್ಸರ್ ಬರೀಲಿಕ್ಕಿಲ್ಲ. ಆದರೆ ಸೆಕೆಂಡ್ ಪಾರ್ಟಿಂದ ಪಾರ್ಟ್ ಬಿ ಇಂದ ಏನೆಲ್ಲ ಕ್ವಶನ್ ಇದೆ ಅವನಿಗೆ 2 ಆನ್ಸರ್ ಬರೀಬೋದು. ನಾವು ಬೆಸ್ಟನ್ನು ತಗೊಳ್ಳೋದು. 2 ಆನ್ಸರ್ ಬರೆದು ಕೂಡ ನಿಮ್ಗೆ ಇನ್ನೊಂದು ಹೇಳಬೇಕು, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. 1 ಆನ್ಸರ್ ಬರೆದು ಅವನು ಕಾಟ್ ಹೊಡೆದ್ರೂ ಕೂಡ ವ್ಯಾಲ್ಯೂಯೇಟರ್ ಅದನ್ನು ವ್ಯಾಲ್ಯೂ ಮಾಡಬೇಕಂತ ಬೋರ್ಡಲ್ಲಿ. ಅವನು ಕಾಟ್ ಹೊಡೆಯುವಾಗ ಅದನ್ನು ಕಾಣದ ಹಾಗೆ ಈಗ ಗಮ್ ಟೈಪ್ ಅಂಟಿಸಿದ ಹಾಗೆ ಮಾಡಿದರೆ ಆಗ್ಲಿಕ್ಕಿಲ್ಲ. ಒಂದು ಸಣ್ಣ ಕಾಟ್ ಹೊಡೆದ್ರು ಕೂಡ ಅದನ್ನು ವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಹಾಗಾಗಿ ಪಾರ್ಟ್ ಬಿ ಇಂದ ಅವನು 2 ಆನ್ಸರ್ ಬರೆದು ಕೂಡ ನಾವು ಬೆಸ್ಟನ್ನು ಚಾಯ್ಸ್ ಮಾಡ್ತೇವೆ. ಈಗ ಅವನು ಬರೆಯುವಾಗ ಫಸ್ಟಿಗೆ ಅಂದರೆ ಒಂದು ಪಾರ್ಟಲ್ಲಿ 3 ಕ್ವಶನ್ ಮಾತ್ರ ಆನ್ಸರ್ ಮಾಡಲಿಕ್ಕೆ ಅಂತ ಇದ್ದರೆ ಅದನ್ನು ಫಸ್ಟ್ ಬರೀಲಿ, ಉಳಿದ ಆನ್ಸರನ್ನು ಬರೆಯೋದು ಬೇಡ. ಎಲ್ಲವನ್ನ ಆದ ಮೇಲೆ 100% ಅವರಿಗೆ 1 ಗಂಟೆ ಆದರೂ ಉಳಿದಿರ್ತದೆ ಲಾಸ್ಟಿಗೆ, ಇಷ್ಟು ಬರೆದ ಮೇಲೆ. ಆ ನಂತರ ಅವನು ಒಮ್ಮೆ ಬರೆದದೆಲ್ಲ ಕರೆಕ್ಟ್ ಓದಬೇಕು, ಪಾರ್ಟ್ ಬೈ ಪಾರ್ಟ್ ಓದಬೇಕು. ನಮ್ಮ ಮಕ್ಕಳು ಏನು ಮಾಡ್ತೇವೆ ಅಂದರೆ ಓವರ್ ಕಾನ್ಫಿಡೆನ್ಸಲ್ಲಿ 2 ಗಂಟೆ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಬರೆದಾದ ಮೇಲೆ 1 ಗಂಟೆ ನಿದ್ದೆ ಮಾಡ್ತಾರೆ. ನೀವು ಬೇಕಾದರೆ ಒಮ್ಮೆ ಲೈವ್ ಹೋಗ್ಬೋದು, ನಿಮಗೆ ಸಪೋಸ್ ಅವಕಾಶ ಕೊಟ್ಟರೆ. ಅರ್ಧದಷ್ಟು ಮಕ್ಕಳು ಲಾಸ್ಟ್ ಅರ್ಧ ಗಂಟೆ ನಿದ್ದೆ ಮಾಡೋದು ಎಕ್ಸಾಮ್ ಹಾಲಲ್ಲಿ. ಸೊ ಅವರು ಕಂಪ್ಲೀಟ್ ಅದನ್ನು ಓದಬೇಕು, ಎಲ್ಲ ಏನೆಲ್ಲ ಬರೆದಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಓದಿ ಅವರಿಗೆ 1-2 ಮಿಸ್ಟೇಕ್ ಆದರೂ ಸಿಗ್ತದೆ. ಆ ನಂತರ ಟೈಮ್ ಉಳಿದ್ರಲ್ಲಿ ಯಾವುದೆಲ್ಲ ಚಾಯ್ಸ್ ಇದೆ ನೋಡಿ ಅದನ್ನು ಇನ್ನೊಮ್ಮೆ ಬರೀಬೇಕು. ಅಂದರೆ ಲಾಸ್ಟಲ್ಲಿ ಅದನ್ನೆಲ್ಲ ಆನ್ಸರ್ ಬರೀತಾ ಹೋಗ್ಲಿಕ್ಕೆ, ಯಾಕಂದರೆ ನಾವು ಬೆಸ್ಟ್ ಅಂತ ತಗೊಳ್ತೇವೆ ಅಂತ ಹೇಳಿದೆ. ಆ ನಂತರ ಎರರ್ಸ್ ಎಲ್ಲ ಹೇಳಿದಲ್ಲ ನಾನು, ಆರೋ ಮಾರ್ಕ್ ತಪ್ಪಿದೆಯಾ,
ಈ ನಮ್ಮಲ್ಲಿ ರೇ ಆಪ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನಾವು ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಎಲ್ಲ ನಾವು ಡಯಾಗ್ರಾಮ್ ಬರೀಲಿಕ್ಕೆ ಹೇಳ್ತೇವೆ ಅವರಿಗೆ. ಆ ಲೈಟ್ ಹೋಗುವಂಥ ರೇ ಎಲ್ಲ ಇದೆ, ಅದನ್ನು ಆರೋ ಮಾರ್ಕ್ ತೋರಿಸ್ಬೇಕು. ಸುಮ್ಮನೆ ಈಗ ಲೈನ್ ಹೇಳಿದ್ರೆ ಅವನಿಗೆ 0. ಈಗ ಒಂದು ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಒಂದು ಡಯಾಗ್ರಾಮ್ ಇದೆ, ಅದೊಂದು 2 ಮಾರ್ಕ್ಗೆ ಬರ್ತದೆ. ಅದು ತುಂಬಾ ಕಷ್ಟದ ಡಯಾಗ್ರಾಮ್. ಅವನು ಸುಮ್ಮನೆ ಲೈನ್ ಹೇಳ್ತಾ ಹೋದ್ರೆ ಅವನು ಅಷ್ಟು ಮಾಡಿ ಕೂಡ ಪ್ರಯೋಜನ ಇಲ್ಲ. ಒಂದು ಆರೋ ಮಾರ್ಕ್ ತಪ್ಪಿದ್ರೆ 0. ಸೊ ಅಂಥದ್ದೆಲ್ಲ ನೋಡ್ಲಿ ಅವನು. ಲಾಸ್ ಅಲ್ಲಿ ಏನೆಲ್ಲ ವರ್ಡ್ ಇದೆ, ಪರ್ಟಿಕ್ಯುಲರ್ ವರ್ಡ್, ಅದನ್ನೆಲ್ಲ ನೋಡ್ಲಿ. ನ್ಯೂಮರಿಕಲ್ ಬರೆಯುವಾಗ ಫಾರ್ಮುಲಾ ಬರೆದಿದ್ದಾನ, ಫೈನಲ್ ಯೂನಿಟ್ ಬರೆದಿದ್ದಾನೆ, ಅದನ್ನೆಲ್ಲ ನೋಡ್ಲಿ. ಇಂಥದ್ದೆಲ್ಲ ಕ್ರಾಸ್ ಚೆಕ್ ಆದ ಮೇಲೆ ಫೈನಲಿ ಯಾವುದೆಲ್ಲ ಕ್ವಶನ್ ನಾನು ಬಿಟ್ಟಿದೆ ನನಗೆ ಬರುವುದಿಲ್ಲ ಅದನ್ನು ನಂಬರ್ ಬರೆದಿಡ್ಲಿ. ಇಷ್ಟು ವರ್ಕ್ ಮಾಡಬೇಕಾಗ್ತದೆ ಅವನು. ಈ 3 ಗಂಟೆ ಇದ್ದದೆ ಅವನಿಗೆ, ಆರಾಮ್ಸೆ ಮಾಡ್ಬೋದು ಇದು. ಸುಬ್ರಹ್ಮಣ್ಯ ಸರ್, ಈಗ ಇವತ್ತು ಹೇಗೂ ಸ್ಯಾಟರ್ಡೆ, ನಾಳೆ ಸಂಡೇ ಇರುವಂಥದ್ದು, ನಾಡಿದ್ದು ಸೋಮವಾರ ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ ಇದೆ. ಸೊ ಕೇವಲ 1 ದಿವಸದ ತಯಾರಿ. ಸೊ ಲಾಸ್ಟ್ 1 ಮಿನಿಟ್ ಪ್ರಿಪರೇಷನ್ ಅಥವಾ ಕೊನೆಯ ಕ್ಷಣದ ತಯಾರಿ ಯಾವ ಥರ ಇರಬೇಕು ಅಂತ? ಅಂದರೆ ಈಗ ನಾಳೆ ಒಂದೇ ದಿವಸ ಎಕ್ಸಾಮ್ ಓದಲಿಕ್ಕೆ ಇರೋದ್ರಿಂದ ಯಾವುದೇ ಹೊಸ ಟಾಪಿಕನ್ನು ಓದಲಿಕ್ಕೆ ಹೋಗುವಂಥದ್ದು ಬೇಡ. ಈಗ ಯಾವುದರಲ್ಲಿ ಅವರು ಓದಿದ್ದಾರೆ ಆಲ್ರೆಡಿ ಅದನ್ನು ರಿವೈಸ್ ಮಾಡೋದಕ್ಕೆ ಅವರು ಹೆಚ್ಚು ಒತ್ತು ಕೊಡಬೇಕು. ಏನಾಗ್ತದೆ ಅಂತ ಹೇಳಿದರೆ, ನಮ್ದು ಎಲ್ಲ ಓದಿ ಆಗಿದೆ, ನಾನೀಗ ಇದನ್ನು ಓದಲೇ ಇಲ್ಲಲ್ಲ, ಇದನ್ನು ನಾನು ಓದ್ತೇನೆ, ಅದನ್ನು ನಾನು ಓದ್ತೇನೆ ಅಂತ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಅವರಿಗೆ ಅದು ಅರ್ಥ ಆಗಲಿಲ್ಲ ಅಂತ ಆದರೆ ಮತ್ತೆ ಒಂದು ನಮ್ಮನೆ ಭಯ ಶುರುವಾಗ್ತದೆ. ಅನಗತ್ಯ ಸ್ಟ್ರೆಸ್ ತಗೊಳ್ತಾರೆ ಅವರು. ಹಾಗಾಗಿ ಯಾವುದೇ ಹೊಸ ಟಾಪಿಕನ್ನು, ಹೊಸ ಟೈಪದ ಪ್ರಾಬ್ಲಮ್ಗಳನ್ನು ಓದೋದು ಬೇಡ. ಎರಡನೇದಾಗಿ ಈಗ ಆಲ್ರೆಡಿ ಅವರು ಈಗ ಒಂದು ಎಕ್ಸಾಮ್ಸನ್ನು ಬರೆದು ಅವರಿಗೆ ಗೊತ್ತಿರ್ತದೆ, ಈ ಪ್ರಾಬ್ಲಮ್ಸ್ಗಳನ್ನು ಈ ಪಾರ್ಟಲ್ಲಿ ನಾನು ಟ್ರೈ ಮಾಡ್ತೇನೆ. ಅಂಥ ಪ್ರಾಬ್ಲಮ್ಗಳನ್ನು NCERT ಬುಕ್ ತೆಕ್ಕೊಂಡು ಅದರಲ್ಲಿ ವರ್ಕ್ಡ್ ಔಟ್ ಎಕ್ಸಾಂಪಲ್ ಇರ್ಬೋದು, ಎಕ್ಸಸೈಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಅವರ ಕಾಲೇಜಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತದೆ, ಅದು ಅವರ ಕಾಲೇಜಿದ್ದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗ್ತಾ ಇರ್ತದೆ. ಅಂಥ ಕ್ವಶನ್ಸ್ಗಳನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿರೈವೇಷನ್. ಆ ಡಿರೈವೇಷನನ್ನು 1-2 ಸಲ ಅದನ್ನು ನೋಡದೆ ಬರೆದು ಅದನ್ನು ತೆಗೆದು ನೋಡಬೇಕು ಏನಾಗಿದೆ. ಆಗ ಕಂಪೇರ್ ಮಾಡುವಾಗ ಏನಾದರೂ ಒಂದು ಮೈನರ್ ಮಿಸ್ಟೇಕ್ಸ್ ಇದ್ದರೆ ಗೊತ್ತಾಗ್ತದೆ. ದಿಸ್ ಈಸ್ ನಾಟ್ ಎ ಟೈಮ್ ಫಾರ್ ಟ್ಯೂನಿಂಗ್, ಇದು ಟೈಮ್ ಫೈನ್ ಟ್ಯೂನಿಂಗ್ ಅಂತ ಹೇಳೋದು. ಆಲ್ರೆಡಿ ನಾವು ಏನು ಮಾಡಿದ್ದೇವೆ ಅದನ್ನು ಕೂತ್ಕೊಂಡು ಅನಲೈಸ್ ಮಾಡಿ ಓದಿದ್ದಾರೆ ಅಂತ ಆದರೆ ಈ ನಾಳೆ ಒಂದು ದಿವಸ ಖಂಡಿತ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ. ಅದೇ ರೀತಿ ನಾನು ಹೇಳಿದಂತಹ ಕೆಲವು ಸ್ಮಾರ್ಟ್ ವರ್ಕ್ ಏನಿದೆ, ಈ ಎರರ್ಸ್ ಮಾಡುವಂಥದ್ದು, ಸಿಲ್ಲಿ ಮಿಸ್ಟೇಕ್ಸ್ ಮಾಡುವಂಥದ್ದು, ಹ್ಯಾಂಡ್ ರೈಟಿಂಗನ್ನು ಕರೆಕ್ಟ್ ಬರೆಯದೇ ಇರುವಂಥದ್ದು, ಅಥವಾ ಫಾರ್ಮುಲಾ ಬರೆಯದೇ ಇರುವಂಥದ್ದು, ಸ್ಟೆಪ್ಸನ್ನು ಹೈಡ್ ಮಾಡುವಂಥದ್ದು, ಇದನ್ನೆಲ್ಲ ಅವರು ಅವಾಯ್ಡ್ ಮಾಡಬೇಕು. ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು. ಅದಾದಮೇಲೆ ರಿಲ್ಯಾಕ್ಸ್ಡ್ ಆಗಿರಬೇಕು. ಎಕ್ಸಾಮಿಗೆ ಹಾಲಿಗೆ ಹೋಗುವಾಗ 1 ಗಂಟೆ ಮುಂಚೆ ಯಾವುದೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ ಅದನ್ನೊಂದು ರಿವೈಸ್ ಮಾಡಿಕೊಳ್ಳಿ. ಅನಗತ್ಯವಾಗಿ ಪ್ರೆಷರ್ ಹಾಕಲಿಲ್ಲ ಅಂತ ಆದರೆ ನಾಳೆ ಒಂದು ದಿನವನ್ನು ಇಫೆಕ್ಟಿವ್ ಆಗಿ ಅವರು ಯೂಸ್ ಮಾಡ್ಕೊಂಡಂತಾದರೆ ಖಂಡಿತ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ. ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡಿಕೊಂಡು, ಅಂದರೆ ಬೆಳಿಗ್ಗೆ ನಾನು ಏನು ಓದಬೇಕು, ಮಧ್ಯಾಹ್ನ ಏನು ಓದಬೇಕು, ಸಂಜೆ ಓದಬೇಕು, ರಾತ್ರಿ ಓದಬೇಕು ಅಂತ ಹೇಳೋದನ್ನು ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡಿಕೊಂಡು ರಿವೈಸ್ ಮಾಡಿದ್ದಾರೆ ಅಂತಾದರೆ ಖಂಡಿತ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ. ಯಾಕಂತ ಹೇಳಿದರೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ ಬರುವಂಥದ್ದು ಪ್ರೀವಿಯಸ್ ಡೇದ ಎಫರ್ಟ್ ಅಲ್ಲ, ಇಟ್ ಇಸ್ ದ ಎಫರ್ಟ್ ಆಫ್ ದ ಹೋಲ್ ಇಯರ್. ವಾಟ್ ಈಸ್ ಡನ್ ಇನ್ ದ ಹೋಲ್ ಇಯರ್ ಹಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ರಿವೈಸ್ ಹೇಳುವಂಥದ್ದು ನಮ್ಮ ಕಿವಿ ಮಾತು. ಸಂತೋಷ್ ಸರ್, ಕೊನೆಯದಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ತಮ್ಮ ಕಡೆಯಿಂದ. ಪೇರೆಂಟ್ಗಳೆಲ್ಲ ಈಗ ನನ್ನ ಪೇರೆಂಟ್ ಬಗ್ಗೆ ಏನು ಮಾತಾಡಲಿಲ್ಲ. ಜಂಕ್ ಫುಡ್ ಎಲ್ಲ ತಂದು ಕೊಡಬೇಡಿ, ತುಂಬಾ ಬಿಸಿಲುಂಟು, ಹೆಲ್ತ್ ಕಡೆ ಗಮನ ಇಡ್ಲಿ. ಅಲ್ಟಿಮೇಟ್ಲಿ ಎಷ್ಟು ಓದಿದ್ರಿ ಅಷ್ಟು ಬರ್ದಿರಿ, ಸ್ಟ್ರೆಸ್ ತಗೊಳ್ಬೇಡಿ. ಎಕ್ಸಾಮ್ ಆದ ಮೇಲೆ ಮತ್ತೆ ಅದರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡ. ಎಷ್ಟು ಮಾರ್ಕ್ ಬಂದಿದೆ ಅಷ್ಟು ಸಾಕು. ಸೊ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಡನ್ ವೆಲ್ ವಿದೌಟ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಟಾಪರೇ ಆಗಿರ್ಬೇಕಂತಿಲ್ಲ. ಸೊ ಬಿ ರಿಲ್ಯಾಕ್ಸ್, ಪ್ರೆಷರ್ ಫ್ರೀ ಆಗಿರಿ, ಆರಾಮ್ಸೆ ವಾಟ್ ಎವರ್ ದ ಎಕ್ಸಾಮ್ ಆರ್ ಲೆಫ್ಟ್ ಔಟ್ ಕರೆಕ್ಟ್ ಆಗಿ ಮಾಡಿ. ಸೊ ಚಿಲ್ ಅಂತ. ಸುಬ್ರಹ್ಮಣ್ಯ ಸರ್, ತಮ್ಮ ಕಡೆಯಿಂದ ಏನಾದರೂ ಮೆಸೇಜ್ ಇದೆಯಾ ಮಕ್ಕಳಿಗೆ? ಅದೇ ಅಂತ ಹೇಳಿದ್ರೆ, ಅದೇ ಅವ್ರು ಹೇಳಿದಾಗ ಏನಂತ ಹೇಳಿದ್ರೆ, ಈಗ ನಮಗೆ ಮಾರ್ಕ್ಸ್ ಬರಲೇಬೇಕಂತ ಹೇಳುವಂಥ ಟೆನ್ಷನಲ್ಲಿ ಹೋಗಬೇಡಿ. ಅವ್ರಿಗೆ ಏನು ಮಾರ್ಕ್ಸ್ ಬರ್ತದೆ ಅದನ್ನು ತೆಕ್ಕೊಳ್ಳಿ. ನಾರ್ಮಲಿ ನಾವು ನೋಡೋದು ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಆಗ್ತದೆ, ಅದಾದ ನಂತರ ಫಿಸಿಕ್ಸ್ ಎಕ್ಸಾಮ್ ಆಗ್ತದೆ. ಆಗ ಮ್ಯಾಥ್ಸ್ ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ ಅಂತ ಹೇಳಿ ತುಂಬ ಥಿಂಕ್ ಮಾಡ್ಕೊಳ್ತಾ ಕೂತ್ಕೊಳ್ಳುವಂಥದ್ದು ಅದು ಫಿಸಿಕ್ಸ್ ಎಕ್ಸಾಮಿಗೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಪಾಸ್ಟ್ ಈಸ್ ಪಾಸ್ಟ್. ಒಂದ್ಸಲ ಎಕ್ಸಾಮ್ ಮುಗಿದ ನಂತರ ಅದರ ಬಗ್ಗೆ ಥಿಂಕ್ ಮಾಡಲೇಬಾರ್ದು. ನೆಕ್ಸ್ಟ್ ಎಕ್ಸಾಮ್ ಮೇಲೆ ಥಿಂಕ್ ಮಾಡಬೇಕು, ನೆಕ್ಸ್ಟ್ ಬರುವಂಥ ಸಬ್ಜೆಕ್ಟ್ ಅದರ ಮೇಲೆ ಥಿಂಕ್ ಮಾಡಬೇಕು. ಇದೊಂದು ಬಹುಮುಖ್ಯವಾದಂಥ ವಿಷಯ. ಅದೇ ರೀತಿ ಎಕ್ಸಾಮಿಂದಲೇ ನನಗೆ ಮಾರ್ಕ್ಸ್ ಬರಲೇಬೇಕು, ಇಲ್ಲಾಂದರೆ ಅದಾಗ್ತದೆ, ಆ ರೀತಿ ಯಾವುದೇ ನೆಗೆಟಿವ್ ಥಿಂಕಿಂಗ್ಗಳು ಬೇಡ. ಪಾಸಿಟಿವ್ ಥಿಂಕಿಂಗ್ ಇರಲಿ. ನನಗೆ ಏನು ಗೊತ್ತಿರ್ತದೆ, ನಾನು ಎಫರ್ಟ್ ಹಾಕಿದ್ದೇನೆ, ಅದಕ್ಕೆ ಸರಿಯಾದ ಮಾರ್ಕ್ ಬರಬೇಕು ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ಟಲ್ಲಿ ಎಕ್ಸಾಮಿಗೆ ಹೋಗಲಿ. ಖಂಡಿತ ಒಳ್ಳೆ ಮಾಡ್ತಾರೆ. ನಮ್ಮ ಸೈಡಿಂದ, ನಮ್ಮ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಎಕ್ಸಾಮ್ ಬರೆಯುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್, ಇಬ್ಬರಿಗೂ ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಮಕ್ಕಳಿಗೂ ಕೂಡ ಅನೇಕ ಮಾಹಿತಿಗಳನ್ನು ತಮ್ಮ ಕಡೆಯಿಂದ ತುಂಬಾ ಈ ಕಡಿಮೆ ಸಮಯದಲ್ಲಿ ನೀಡುವಂಥ ಪ್ರಯತ್ನಗಳು ಕೂಡ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್, ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸಂಚಿಕೆಯಲ್ಲಿ ಮಾರ್ಗದರ್ಶಿನಿ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀಡುವಂತಹ ಒಂದು ಸಣ್ಣ ಮಟ್ಟಿನ ಕಾರ್ಯಾಗಾರ. ಸೊ
ಎಕ್ಸಾಮನ್ನು ಬರೆಯೋದಕ್ಕೆ ಮುಂದಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಯಾವುದೇ ಗೊಂದಲಗಳು ಬೇಡ, ಅಥವಾ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಥವಾ ಯಾವುದೋ ಒಂದು ಮನೆ ವಿಚಾರವನ್ನು ತಲೆಯಲ್ಲೇ ಇಟ್ಟುಕೊಂಡು ಎಕ್ಸಾಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಭಯಭೀತರಾಗಿರುವಂಥದ್ದು ಇದು ಯಾವುದೂ ಕೂಡ ಬೇಡ. ಚಿಲ್ಲಾಗಿರಿ, ಕೂಲಾಗಿರಿ. ಪ್ರತಿ ವರ್ಷವೂ ಕೂಡ ನಾವು ಎಕ್ಸಾಮನ್ನು ಬರಿತೀವಿ. ಆ್ಯಂಡ್ ಒಂದು ಮನಸ್ಸಲ್ಲಿರಬೇಕು, ದೇಶವನ್ನು ಕಾಯೋದಕ್ಕೆ ಯೋಧ ಯಾವತ್ತೂ ಕೂಡ ತಯಾರಾಗಿರ್ತಾನೋ ಅದೇ ಥರ ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದಿನ ಭವಿಷ್ಯದ ಪ್ರಜೆಗಳು. ಹಾಗಾಗಿ ಆ ಗೊಂದಲಗಳು ಬೇಡ, ನೀವು ಕೂಡ ಯುದ್ಧ ಭೂಮಿಯಲ್ಲಿರುವಂಥ ಸೈನಿಕರಂತೆ ಅನ್ನುವಂಥ ಖುಷಿ ತಮ್ಮಲ್ಲಿರಲಿ ಪ್ರತಿಯೊಂದು ಎಕ್ಸಾಮ್ ಹಾಲಲ್ಲೂ ಕೂಡ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.